وأخوتنا يا ذا الجلال والإكرام. اللهم أعزنا وأعز الإسلام والمسلمين وأذل الشرك والمشركين. اللهم إنك تعلم أعداءنا عددا فبدد شملهم يددا ولا تبق منهم أحدا إنك أنت الباقي سرمدا. اللهم اغفر لنا وللمؤمنين والمؤمنات وارحمنا وإياهم يا أرحم الراحمين. ربنا آتنا من لدنك رحمة وهيئ لنا من أمرنا رشدا. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. وصلى الله تعالى وسلم على خير خلقه سيدنا محمد وآله وصحبه أجمعين. سبحان ربك رب العزة عما يصفون وسلام على المرسلين والحمد لله رب العالمين. ಅಭಿನಂದನೆಗಳು ಅಬೂಬಕರ್ ಮದನಿ ಉಸ್ತಾದ್ ಅವರಿಗೆ ನಮ್ಮ ಪ್ರೀತಿಯ ಮುತಅಲ್ಲಿಮ್ ವಿದ್ಯಾರ್ಥಿಗಳ ಗಮನಕ್ಕೆ ಭಾರತದ ತ್ರಿವರ್ಣ ಧ್ವಜದ ಸಾಂಕೇತಿಕ ಆ ಒಂದು ಬಣ್ಣವನ್ನು ತೋರಿಸುವ ನಿಟ್ಟಿನಲ್ಲಿ ಕೇಸರಿ ಬಿಳಿ ಹಸಿರು ಆ ರೀತಿಯಲ್ಲಿ ನಾವು ಇಲ್ಲಿ ಕಸರಗಳನ್ನು ಚೇರುಗಳನ್ನು ಸಿದ್ಧಪಡಿಸಲಾಗಿದೆ. ಅದರಿಂದ ಕೆಲವೊಂದು ವಿದ್ಯಾರ್ಥಿಗಳು ಅಲ್ಲಿ ಕುರ್ಚಿಯನ್ನು ಬಿಟ್ಟು ಹಿಂದೆ ಕೂತ್ಕೊಂಡಿದ್ದಾರೆ. ದಯವಿಟ್ಟು ತಾವು ಕುರ್ಚಿಯನ್ನು ಭರ್ತಿ ಮಾಡಬೇಕಾಗಿ ನಾವು ತಿಳಿಸ್ಕೊಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ನಮ್ಮ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಚಲನಗಾಣಬೇಕಾದ್ರೆ ಎಲ್ಲ ವಿದ್ಯಾರ್ಥಿಗಳು ಸಹಕರಿಸಬೇಕು. ಕೆಲವೇ ನಿಮಿಷಗಳಲ್ಲಿ ಇಲ್ಲಿ ನೆರವು ಇನ್ಶಾಅಲ್ಲಾಹ್ ಬರಲಿಕ್ಕಿದೆ. ಮುಂದೆ ನಿಮ್ಮೆಲ್ಲರನ್ನ ಸ್ವಾಗತಿಸಲಿಕ್ಕಾಗಿ SKS ದಕ್ಷಿಣ ಕನ್ನಡ ಈಸ್ಟ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾರಿಸ್ ಕೌಸರಿಯನ್ನ ಗೌರವದಿಂದ ಆಮಂತ್ರಿಸ್ತಾ ಇದ್ದಾರೆ. السلام عليكم ورحمة الله تعالى وبركاته. بسم الله الرحمن الرحيم. الحمد لله والصلاة والسلام على رسول الله وعلى آله وصحبه أجمعين. أما بعد. SKSSF ದಕ್ಷಿಣ ಕನ್ನಡ ಈಸ್ಟ್ ಜಿಲ್ಲಾ ಸಮಿತಿ ನಿರ್ದೇಶನ ಪ್ರಕಾರ ವರ್ಷ ಪ್ರತಿ ನಡೆಸಿಕೊಂಡು ಬರುತ್ತಿರುವಂತಹ ಗಣರಾಜ್ಯೋತ್ಸವದ ಮಾನವ ಸರಪಳಿ ಕಾರ್ಯಕ್ರಮದ ವೇದಿಕೆಯ ಗೌರವಾನ್ವಿತ ಅಧ್ಯಕ್ಷರೇ, ಎಲ್ಲ ಉಲಮಾ ಉಮರ ನಾಯಕರುಗಳೇ, ಮುಂದಿರುವಂತಹ ಸಾವಿರಾರು ಸಮಸ್ತದ ಉಪ ಸಮಿತಿಗಳು, ಅದೇ ರೀತಿ ವಿವಿಧ ಸಂಘಟನೆಗಳ ನಾಯಕರುಗಳೇ, ಪದಾಧಿಕಾರಿಗಳೇ, ವಿಶೇಷವಾಗಿ ಈ ಕಾರ್ಯಕ್ರಮದ ಮೇರೆಗಾಗಿರುವಂತಹ ಸರ್ವಧರ್ಮೀಯ ಬಾಂಧವರೇ, ಭವ್ಯ ದೇಶ ಭಾರತ ಅದೆಷ್ಟೋ ಸಾವಿರಾರು ವರ್ಷಗಳಿಂದ ತನ್ನ ಇತಿಹಾಸವನ್ನು ಬಹಳ ಸುಂದರವಾಗಿ ಸಂಸ್ಕೃತಿಯ ಮೂಲಕ ತನ್ನ ವಿಶಿಷ್ಟವಾದ ಸಂಸ್ಕಾರ ಮೂಲಕ ಈ ಜಗತ್ತಿನಲ್ಲಿ ಸಾದರಪಡಿಸಲು ಬಂದಿದೆ. ಜಗತ್ತಿನ ಇತಿಹಾಸದ ಮುಂದೆ ಬ್ರಿಟಿಷ್ ಮುಷ್ಟಿಯಲ್ಲಿ ಸೇರಾಗಿರುವಂತಹ ಬಹಳಷ್ಟು ಕಷ್ಟಕರದ ಒಂದು ಸಂಯಮವನ್ನ, ಒಂದು ಸಂದರ್ಭವನ್ನ ಈ ದೇಶ ಬ್ರಿಟಿಷರ ಅದೆಷ್ಟೋ ಪರಾಕಿಯರ ಕಪಿಮೋಷ್ಟಿಯಿಂದ ಅನುಭವಿಸಿಕೊಂಡು ಬಂದಿದೆ. ಮಹಾತ್ಮ ಗಾಂಧೀಜಿಯವರ ಆ ಒಂದು ಸಾರಥ್ಯದೊಂದಿಗೆ ಅದೆಷ್ಟೋ ಸಾವಿರಾರು ಲಕ್ಷಾಂತರ ಹುತಾತ್ಮರ ಈ ದೇಶಕ್ಕೆ ಬೇಕಾಗಿ ಪ್ರಾಣ ತ್ಯಾಗ ಮಾಡಿದ ಹುತಾತ್ಮರ ಅವರೆಲ್ಲರ ಪರಿಶ್ರಮದೊಂದಿಗೆ 1945ರಲ್ಲಿ ದೇಶ ಸ್ವಾತಂತ್ರ್ಯ ಬಂದಾಗ ಅಂಬೇಡ್ಕರ್ ಅವರ ಸಾರಥ್ಯದೊಂದಿಗೆ, ಅವರ ಅಧ್ಯಕ್ಷತೆಯೊಂದಿಗೆ ಈ ದೇಶಕ್ಕೆ ಅನುಷ್ಠಾನಗೊಳಿಸುವಂತಹ ಈ ದೇಶದ ಪ್ರಜಾಪ್ರಭುತ್ವ, ಇಲ್ಲಿನ ಸಂವಿಧಾನವನ್ನು 1950 ಜನವರಿ 26ರಂದು ಅನುಷ್ಠಾನಗೊಳಿಸಲ್ಪಟ್ಟಿತು. ತದಬಳಿಕ ಪ್ರತಿ ವರ್ಷ ಕೂಡ ಈ ದೇಶ ಆಚರಿಸುವಂತಹ ದೇಶದ ಅತಿ ದೊಡ್ಡ ಹಬ್ಬವಾಗಿದೆ ಪ್ರಜಾಪ್ರಭುತ್ವ ದಿನ, ಗಣರಾಜ್ಯೋತ್ಸವ. ಸಮಸ್ತ ಕೆಲ ಜಮಿಯತುಲ್ ಉಲಮಾ ಇಲ್ಲಿ ಧರ್ಮವನ್ನು ಮಾತ್ರ ಬೋಧನೆ ಮಾಡದೆ ಈ ಸಮುದಾಯಕ್ಕೆ, ಈ ಸಮಾಜಕ್ಕೆ, ಈ ದೇಶಕ್ಕೆ ಬೇಕಾದಂತಹ ಕೊಡುಗೆಗಳನ್ನು, ಅದೇ ರೀತಿ ಇಲ್ಲಿನ ರಾಷ್ಟ್ರ ಪ್ರೇಮವನ್ನು ಹೇಳಿಕೊಟ್ಟಂತಹ ಅತಿ ದೊಡ್ಡ ಸಂಘಟನೆ ಕೂಡ ಆಗಿದೆ ಸಮಸ್ತ ಜಮಿಯತುಲ್ ಉಲಮಾ. ಇದರ ಅತಿ ದೊಡ್ಡಂತಹ ವಿದ್ಯಾರ್ಥಿ ಸಂಘಟನೆಯಾಗಿದೆ SKSSF. ಪ್ರತಿ ವರ್ಷ SKSSF ನಡೆಸುವಂತಹ ಅಭೂತಪೂರ್ವ ಈ ದೇಶದ ಅತಿ ಸುಂದರ ಕಾರ್ಯಕ್ರಮವಾಗಿದೆ ಮಾನವ ಸರಪಳಿ. ಅದನ್ನ ಆಚರಿಸುವುದಕ್ಕಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಂದುಗೂಡಿದ್ದೇವೆ. ಈ ಸಂದರ್ಭದಲ್ಲಿ ಜಿಲ್ಲೆಯ ಅದೆಷ್ಟೋ ಭಾಗಗಳಿಂದ ಅದೆಷ್ಟೋ ಕಾರ್ಯಕರ್ತರು ತ್ರಿವರ್ಣ ಪತಾಕೆಯನ್ನು ಹಾರಾಡಿಸುತ್ತಾ ಈ ದೇಶ ಪ್ರೇಮವನ್ನು
ಸಾಕ್ಷಿಯಾಗಿದೆ. ಇಲ್ಲಿ ಬಹಳಷ್ಟು ಸೌಹಾರ್ದವಾದಂತಹ ವಾತಾವರಣದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೆಯುತ್ತಿರುವಾಗ ಈ ಕಾರ್ಯಕ್ರಮದ ಈ ಅತಿ ದೊಡ್ಡ ಈ ಸುಂದರ ಕಾರ್ಯಕ್ರಮದ ಘನಬದ್ಧ ಅಧ್ಯಕ್ಷತೆ ವಹಿಸಿರುವಂತಹ SKSSF ಸೆಕ್ಷನ್ಗಳ ಜಿಲ್ಲಾಧ್ಯಕ್ಷರಾಗಿರುವಂತಹ ಮೊಹಮ್ಮದ್ ನವವಿ ಇವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರನ್ನು ಸರ್ವರ ಪರವಾಗಿ ಸಂಘಟಕರ ಪರವಾಗಿ ತಮ್ಮ ಅಮೂಲ್ಯವಾದ ಅಧ್ಯಕ್ಷ ಪೀಠಕ್ಕೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಇದೀಗ ಪ್ರಾರ್ಥನೆಯೊಂದಿಗೆ ವಿದ್ಯುಕ್ತವಾಗಿ ಚಾಲನೆ ದೊರಕಿಸಿಕೊಂಡಂತಹ ಕರ್ನಾಟಕ ಇಸ್ಲಾಮಿಕ್ ಎಂಬ ಅತಿ ದೊಡ್ಡ ಕರುನಾಡ ಇಸ್ಲಾಮಿಕ್ ಕೇಂದ್ರವಾಗಿರುವಂತಹ ಈ ಸಂಸ್ಥೆಯ ಪ್ರಾಂಶುಪಾಲರ್ ಆಗಿರುವ ಬಹುಮಾನ್ಯ ಅಬೂಬಕರ್ ಮದನಿ ಉಸ್ತಾದ್ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ರ್ಯಾಲಿಗೆ ಅಲ್ಲಿ ಧ್ವಜ ಹಸ್ತಾಂತರ ಮಾಡಿಕೊಂಡಂತಹ ಮೊಹಮ್ಮದ್ ಬಡಗನ್ನೋರ್, ಅದೇ ರೀತಿ ಅಲ್ಲಿ ಸೇರಿದಂತಹ ಹಲವಾರು ನಾಯಕರು ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದಾರೆ. ಇವತ್ತು ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಕೈಯಲ್ಲಿರುವವರು ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಇದರ ಗೌರವಾನ್ವಿತ ಕೇಂದ್ರ ಮುಷಾವರ ಸದಸ್ಯರಾಗಿರುವಂತಹ ಜಿಲ್ಲಾ ಕಂಡ ಅತಿ ಉನ್ನತ ಆಲಿಂ ಪಂಡಿತರಲ್ಲಿ ಓರ್ವರಾಗಿರುವಂತಹ ಬಹುಮಾನ್ಯ ಅಬ್ದುಲ್ ಖಾದರ್ ಅಲ್ ಕಾಸಿಮಿ ಬಂಗಾಣ ಉಸ್ತಾದ್ ತಮ್ಮನ್ನು ಕೂಡ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವುದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಸರ್ವರ ಪರವಾಗಿ ನಾನು ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮವನ್ನು ಪ್ರಾಸ್ತಾವಿಕವಾಗಿ ಕಾರ್ಯಕ್ರಮದ ಬಗ್ಗೆ ಮಾತನಾಡಿರುವವರು ಈ ಸುಂದರ ಕಾರ್ಯಕ್ರಮಕ್ಕೆ ಅದೆಷ್ಟೋ ತಿಂಗಳುಗಳಿಂದ ತನ್ನ ವಿಶಿಷ್ಟವಾದ ಬುದ್ಧಿಶಕ್ತಿ ಎಲ್ಲ ಮಾರ್ಗದರ್ಶನದೊಂದಿಗೆ ದೊಡ್ಡದಂತಹ ಸ್ವಾಗತ ಸಮಿತಿಯನ್ನು ಕಟ್ಟಿಕೊಂಡು ಎಲ್ಲರನ್ನ ಸಕ್ರಿಯವಾಗಿ ತನ್ನ ಉತ್ತಮ ಸಾರಥ್ಯದೊಂದಿಗೆ ಮುನ್ನಡೆಸಿಕೊಂಡಂತಹ SKSSF ನ ಕ್ಯಾಂಪಸ್ ಚಳವಳಿಯಲ್ಲಿ ಆರಂಭಿಸಿಕೊಂಡು ಇವತ್ತು ಈ ಭಾಗದ ಅತಿ ಉನ್ನತ ಓರ್ವ ನಾಯಕರಲ್ಲೋರ್ವರಾಗಿ ಸ್ವಾಗತ ಸಮಿತಿಯ ಚೇರ್ಮನ್ ಆಗಿರುವಂತಹ KS ಮೊಹಮ್ಮದ್ ಇವರು ಕಾರ್ಯಕ್ರಮದ ವೇದಿಕೆಯಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡಲಿದ್ದಾರೆ. ಇವರನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಬಹಳ ಪ್ರೀತಿಯಿಂದ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ವಿವಿಧ ಧರ್ಮೀಯರನ್ನ ಪ್ರತಿನಿಧಿಸಿಕೊಂಡು ದೇಶದ ಸಮಗ್ರತೆಗೆ ಸೌಹಾರ್ದತೆಗೆ ಬೇಕಾದ ಸಂದೇಶವನ್ನ ಕಾರ್ಯಕ್ರಮದಲ್ಲಿ ಕೇಳುವುದು ಅಂತ ಹೇಳಿದ್ರೆ ಇಲ್ಲಿ ಸೇರಿದ ಸಾವಿರಾರು ಜನರ ಆಕಾಂಕ್ಷೆಯಾಗಿದೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನೆರೆಯ ಫಿಲಾಮಿನಾ ಕಾಲೇಜಿನ ಪ್ರಾಂಶುಪಾಲರ್ ಆಗಿರುವಂತಹ ಡಾಕ್ಟರ್ ಆಂಟೋನಿ ಪ್ರಕಾಶ್ ಮೊದಲ ಇವರು ಕಾರ್ಯಕ್ರಮದ ವೇದಿಕೆಯಲ್ಲಿ ಸಂದೇಶ ಭಾಷಣ ಮಾಡಲಿದ್ದಾರೆ. ಅವರನ್ನು ಕೂಡ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಕರ್ನಾಟಕ SKSSF ಅನ್ನು ಗಟ್ಟಿಗೊಳಿಸುವಲ್ಲಿ ತನ್ನ ಅದೆಷ್ಟು ಅವಿಶ್ರಾಂತ ಪರಿಶ್ರಮ ನೀಡಿಕೊಂಡು SKSSF ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿ ಈಗ SKSSF ನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಯುವ ಜನತೆಯ ಆವೇಶ ಕರುನಾಡ ಕನ್ನಡ ಅತ್ಯುನ್ನತ ವಾಗ್ಮಿಗಳಾಗಿರುವಂತಹ ಗೌರವಾನ್ವಿತ ಅನೀಸ್ ಕೌಸರಿ ಇವರನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ನಾನು ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ದೇಶಕ್ಕಾಗಿ ದೇಶದ ಸಮಗ್ರತೆ ಇಲ್ಲಿನ ಸಂವಿಧಾನ ಇಲ್ಲಿ ಜಾತ್ಯತೀತತೆಗೆ ಮಾತನಾಡುವಂತಹ ಅತಿ ದೊಡ್ಡ ವಾಗ್ಮಿಯಲ್ಲಿ ಓರ್ವರು ಕೂಡ ಆಗಿರುವಂತಹ ಶ್ರೀ ನಿಕೇತ್ ರಾಜ್ ಮೌರ್ಯ ಇವರು ಕೂಡ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಂದೇಶ ಭಾಷಣ ಮಾಡಲಿದ್ದಾರೆ. ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಲಿರುವಂತಹ ಜಿಲ್ಲೆಯ ಉಸ್ತುವಾರಿಗಳಾಗಿರುವಂತಹ ದಿನೇಶ್ ಗುಂಡೂರಾವ್, ಅದೇ ರೀತಿ ಈ ಭಾಗದ ಪುತ್ತೂರು ತಾಲೂಕಿನಾದ್ಯಂತ ಬಹಳಷ್ಟು ಸಕ್ರಿಯರಾಗಿ ಎಲ್ಲ ಜನರೊಂದಿಗೆ ಬೆರೆತುಕೊಂಡು ಇಲ್ಲಿನ ಸೌಹಾರ್ದತೆಗೆ ಮಾತನಾಡುವಂತಹ ದುಡಿಯುವಂತಹ ನೆಚ್ಚಿನ ಪುತ್ತೂರು ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರೈ ಅವರನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಪುತ್ತೂರು ಭಾಗದಲ್ಲಿ ಚಿರಪರಿಚಿತರು ಸೌಹಾರ್ದತೆ ಮಾತುಗಾರರಾಗಿರುವಂತಹ ಶ್ರೀ ಈಶ್ವರ್ ಭಟ್ ಪಂಚಕೋಟ ಇವರು ಕೂಡ ಕಾರ್ಯಕ್ರಮದಲ್ಲಿ ಇವತ್ತು ಪ್ರತಿನಿಧಿಯಾಗಿ ಸಂದೇಶ ಭಾಷಣ ನೀಡಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಯಾವುದೇ ಕಾರ್ಯಕ್ರಮ ಇರಲಿ, ಧಾರ್ಮಿಕ ಇರಲಿ, ರಾಜಕೀಯ ಇರಲಿ, ಅಲ್ಲಿ ತನ್ನ ಎಲ್ಲ ಕೊಡುಗೆ ನೀಡಿಕೊಂಡು ಬಹಳಷ್ಟು ಪ್ರೀತಿಯಿಂದ ಜನರಿಗೆ ಬೆರೆಯುವಂತಹ ಅವರ ರಾಜಕೀಯ ಮುತ್ಸದಿ ಕೂಡ ಆಗಿದ್ದಾರೆ MS ಮೊಹಮ್ಮದ್ ಅವರು ಕೂಡ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ತಮ್ಮನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಈಗಾಗಲೇ ಕಾರ್ಯಕ್ರಮದ ವೇದಿಕೆಯಲ್ಲಿ ಇವತ್ತು ಮಾತನಾಡಿರುವಂತಹ ಮೊಹಮ್ಮದ್ ಬಡಗನ್ನೋರ್ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮ ಒಂದಿಬ್ಬರ ಪರಿಶ್ರಮ ಅಲ್ಲ, ಸಾವಿರಾರು ಕಾರ್ಯಕರ್ತರು, ನೂರಾರು ಮದ್ರಸಗಳು, 144 ಮಿಕ್ಕ SKSSF ನ ಶಾಖೆಗಳು, SKSBB ವಿದ್ಯಾರ್ಥಿಗಳು, ಜಮಿಯತುಲ್ ಮುಅಲ್ಲಿಮೀನ್, ಜಮಿಯತುಲ್ ಖುತಬಾ ಸೇರಿದಂತೆ ಸಮಸ್ತ ಇಲ್ಲಿನ ಕರ್ನಾಟಕ ಮುಷಾವರ ಜಿಲ್ಲಾ ನಾಯಕರುಗಳು, ಇಲ್ಲಿನ ಕಾದಿಯಾರುಗಳು, ಅದೆಷ್ಟೋ ಸಮಿತಿಯ ಸಾಮಾಜಿಕ, ಅದೇ ರೀತಿ ಇಲ್ಲಿನ ವರ್ತಕ ಸಂಘದ ಎಲ್ಲ ನಾಯಕರುಗಳು ಬಹಳಷ್ಟು ದೊಡ್ಡ ಕೊಡುಗೆ ನೀಡಿದ್ದಾರೆ. ಇಲ್ಲಿನ ವಿಕಾಯದ ಸೇವಕರು, ಕ್ಯಾಂಪಸ್ ವಿಂಗ್, ಕೊಲಪ ವಿಂಗ್, ಇಲ್ಲಿ ಸರ್ಗಾಲಯಂ ಸಮಿತಿ ಮೊದಲಾದಂತಹ ಸಮಿತಿಯ ಹಲವಾರು ಕಾರ್ಯಕರ್ತ ನಾಯಕರುಗಳು ಎಲ್ಲರನ್ನ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ SKSSF ಜಿಲ್ಲಾ ಸಮಿತಿಯ ಗೌರವಾನ್ವಿತ ಕೋಶಾಧಿಕಾರಿ ಜಮಾಲ್ ಕೋಡಪದ ಸೇರಿದಂತೆ
ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬೇಕಾಗಿ ಇಲ್ಲಿನ ಕುಂಬ್ರ ವಲಯ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರಾಗಿರುವಂತಹ ಮನ್ಸೂರ್ ಅಸ್ಲಾಮಿ, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಸ್ವಾಗತ ಸಮಿತಿಯ ವರ್ಕಿಂಗ್ ಕಾರ್ಯದರ್ಶಿ ಸಿದ್ದಿಕ್ ಸುಲ್ತಾನ್ ಅವರನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಬಹಳ ಪ್ರೀತಿಯಿಂದ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬೇಕಾದ ರೀತಿಯಲ್ಲಿ ಸ್ಪಂದಿಸಿದಂತಹ ಕಾಲೇಜು, ಅದೇ ರೀತಿ ಕರ್ನಾಟಕ ಇಸ್ಲಾಮಿಕ್ ಅಕಾಡೆಮಿ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳು, ಅಲ್ಲಿನ ಆಡಳಿತ ಸಮಿತಿ, ಅದೇ ರೀತಿ ಆಕರ್ಷಣ್ ಹಾಜಿ, ಸಾದಿಕ್ ಹಾಜಿ ಅವರ ಕೊಡುಗೆಗಳು ಅಭೂತಪೂರ್ವವಾಗಿ ಈ ಕಾರ್ಯಕ್ರಮದಲ್ಲಿದೆ. ಅವರೆಲ್ಲರನ್ನ ನಾನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮದ ವೇದಿಕೆಯಲ್ಲಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರುವಂತಹ SKSSF ಕರ್ನಾಟಕ ರಾಜ್ಯ ಸಮಿತಿ ಸಂಘಟನಾ ಕಾರ್ಯದರ್ಶಿ ತಾಜುದ್ದೀನ್ ರಹಮಾನಿ, ಅದೇ ರೀತಿ ಕರ್ನಾಟಕದ ವೇದಿಕೆಯಲ್ಲಿ ಅದೆಷ್ಟೋ ವರ್ಷಗಳಿಂದ ತನ್ನ ಮಾತುಗಳು ಸಮುದಾಯಕ್ಕೆ ಮೀಸಲಾಗಿಸಿದಂತಹ ಸಮಕಾಲೀನವಾಗಿ ಮಾತನಾಡುವಂತಹ ಓರ್ವ ಹಿರಿಯ ಉನ್ನತ ಆಲಿಮರಾಗಿರುವಂತಹ SP ಮೊಹಮ್ಮದ್ ದಾರಿಮಿ, ಅದೇ ರೀತಿ ಅವರ ಒಡನಾಡಿಯಾಗಿ ಸಮಸ್ತಕ್ಕಾಗಿ ಧರ್ಮಕ್ಕಾಗಿ ಇಲ್ಲಿನ ಚಳವಳಿಯಲ್ಲಿ ಧುಮುಕಿದಂತಹ ನಮ್ಮ ಅದೇ ರೀತಿ ಅಮಿತ್ ದಾರಿಮಿ ಸಂಪ್ಯ ಉಸ್ತಾದ್, ಅದೇ ರೀತಿ ಉಮರ್ ದಾರಿಮಿ ಸಾಲ್ಮಾರ್ ಉಸ್ತಾದ್, ಅನೇಕ ಉಲಮಾ ಪಂಡಿತರು ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಕಾರ್ಯಕ್ರಮದ ವೇದಿಕೆಯಲ್ಲಿ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಹಮೀದ್ ಹಾಜಿ ಸುಲ್ಯ, ರಫೀಕ್ ಹಾಜಿ ಬಲ್ಲಡ್ಕ, ಒಮೇಗಾ ಮೊಹಮ್ಮದ್ ಹಾಜಿ ಅವರು, ನಜೀರ್ ಮಠ, ದೊಡ್ಡ ದೊಡ್ಡ ಈ ಸಮುದಾಯಕ್ಕೆ ಮಾತನಾಡುವಂತಹ ನಾಯಕರುಗಳಾಗಿದ್ದಾರೆ. ಅವರೆಲ್ಲರನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮ ಸ್ವಾಗತಿಸ್ತಾ ಇದ್ದಾನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಸಹಕರಿಸಿದಂತಹ ಬೆಂಗ್ಬಾಡಿ ಅಬ್ದುಲ್ ಖಾದರ್ ಹಾಜಿ, ಇಸ್ಮಾಯಿಲ್ ಹಾಜಿ ತಮ್ಮನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿ ಹಲವಾರು ಮಹನೀಯ ಗಣ್ಯರುಗಳು ಕಾರ್ಯಕ್ರಮದ ಬೆಳಗು ಮತ್ತು ವೇದಿಕೆಯಲ್ಲಿ ಮತ್ತು ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿ ಕೂಡ ಇದ್ದಾರೆ. ತಮ್ಮೆಲ್ಲರನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ SKSSF ಕಾರ್ಯಕ್ರಮಕ್ಕೆ ಸಮಯ ರಾತ್ರಿ ಹಗಲನ್ನಿಲ್ಲದೆ ಕೇವಲ ಮಾತಿಗೆ ಮಾತ್ರವೇ SKSSF ಜಿಲ್ಲೆಯ ಒಂದು ಕಟ್ಟಕಡೆಯ ಶಾಖೆಯಾಗಿರ್ಬೋದು, ಅಲ್ಲಿ ತರಗೆ SKSSF ಶಾಖೆ, ಅಲ್ಲಿನ ಯುವಕರು ತಡರಾತ್ರಿಯವರೆಗೆ ಇಲ್ಲಿ ದುಡಿದುಕೊಂಡದ ಅಲ್ಲಿನ ಶಾಖೆ ನಾಯಕರುಗಳು, ಅದೇ ರೀತಿ ಜಿಲ್ಲೆಯ ವಿವಿಧ ಇಲ್ಲಿನ ಕುಂಬ್ರ ಪ್ರಾದೇಶಿಕ ಟ್ರಸ್ಟ್ ಸಮಿತಿ, ಪುತ್ತೂರು ವಲಯ ಸಮಿತಿ, ಜಿಲ್ಲೆಯ ವಿವಿಧ ವಲಯದ ಸಮಿತಿ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ತಮ್ಮೆಲ್ಲರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ NS ಅಬ್ದುಲ್ಲಾ ಹಾಜಿ ಅವರನ್ನು ಕೂಡ ಕಾರ್ಯಕ್ರಮದ ವೇದಿಕೆಯಲ್ಲಿ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. SKSSF ಯಾವುದೇ ಕಾರ್ಯಕ್ರಮ ಇರಲಿ, ಹಿರಾ ಅಬ್ದುಲ್ ಖಾದರ್ ಹಾಜಿ ಅವರ ಕೊಡುಗೆ ಅಲ್ಲಿ ಇದ್ದೇ ಇರುತ್ತದೆ. ಆ ಒಂದು ಗೌರವಾನ್ವಿತ ಹಿರಾ ಅಬ್ದುಲ್ ಖಾದರ್ ಹಾಜಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಇಬ್ರಾಹಿಂ ಹಾಜಿ ಕುಕ್ಕಾಜೆ, ಅದೇ ರೀತಿ ಹಾಜಿ ಮೊಹಮ್ಮದ್ ಮುಸ್ಲಿಯಾರ್, ಅದೇ ರೀತಿ ಗೌರವಾನ್ವಿತ KS ಮೊಹಮ್ಮದ್ ಇವರ ಸಹೋದರರಾದ ಅವರ ಎಲ್ಲ ಕುಟುಂಬ ಸಂಪೂರ್ಣವಾಗಿ ಕೆಲವು ದಿನಗಳು ಈ ಕಾರ್ಯಕ್ರಮಕ್ಕೆ ಮೀಸಲಾಗಿಸಿದೆ. ಆ ಬೃಹತ್ ಕುಟುಂಬದ ಕೊಡುಗೆಯನ್ನು ಸ್ಮರಿಸಿಕೊಂಡು ಅವರೆಲ್ಲರನ್ನ ಐತಮಿ ಉಸ್ತಾದ್ ಅವರಿದ್ದಾರೆ, ಅವರನ್ನು ಕೂಡ ಕಾರ್ಯಕ್ರಮದ ವೇದಿಕೆಗಳನ್ನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ರಶೀದ್ ಹಾಜಿ ಪಲ್ಲಡ್ಕ ಇವರನ್ನು ಕೂಡ ವಿದ್ಯಾಭ್ಯಾಸ ಬೋರ್ಡ್ ಸದಸ್ಯರು ತಮ್ಮನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸಿಕೊಂಡು ನೂರಾರು ಸದಸ್ಯರು ಈ ಸಮುದಾಯಕ್ಕೆ ತನ್ನ ಮಹಲಿನಲ್ಲಿ ಸಂಘಟನೆ ಮೂಲಕ ಸಾಮಾಜಿಕವಾಗಿ ಕೊಡುಗೆ ದಾನಿಗಳಾಗಿರುವಂತಹ ಹಲವಾರು ನಾಯಕರುಗಳು ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಅವರೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದಾನೆ. ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಅತ್ಯಂತ ಹೆಚ್ಚಾಗಿ ನಾವು ಗುರುತಿಸಬೇಕಂತ ವ್ಯಕ್ತಿತ್ವವಾಗಿದ್ದಾರೆ. ಇಲ್ಲಿನ ನಿರಂತರ ಓಡಾಡುವ ಸಮುದಾಯಕ್ಕಾಗಿ, ಸಮಾಜಕ್ಕಾಗಿ ಸಾವಿರಾರು ನೂರಾರು ವಿದ್ಯಾರ್ಥಿಗಳಿಗೆ ಅದೆಷ್ಟೋ ವರ್ಷಗಳಿಂದ ಶಿಕ್ಷಣಕ್ಕಾಗಿ ದುಡಿದಂತಹ ಮಹಾನ್ ವಾಗ್ಮಿ, ಮಹಾನ್ ಕೊಡುಗೆ ಸಮುದಾಯ ಕೊಟ್ಟಂತಹ ಹಿರಿಯ ಪಂಡಿತರು ಆಗಿದ್ದಾರೆ. KR ಹುಸೇನ್ ದಾರಿಮಿ ಉಸ್ತಾದ್ ಬಹಳ ಪ್ರೀತಿಯಿಂದ ಸರ್ವರ ಪರವಾಗಿ ಕರ್ನಾಟಕ ಇಸ್ಲಾಮಿಕ್ ಅಕಾಡೆಮಿ ಎಂಬ ಸಂಸ್ಥೆಯ ಒಂದು ಮುಂಭಾಗದ ಈ ಕಾರ್ಯಕ್ರಮ ನಡೀತಾ ಇದೆ. ಆ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಲ್ಲಿ ತನ್ನ ಕೊಡುಗೆಯನ್ನು ಕೊಟ್ಟವರು ಅಲ್ಲಾಹು ತಾಲ ದೀರ್ಘಾಯುಷ್ಯ ನೀಡಲೆಂತ ಪ್ರಾರ್ಥಿಸ್ತಾ ಇದ್ದಾನೆ. ತಮ್ಮನ್ನು ಕೂಡ ಬಹಳ ಪ್ರೀತಿಯಿಂದ ಉಸ್ತಾದ್ರವರನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಮಂಗಲ ಅಬೂಬಕರ್ ಹಾಜಿಯನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇನ್ಶಾ ಅಲ್ಲಾಹ್. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಇಲ್ಲಿನ ಇವತ್ತು ಕೊಡಗಟ್ಟಂತಹ ನಮ್ಮ ಅತ್ಯಂತ ಪ್ರೀತಿ ಪಾತ್ರರು ಸಿದ್ದಿಕ್ ಅಡ್ವೊಕೇಟ್ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಬಹಳ ಪ್ರೀತಿಯಿಂದ ಅವರನ್ನು ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ವಿಕಾಯತ ನಾಯಕರುಗಳು ತಮ್ಮನ್ನು ಕೂಡ ಸ್ವಾಗತಿಸಿಕೊಳ್ಳುತ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಇವತ್ತು ಬಹಳ ಪ್ರೀತಿಯಿಂದ ಬರುವಂತಹ ಭರವಸೆ ಕೊಟ್ಟಿದ್ದಾರೆ. ಬರ್ತಾರೆ ಶ್ರೀಯುತ ದುರ್ಗಾ ಪ್ರಸಾದ್ ರೈ ಸದಸ್ಯರು, ತುಳುನಾಡು ಅಕಾಡೆಮಿ ಕರ್ನಾಟಕ ರಾಜ್ಯ, ಅಶ್ರಫ್ ಜುರೋಡಿ
ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಒಲಮೊಗ್ರು, ರಕ್ಷಿತ್ ರೈ ಮುಗೇರು, ಕಾರ್ಯಾಧ್ಯಕ್ಷರು KPS ಕುಮ್ರಾ, ಅದೇ ರೀತಿ ಒಲಮೊಗ್ರು ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ವಿನೋದ್ ಶೆಟ್ಟಿ, ಅದೇ ರೀತಿ ಅಶೋಕ್ ಪೂಜಾರಿ ಬಳ್ಳಾಡಿ, ವಲಯ ಕಾಂಗ್ರೆಸ್ ಒಲಮೊಗ್ರು ಅಧ್ಯಕ್ಷರು ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಕಳೆದ 20 ದಿವಸದಿಂದ ಬಹಳಷ್ಟು ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ರಫೀಕ್ ಅಲ್ರಾಯ ಉದ್ಯಮಿ ಕುಮ್ರಾ, ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಮೆಲ್ವಿನ್ ಮೊಂತೇರೋ ಸದಸ್ಯರು ಗ್ರಾಮ ಪಂಚಾಯತ್ ಕದಂಬಾಡಿ, ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. BK ಮುಹಮ್ಮದ್ ಅಧ್ಯಕ್ಷರು ವರ್ತಕರ ಸಂಘ ಕುಮ್ರಾ, ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿನ ಎಲ್ಲರ ಬಹಳಷ್ಟು ಪ್ರೀತಿ ಪಾತ್ರರಾಗಿದ್ದ ಮೋಹನ್ ದಾಸ್ ರೈ ಅನ್ಯನ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಸ್ಮಾಯಿಲ್ ಹಾಜಿ, ಇಸ್ಮಾಯಿಲ್ ಫೈಜಿ, ನಜೀರ್ ಅಜರಿ ಉಸ್ತಾದ್, ರಶೀದ್ ರಹಮಾನಿ, ಮೀಡಿಯಾ ವಿಂಗ್ ನ ಕೊಡುಗೆ. ಇವತ್ತು ಕಳೆದ ಒಂದು 10-15 ದಿವಸದಿಂದ ಸಂಪೂರ್ಣ ಮಾಧ್ಯಮವೇ ಮೀಡಿಯಾದಲ್ಲಿ ನಮ್ಮ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಮಾಧ್ಯಮಗಳು ಬೇಕಾದ ರೀತಿಯಲ್ಲಿ ಕೊಟ್ಟಿದ್ದಾರೆ. ನಗೀಮ್ ಉಸ್ತಾದ್ ಅವರ ಒಂದು ತಂಡವೇ ಸಮರ್ಪಿತವಾಗಿದೆ. ಎಲ್ಲರನ್ನ ಸ್ವಾಗತಿಸಿಕೊಂಡು ಸಾವಿರಾರು ಜನರು, ವಿವಿಧ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿದ್ದೀರಿ. ಭವ್ಯ ಭಾರತದ ರಕ್ಷಣೆಗೆ ನಾವೆಲ್ಲರೂ ಕಟಿಬದ್ಧರಾಗಲೆಂಬ ಕರೆ ನೀಡುತ್ತಾ ಎಲ್ಲರನ್ನ ಮಗದೊಮ್ಮೆ ಸ್ವಾಗತಿಸುತ್ತಾ ಮಾತುಗಳನ್ನ ಸ್ವಾಗತವನ್ನ ತಾತ್ಕಾಲಿಕವಾಗಿ ವಿರಮಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. ನಮ್ಮ ನಿಮ್ಮೆಲ್ಲರನ್ನ ಪ್ರತ್ಯೇಕವಾಗಿ ಸ್ವಾಗತಿಸಿದ ಹಾರಿಸ್ ಕೌಸರ್ ಅವರೇ ತಮಗೂ ಸ್ವಾಗತ. ಮುಂದೆ ದೇಶಭಕ್ತಿ ಗೀತೆ AIC ವಿದ್ಯಾರ್ಥಿಗಳಿಂದ ಇನ್ಶಾಅಲ್ಲಾ 5 ಗಂಟೆಗೆ ಸರಿಯಾಗಿ ನೀವು ಕೂಡಿದ್ದಲ್ಲಿಗೆ ಐಸ್ ಕ್ರೀಮ್ ಬರ್ತಾ ಇದೆ. ಒಮೆಗಾ ಮೊಹಮ್ಮದ್ ರವರಿಂದ ಐಸ್ ಕ್ರೀಮ್ ವಿತರಣೆ ಕೂಡ ಇಲ್ಲಿ ನಡೀತಾ ಇದೆ. 5ವರೆಗೆ ಕಾರ್ಯಕ್ರಮವನ್ನ ಕೊನೆಗೊಳಿಸಬೇಕಾಗಿದ್ದರಿಂದ ಇನ್ಶಾಅಲ್ಲಾ ಅಸರ್ ನಮಾಜನ್ನ ನಾವು 5ವರೆಗೆ ನಮಾಜನ್ನ ಮುಗಿಸಿಕೊಂಡು ಕಾರ್ಯಕ್ರಮವನ್ನು ಮುಗಿಸಿಕೊಂಡು ನಮಾಜನ್ನ ಮುಗಿಸಿಕೊಂಡು ಇನ್ಶಾಅಲ್ಲಾ ಹೋಗೋಣ. ಸಮಯ ಅಭಾವವಿದೆ. ಈಗ KIC ವಿದ್ಯಾರ್ಥಿಗಳು ವೇದಿಕೆಯಲ್ಲಿ सारे जहां से अच्छा हिंदुस्तान हमारा सारे जहां से अच्छा हिंदुस्तान हमारा सारे जहां से अच्छा हम बुलबुले इसकी हमारा सारे जहां से अच्छा हिंदुस्तान हमारा सारे जहां से अच्छा हिंदुस्तान हमारा सारे जहां से अच्छा पर्वत सबसे ऊंचा आसमान का पर्वत सबसे ऊंचा आसमान का सन्दरी हमारा वो पासवा हमारा सारे जहां से अच्छा हिंदुस्तान हमारा सारे जहां से अच्छा हिंदुस्तान हमारा सारे जहां से अच्छा गोदी में खेलती है इसकी 1000 नदियाँ गोदी में खेलती है इसकी 1000 नदियाँ गुलशन है जिनके दम से गुलशन है जिनके दम से गुलश के जना हमारा सारे जहां से अच्छा हिंदुस्तान हमारा सारे जहां से अच्छा
मजहब नहीं सिखाता आपस में बैर रखना मजहब नहीं सिखाता आपस में बैर रखना हिंदी अहम वतन है हिंदुस्तान हमारा सारे जहां से अच्छा हिंदुस्तान हमारा सारे जहां से अच्छा हम बुलबुले इसकी ये गुलसिता हमारा सारे जहां से अच्छा हिंदुस्तान हमारा सारे जहां से अच्छा ಅಭಿನಂದನೆಗಳು ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದ ಸಂದೇಶ ಭಾಷಣ ನೀಡಲು ಸಾವಿರಾರು ಜನರ ಬಹಳ ಆಕಾಂಕ್ಷೆಯೊಂದಿಗೆ ಕಾಯ್ದಿರುವಂತಹ ಕರ್ನಾಟಕ ರಾಜ್ಯಗಳಂತಹ ಅತ್ಯುನ್ನತ ವಾಗ್ಮಿ ತನ್ನ ಮಾತುಗಳನ್ನ ಈ ದೇಶ ಉಳಿಸಿಕಟ್ಟಿ ಬೆಳೆಸುವಲ್ಲಿ ದೇಶದ ಸಂವಿಧಾನವನ್ನ ಗಟ್ಟಿಗೊಳಿಸುವುದಕ್ಕಾಗಿ ಸಮುದಾಯಕ್ಕೆ ತನ್ನ ಶಬ್ದವನ್ನ ಮೀಸಲಿಟ್ಟಂತಹ ಖ್ಯಾತ ಪ್ರಭಾಷಕ ಶ್ರೀ ನಿಖಿಲ್ ವರ್ಗ್ ಮೌರ್ಯ ಇವರು ಕಾರ್ಯಕ್ರಮದ ವೇದಿಕೆಯಲ್ಲಿ ಸೇರಿಕೊಂಡಿದ್ದಾರೆ. ಸರ್, ತಮ್ಮನ್ನ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಾವೀಗ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಮುಂದೆ ಕಾರ್ಯಕ್ರಮದ ಉದ್ಘಾಟನೆ ಸಮಸ್ತ ಕೇರಳ ಜಮೀಯತ್ ಉಲಮಾ ಇದರ ಅದೇ ರೀತಿ ಮತ್ತೋರ್ವ ಸಂಘರ್ಷ ಸಂದೇಶ ಭಾಷಣಕಾರರಾಗಿರುವಂತಹ ಡಾಕ್ಟರ್ ಆಂಟೋನಿ ಪ್ರಕಾಶ್ ಮೊತೆರೋ ಪ್ರಾಂಶುಪಾಲರು ಸೈನ್ಸ್ ಫಿಲೋಮಿನಾ ಕಾಲೇಜ್ ಪುತ್ತೂರು ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಸರ್, ತಮ್ಮನ್ನ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಈಗ ಶೇಖರ ಬಂಬ್ರಾಣ ಉಸ್ತಾದ್ ಅವರಿಂದ ಕಾರ್ಯಕ್ರಮದ ಉದ್ಘಾಟನಾ ಭಾಷಣ. السلام عليكم ورحمة الله وبركاته. بسم الله والحمد لله والصلاة والسلام على أشرف رسول الله وعلى آله وصحبه الفائزين برضا الله. بعد ಈ ವೇದಿಕೆಯಲ್ಲಿ ಆಸೀನರಾದಂತಹ ಧರ್ಮಗುರುಗಳು, ರಾಜಕೀಯ ಧಾರ್ಮಿಕ ನೇತಾರರು, ಮುಖಂಡರು, ಇಲ್ಲಿ ನೆರೆಯುವಂತಹ ಸಹೋದರರು, ಪ್ರತಿ ವರ್ಷವೂ ಸಮಸ್ತ ಕೇರಳ ಜಮೀಯತುಲ್ ಉಲಮಾ ಎಂಬ ಸಂಘಟನೆಯ ಅಧೀನದಲ್ಲಿರುವ ರಾಷ್ಟ್ರ ರಕ್ಷಣೆಗೆ ಸೌಹಾರ್ದತೆಯ ಸಂಕಲ್ಪ ಎಂಬ ಧ್ಯೇಯ ವಾಕ್ಯದೊಂದಿಗೆ ಮಾನವ ಸರಪಳಿ ಎಂಬ ಹೆಸರಿನಲ್ಲಿ ಸಮಾವೇಶವನ್ನು ಸಂಘಟಿಸುತ್ತದೆ. 2025 ಜನವರಿ 26 ಅದೇ ರೀತಿಯಲ್ಲಿ ಸಂಘಟಿಸಿದ ಒಂದು ಸಭೆಯಲ್ಲಿ ಸಮಾವೇಶದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. 1950 ಜನವರಿ 26 ಭಾರತ ದೇಶವು ಸರ್ವತಂತ್ರ ಸ್ವತಂತ್ರ ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂದು ಘೋಷಿಸಲಾಯಿತು. ನಮ್ಮ ಸಂವಿಧಾನವು ಒಂದು ವಿಶಿಷ್ಟವಾದ ಸಂವಿಧಾನ ಆಗಿರುತ್ತದೆ. ಭಾರತ ದೇಶದ ಸಂವಿಧಾನ ನಮ್ಮ ಸಂವಿಧಾನದಲ್ಲಿ ಭಾರತದ ನಾಗರಿಕರೆಲ್ಲರೂ ಸಮಾನರು. ಮುಸಲ್ಮಾನರು, ಕ್ರಿಸ್ತರು, ಹಿಂದೂಗಳು, ಬ್ರಾಹ್ಮಣರು, ದಲಿತರು ಎಲ್ಲರೂ
ಎಲ್ಲರೂ ಸಮಾನರು. ಅವರವರ ಧರ್ಮದ ಆದರ್ಶಗಳಲ್ಲಿ ಆಶಯಗಳಲ್ಲಿ ಅನುಷ್ಠಾನ ಕರ್ಮಗಳನ್ನು ನಿರ್ವಹಿಸಿ ಆಸ್ತಿಗಳನ್ನು ಸಂಪಾದಿಸಿ ಭಾರತದಲ್ಲಿ ಎಲ್ಲಿ ಬೇಕಾದರೂ ಅವರಿಗೆ ವಾಸಿಸುವ ಅಧಿಕಾರವಿದೆ. ನಮ್ಮ ಸಂವಿಧಾನ ಅದು ನೀಡಿದೆ. ನಮ್ಮ ದೇಶದ ಸಂವಿಧಾನ ಬಹಳ ಉತ್ತಮವಾದ ಸಂವಿಧಾನ. ಕೆಲವು ದೇಶಗಳ ಸಂವಿಧಾನ ನೋಡಿದರೆ ಕೆಲವು ದೇಶಗಳಲ್ಲಿ ಈ ರೀತಿ ಇರಬಹುದು. ಬೈಬಲನ್ನು ಅವಲಂಬಿಸಿ ಸಂವಿಧಾನವನ್ನು ರಚಿಸಿದ ದೇಶಗಳಿದೆ. ಪವಿತ್ರವಾದ ಕುರಾನ್ ಶರೀಫನ್ನು ಅವಲಂಬಿಸಿ ಸಂವಿಧಾನವನ್ನು ರಚಿಸಿದ ದೇಶವಿದೆ. ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಅವಲಂಬಿಸಿ ರಚಿಸಲಾದ ಸಂವಿಧಾನಗಳಿದೆ. ಆದರೂ ಭಾರತ ದೇಶದ ಸಂವಿಧಾನ ಭಾರತದ ಸರ್ವ ನಾಗರಿಕರಿಗೂ ಅನ್ವಯವಾಗುವಂತಹ ಉತ್ತಮವಾದ ಒಂದು ಸಂವಿಧಾನ. ಯಾವುದೇ ಒಂದು ಧರ್ಮವನ್ನು ಒಂದು ಸಿದ್ಧಾಂತವನ್ನು ಅದು ಅವಲಂಬಿಸಿ ರಚಿಸಲಾದ ಒಂದು ಸಂವಿಧಾನ ಅಲ್ಲ ಭಾರತ ದೇಶದ ಸಂವಿಧಾನ. ಹಮ್ಮಿಕೊಂಡ ಈ ಕಾರ್ಯಕ್ರಮ ಇದು ನಮ್ಮ ಕರ್ನಾಟಕದಲ್ಲಿ, ಕೇರಳದಲ್ಲಿ, ಮಹಾರಾಷ್ಟ್ರದಲ್ಲಿ, ತಮಿಳುನಾಡಿನಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಭಾರತದ ಇನ್ನಿತರ ರಾಜ್ಯಗಳಲ್ಲಿ, ಅಂಡಮಾನಿನಲ್ಲಿ, ವಿದೇಶ ರಾಜ್ಯಗಳಲ್ಲಿ ಸಹ ಈ ಒಂದು ಮಾನವ ಸರಪಳಿ ಈ ದಿನ ಬಹಳ ಮನೋಹರವಾಗಿ ನಡೆಯುತ್ತಾ ಇದೆ. ಪ್ರೇಕ್ಷಕರಿಗೆ ಮನೋಹರವಾದ ಈ ಒಂದು ಮಾನವ ಸರಪಳಿ ನಡೆಸುವಲ್ಲಿ ಭಾರತ ದೇಶದ ಸಂವಿಧಾನವನ್ನು ಕಾಪಾಡಲು ನಾವು ಬದ್ಧರಾಗಿದ್ದೇವೆ ಎಂಬ ಸಂದೇಶವನ್ನು SKSSFI ಪ್ರಪಂಚಕ್ಕೆ, ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಪ್ರವಾದಿಸುತ್ತದೆ ಎಂಬುದರಲ್ಲಿ ತರ್ಕವಿಲ್ಲ. ದೀರ್ಘವಾದ 800 ವರ್ಷ ಕಾಲ ಈ ಭಾರತದಲ್ಲಿ ಆಳ್ವಿಕೆ ನಡೆಸಿದ ಸುಂದರವಾದ ತಾಜ್ ಮಹಲ್ಲಿ, ಕುತುಬ್ ಮಿನಾರ್, ಚಾರಮಿನಾರುಗಳನ್ನು ನಿರ್ಮಿಸಿದ ಮೊಘಲ ಚಕ್ರವರ್ತಿಗಳ ಚರಿತ್ರೆಗಳನ್ನು ಇಲ್ಲಿ ಹೇಳಲು, ಅದು ಬಹಿರಂಗಪಡಿಸಲು ಅದಕ್ಕೆ ಬೇಕಾಗಿ ಮುಸಲ್ಮಾನರಾದ ನಾವು ಯಾವ ಸಮಾವೇಶವನ್ನು ಸಂಘಟಿಸಿಲ್ಲ ಹೊರತು ಈ ದೇಶದ ರಕ್ಷಣೆಗೆ ಬೇಕಾಗಿ ಬ್ರಿಟಿಷರ ಕಪಿಮುಷ್ಟಿಯಿಂದ ಭಾರತ ದೇಶವನ್ನು ವಿಮೋಚನೆಗೊಳಿಸಲು ಈ ರಾಜ್ಯದಲ್ಲಿ ಹೋರಾಟ ನಡೆಸಿ ರಕ್ತವನ್ನು ಹರಿಸಿದ ಉನ್ನತರಾದ ಆ ಮಹಾನ್ ವ್ಯಕ್ತಿಗಳಾದ ಜವಾಹರ್ಲಾಲ್ ನೆಹರೂರವರ, ಮಹಾತ್ಮ ಗಾಂಧೀಜಿಯವರ, ಸುಭಾಷ್ ಚಂದ್ರ ಬೋಸರವರ, ಬಹುಮಾನ್ಯರಾದ ಟಿಪ್ಪು ಸುಲ್ತಾನರವರ, ಅಲ್ಲಾಮಾ ಶೌಕತ್ ಅಲಿ, ಮುಹಮ್ಮದ್ ಅಲಿ, ಈ ಮಹಾನರಾದ ವ್ಯಕ್ತಿಗಳ ಚರಿತ್ರೆಗಳನ್ನು ಈ ನಮ್ಮ ಈ ದಿನದಲ್ಲಿ, ಗಣರಾಜ್ಯ ದಿವಸದಲ್ಲಿ, ನಮ್ಮ ಈ ಸಮಾರಂಭದಲ್ಲಿ ಬಹಿರಂಗಪಡಿಸಲು ಮಾತ್ರ ನಾವಿಲ್ಲಿ ಸೇರಿದ್ದೇವೆ. ಜಾತಿ, ಧರ್ಮ, ವರ್ಣ ಭೇದವಿಲ್ಲದೆ ನಮ್ಮ ಈ ಭಾರತ ದೇಶದಲ್ಲಿ ಬಾಳಿದ ಜನರ ಆ ಜನರಡಿಯಲ್ಲಿ ಭಾರತ ದೇಶದ ನಾಗರಿಕರ ಮನದಲ್ಲಿ ವಿದ್ವೇಷದ ವಿಷ ಬೀಜಗಳನ್ನು ಬಿತ್ತಿ ಒಂದು ಸಮುದಾಯದ ಆರಾಧನೆ ಕೇಂದ್ರವನ್ನು ಅಪಹರಿಸಿ ಇನ್ನೊಂದು ಸಮುದಾಯವನ್ನು ರಾಜಕೀಯ ಲಾಭಕ್ಕೆ ಬೇಕಾಗಿ ಸಂತೃಪ್ತಿಪಡಿಸಿ ಆ ಕೋಟಿಗಟ್ಟಲೆ ಮುಸಲ್ಮಾನರ ಹೃದಯವನ್ನು ಕೆಡವಿದ ದಿನ ಅದೇ ನಮಗೆ
ಸಿಕ್ಕಿದ ಈ ರಾಜ್ಯ ದೇಶಕ್ಕೆ ಸಿಕ್ಕಿದ ಸ್ವಾತಂತ್ರ್ಯ ದಿನ ಎಂಬ ಒಂದು ಪ್ರದರ್ಶನ, ಒಂದು ಈ ರಾಜ್ಯದಲ್ಲಿ ದೇಶದಲ್ಲಿ ವಾಸಿಸುವ ಒಂದು ವ್ಯಕ್ತಿಗೆ ಮಾಡಿದ ಆ ಭಾಷಣ ನಮಗೆಲ್ಲವರಿಗೆ ನೋವುಂಟು ಮಾಡಿದೆ. ಅದೊಂದು ನಿರಂತರವಾದ ಬಾಲಿಸವಾದ ಒಂದು ಮಾತು ಎನ್ನುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ನನ್ನ ಮಾತನ್ನು ನಾನು ದೀರ್ಘ ಮಾಡುವುದಿಲ್ಲ. ಇದು ಬಹಳಷ್ಟು ವಾಗ್ಮಿಗಳಿದ್ದಾರೆ, ನಮ್ಮ ವೇದಿಕೆಯಲ್ಲಿದ್ದಾರೆ. ಕೊನೆಯದಾಗಿ ನನಗೆ ಹೇಳಲು ಇರುವ ಒಂದು ಮಾತು, ನಾವೆಲ್ಲರೂ ನಮ್ಮ ಪೂರ್ವಿಕರು ಸ್ನೇಹಗಳು ಹಸ್ತಾಂತರ ಮಾಡಿ ಸ್ನೇಹಗಳಿಂದ ಜೀವಿಸಿದ ಅದೇ ರೀತಿಯಲ್ಲಿ ಮುಸಲ್ಮಾನರ ಮನೆಯಲ್ಲಿ ಮದುವೆ ಇರುವಾಗ ಹಿಂದೂಗಳು ಬರುತ್ತಾ ಇದ್ದರು, ಹಿಂದೂಗಳ ಮನೆಯಲ್ಲಿ ಮದುವೆ ಇರುವಾಗ ಮುಸಲ್ಮಾನರು ಹೋಗುತ್ತಾ ಇದ್ದರು. ಈ ರೀತಿಯಲ್ಲಿ ಪರಸ್ಪರ ಸ್ನೇಹ ಹಸ್ತಾಂತರಿಸಿ ಜೀವಿಸಿದ ನಮ್ಮ ಪೂರ್ವಿಕರ ಆ ಮಾರ್ಗವನ್ನು ಅವಲಂಬಿಸಿ ಈ ರಾಜ್ಯದ ರಾಷ್ಟ್ರದ ಹಿತಕ್ಕೆ ಬೇಕಾಗಿ ಉನ್ನತಿಗೆ ಬೇಕಾಗಿ ನಾವೆಲ್ಲೂ ಶ್ರಮ ಪಡುವೋಣ ಎಂದು ಪ್ರಾರ್ಥಿಸಿ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ ಎಂಬ ಅಲ್ಲಾಹನ ಪರಿಶುದ್ಧವಾದ ವಚನದಿಂದ ಈ ಸಮಾರಂಭವನ್ನು ಉದ್ಘಾಟನೆ ಮಾಡುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಅಸ್ಸಲಾಮು ಅಲೈಕುಂ. ಈ ಕಾರ್ಯಕ್ರಮವನ್ನು ಅಲ್ಲಾಹನ ಪವಿತ್ರ ನಾಮದಿಂದ ಉದ್ಘಾಟಿಸಿದಂತಹ ಗೌರವಾನ್ವಿತ ಸಮಸ್ತ ಕೇರಳ ಜಮೀಯತ್ ಉಲಮಾ ಇದರ ಕೇಂದ್ರ ಮುಷಾವರ ಸದಸ್ಯರಾಗಿರ್ತಕ್ಕಂತಹ ಬಿ.ಕೆ. ಅಬ್ದುಲ್ ಖಾದರ್ ಅಲ್ ಕಾಸ್ಮಿ ಬ್ರಹ್ಮರಾನ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮಾನವ ಬಂಧುತ್ವ ವೇದಿಕೆ ಪುತ್ತೂರು ಇದರ ಪ್ರಧಾನ ಸಂಚಾಲಕರಾಗಿರುವ ಅಮಲ ರಾಮಚಂದ್ರ ಇವರನ್ನ ಗೌರವಾನ್ವಿತವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಜಮಾಲ್ ಹಾಜಿ ಮುಹಮ್ಮದ್ ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಎಲ್.ಟಿ. ರಜಾಕ್ ಹಾಜಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅದೇ ರೀತಿ ಈ ಕಾರ್ಯಕ್ರಮದೊಂದಿಗೆ ಸಂಪೂರ್ಣವಾಗಿ ಸಹಕರಿಸ್ತಾ ಇರುವ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಪತ್ರಿಕಾ ಮಾಧ್ಯಮ ಮಿತ್ರರವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮುಂದೆ ಪ್ರತಿಜ್ಞಾ ಬೋಧನೆ ದಕ್ಷಿಣ ಕನ್ನಡ ಈಸ್ಟ್ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂತಹ ಮುಹಮ್ಮದ್ ನವವಿ ಉಸ್ತಾದ್ ಮುಂಡೋಲೆ ಅವರಿಂದ ಎಲ್ಲ ಸಭಿಕರು ಎದ್ದು ನಿಂತು ತಮ್ಮ ಕೈಗಳನ್ನ ಪರಸ್ಪರ ಎತ್ತಿ ಜೋಡಿಸಿ ಹಿಡಿದುಕೊಂಡು ಸಹಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಕೈ ಬಿಡಿಸಿದ್ರೆ ನಮ್ಮ ದಯವಿಟ್ಟು ಮೈದಾನದ ಹೊರಗೆ ನಿಂತಿರುವ ಎಲ್ಲ ಸಮಸ್ತಾಭಿಮಾನಿಗಳು ಮೈದಾನದ ಒಳಗೆ ಬಂದು ಸಹಕರಿಸಬೇಕು. ಇದೊಂದು ಪ್ರತಿಜ್ಞಾ ವಿಧಿ. ರಾಷ್ಟ್ರ ರಕ್ಷಣೆಗೆ ಸೌಹಾರ್ದತೆಯ ಸಂಕಲ್ಪವನ್ನು ತೊಡುವಲ್ಲಿ ಯಾವತ್ತೂ ಕೂಡ ಮುಸಲ್ಮಾನರು ಈ ದೇಶದ ಹಿತಚಿಂತಕರು ಹಿಂದೆ ಬಿದ್ದಿಲ್ಲ. ಆದ್ರಿಂದ ನಾವೆಲ್ಲರೂ ಕೂಡ ಸಂಕಲ್ಪ ತೊಡೋಣ. ಎಲ್ಲರೂ ಕೂಡ ಮೈದಾನಕ್ಕೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಎಲ್ಲರೂ ತಮ್ಮ ಕೈಗಳನ್ನು ಮೇಲಕ್ಕೆತ್ತುವ ಮೂಲಕ ಪ್ರತಿಜ್ಞಾ ವಿಧಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ವೇದಿಕೆಯಿಂದ ಕೂಡ ಅದೇ ರೀತಿಯಲ್ಲಿ ತಾವು ಪ್ರತಿಜ್ಞೆ ಬೇಕಾಗಿದೆ. ಸ್ಟಾರ್ಟ್. ನಾವು ಭಾರತೀಯರು ರಾಷ್ಟ್ರ ನಿರ್ಮಾಣದಲ್ಲಿ ಪಾತ್ರ ವಹಿಸುವವರು, ಅದಕ್ಕಾಗಿ ಪರಸ್ಪರ ಸಹಕರಿಸುವವರಾಗಿದ್ದೇವೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಹಿತ ರಾಷ್ಟ್ರ ನಿರ್ಮಾಪಕರ ಕನಸು ನನಸಾಗಿಸಲು ಸಹಿಷ್ಣುತೆ ಮತ್ತು ಸೌಹಾರ್ದತೆಯನ್ನು
ಅಸ್ತ್ರವಾಗಿ ನಾವು ಸ್ವೀಕರಿಸಿದ್ದೇವೆ. ಸಂವಿಧಾನ ಈ ದೇಶದ ಅಡಿಪಾಯವಾಗಿದೆ. ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತತೆ ಸಂವಿಧಾನದ ಮೂಲ ಆಶಯವಾಗಿದೆ ಎಂದು ನೆನಪಿಸುವುದರೊಂದಿಗೆ ಅದಕ್ಕಾಗಿ ನೆಲೆಗೊಳ್ಳುತ್ತೇವೆ. ರಾಜಕೀಯಕ್ಕಾಗಿ, ಸ್ವಾರ್ಥ ಲಾಭಕ್ಕಾಗಿ, ತಾತ್ಕಾಲಿಕ ಸಾಧನೆಗಳಿಗಾಗಿ ಜನರನ್ನು ವಿಂಗಡಿಸುವುದು ದೇಶಕ್ಕೆ ಉಳಿತಲ್ಲವೆಂದು ಪುನರುಚ್ಚರಿಸುತ್ತೇವೆ. ಆಡಳಿತಗಾರರ ಏಕಾಧಿಪತ್ಯ ವಿಧಾನಗಳಿಗೂ ಸ್ವಜನ ಪಕ್ಷಪಾತಕ್ಕೂ ವಿಭಾಗೀಯತೆ ಮತ್ತು ಅನೀತಿಗಳ ವಿರುದ್ಧ ಧ್ವನಿ ಎತ್ತಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ದೇಶದ ನಾಗರಿಕರನ್ನು ಸಹೋದರರನ್ನಾಗಿ ಕಾಣುವ ಯಾವುದೇ ರೀತಿಯ ಪ್ರಕ್ರಿಯೆಗಳಿಗೆ ದೇಶದ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ನಾನು ಮತ್ತು ನನ್ನ ಸಂಘಟನೆ ಸಂಪೂರ್ಣವಾಗಿ ಬೆಂಬಲ ನೀಡಲಿದೆ ಎಂದು ಈ ಪ್ರಜಾಪ್ರಭುತ್ವದ ದಿನದಂದು ಹೆಮ್ಮೆಯಿಂದ ಪ್ರತಿಜ್ಞೆಗೈಯುತ್ತೇನೆ. ಜೈ ಹಿಂದ್. ಪ್ರತಿಜ್ಞಾ ವಿಧಿಯನ್ನು ಬೋಧಿಸಬಹುದಂತಹ ದಕ್ಷಿಣ ಕನ್ನಡ ಈಸ್ಟ್ ಜಿಲ್ಲಾ ಅಧ್ಯಕ್ಷರಾಗಿರುವ ಮೊಹಮ್ಮದ್ ನಬವಿ ಉಸ್ತಾದರವರಿಗೆ ಅಭಿನಂದನೆಗಳು. ಮುಂದೆ ಪ್ರಾಸ್ತಾವಿಕ ಭಾಷಣ ಮಾನವ ಸರಪಳಿ ಪ್ರಚಾರ ಸಮಿತಿ ಇದರ ಘನ ಅಧ್ಯಕ್ಷರಾಗಿರ್ತಕ್ಕಂತಹ ಮೊಹಮ್ಮದ್ ಕೆ ಎಚ್ ರವರನ್ನ ಬಹಳ ಗೌರವದಿಂದ ಆಮಂತ್ರಿಸ್ತಾ ಇದ್ದೇವೆ. ബാങ്ക് അസ്ർ നിസ്കാരം മാനവ സരപ്പലി കഴിഞ്ഞതിന് ശേഷം 5:30 മണിക്ക് കൃത്യമായിട്ട് KIC നമുക്ക് ഒന്നിച്ച് നിർവഹിക്കാം. ഇൻഷാ അല്ലാഹ്. അപ്പോൾ ആരും വീട്ടിൽ പോയിട്ട് അവിടെ ബുദ്ധിമുട്ടാക്കണ്ട. ഇൻഷാ അല്ലാഹ്. السلام عليكم ورحمة الله وبركاته. الحمد لله رب العالمين والصلاة والسلام على أشرف المرسلين وعلى آله وصحبه أجمعين. أما بعد. ಪ್ರೀತಿಯ ವೇದಿಕೆಯಲ್ಲಿರುವಂತಹ ಗಣ್ಯ ಸಮಸ್ತದ ಹಾಗೂ ಸಮಾಜದ ನಾಯಕರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಗಣ್ಯರೇ, ಸಮಸ್ತದ ಕಾರ್ಯಕರ್ತರೇ, ವಿದ್ಯಾರ್ಥಿ ಘಟಕದ ಸಾರಥಿಗಳೇ, SKSSF ಎಂಬ ವಿದ್ಯಾರ್ಥಿ ಸಂಘಟನೆಯು ವಿಜ್ಞಾನ ವಿನಯ ಸೇವೆ ಎಂಬ ಧ್ಯೇಯವಾಕ್ಯದೊಂದಿಗೆ ಸಮಸ್ತ ಎಂಬ ಸಾತ್ವಿಕ ಸಂಘ ಪಂಡಿತರ ನಾಯಕತ್ವದಡಿಯಲ್ಲಿ 100 ವರ್ಷಗಳನ್ನು ಪೂರೈಸುತ್ತಿರುವಂತಹ ಈ ಸಡಗರ ಸಂತೋಷದ ಸನ್ನಿವೇಶದಲ್ಲಿ SKSSF ಎಂಬ ವಿದ್ಯಾರ್ಥಿ ಸಂಘಟನೆಯು ದೇಶದ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಮಾನವ ಸರಪಳಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಇದೆ. ಕೆಲವರು ನಾವು ಪ್ರಚಾರದ ಸಮಯದಲ್ಲಿ ಜಿಲ್ಲೆಯ ವಿವಿಧ ಭಾಗದಲ್ಲಿ ಹೋದಾಗ ಕೆಲವು ಮುಖಂಡರು, ಕೆಲವು ಕಾರ್ಯಕರ್ತರು ನಮ್ಮ ಬಳಿ ಕೇಳಿದರು, ಇದೇನು ಮಾನವ ಸರಪಳಿ ಎಂದರೆ? ಅದಕ್ಕೆ ನಮಗೆಲ್ಲರಿಗೂ ಹೇಳುವ ಉತ್ತರ ಏನೆಂದರೆ, ರಾಷ್ಟ್ರ ರಕ್ಷಣೆಗೆ ಸೌಹಾರ್ದತೆಯ ಸಂಕಲ್ಪ. ರಾಷ್ಟ್ರದ ರಕ್ಷಣೆ ಮಾಡುವುದು, ಈ ದೇಶವನ್ನು ಕಾಯುವುದು, ಈ ದೇಶದ ಜವಾನರಾದರೆ
ಒಂದು ಜವಾನರಿಂದ ಮಾತ್ರ ದೇಶವನ್ನು ಕಾಯಲು ಸಾಧ್ಯವಿಲ್ಲ. ಕಾರಣ ದೇಶದ ಗಡಿಯನ್ನು ಇಲ್ಲಿನ ಸೈನಿಕರು ಕಾಯುತ್ತಿರುತ್ತಿದ್ದರೆ ನಮ್ಮ ದೇಶದ ಒಳಗಿನ ಇಲ್ಲಿನ ರಕ್ಷಣೆಯನ್ನು ಮಾಡಬೇಕಾದದ್ದು ಇಲ್ಲಿನ ಪ್ರಜೆಯ ಪ್ರತಿಯೊಬ್ಬನ ಕರ್ತವ್ಯವಾಗಿದೆ. ಕಾರಣ ನೀವು ನಿಮ್ಮ ಹಿಂಭಾಗದಲ್ಲಿ ಒಂದು ಬಲೂನ್ ನೋಡ್ತಾ ಇದ್ದೀರಾ. ರಾಷ್ಟ್ರ ತ್ರಿವರ್ಣ ಧ್ವಜವನ್ನು ಹೊಂದಿರುವಂತಹ ದೊಡ್ಡ ಒಂದು ಬಲೂನ್ ನಿಮ್ಮ ಕಣ್ಣೆದುರು ಕಾಣ್ತಾ ಇದೆ. ಈ ಬಲೂನ್ ಅಲ್ಲಿ 3 ತ್ರಿವರ್ಣ ಧ್ವಜದ ಸಂಕೇತವನ್ನು ಹೊಂದಿದೆ. ಅದಕ್ಕೆ ಹೈಡ್ರೋಜನ್ ಹಾಕಿದಾಗ ಅದು ಬಹಳ ಸುಂದರವಾಗಿ ಅದ್ಭುತವಾಗಿ ಬೃಹತ್ ಆಕಾರದಲ್ಲಿ ಅದು ದೊಡ್ಡದಾಗಿ ಕಾಣ್ತಾ ಇದೆ. ಆದರೆ ಅದಕ್ಕೆ ಒಂದೇ ಒಂದು ಸೂಜಿಯಿಂದ ಚಿಕ್ಕದಾದಂತಹ ಒಂದು ಸೂಜಿಯಿಂದ ಒಂದು ತೂತು ಮಾಡಿದರೆ ಅದು ಒಮ್ಮೆಲೆ ಸ್ಫೋಟವಾಗುತ್ತದೆ. ಅದೇ ರೀತಿ ಈ ದೇಶದ 125 ಕೋಟಿ ಪ್ರೀತಿಯ ಹಿಂದೂ ಮುಸ್ಲಿಂ ಕ್ರೈಸ್ತ ಸಮುದಾಯದವರು ಅನ್ಯೋನ್ಯವಾಗಿ ಒಂದು ಬಲೂನ್ ತರ ಬೃಹತ್ತಾಕಾರದಲ್ಲಿ ನಾವು ಬೆಳೆದಿರುವಾಗ ಕೆಲವು ಕ್ರಿಮಿಗಳು ಸೂಜಿ ತರ ಪ್ರತಿಯೊಂದು ಸಮುದಾಯದಲ್ಲಿರುತ್ತಾರೆ. ಕೆಲವೊಂದು ಕ್ರಿಮಿಗಳು ಆ ಬಲೂನ್ ಅನ್ನು ತೂತು ಮಾಡಿ ಸ್ಫೋಟ ಮಾಡಿ ಇಡೀ ದೇಶಕ್ಕೆ ಬೆಂಕಿ ಹಚ್ಚುವಂತಹ ಕೆಲಸವನ್ನು ಮಾಡುವಾಗ ಹಿಂದೂ ಧರ್ಮದ ಕೇಸರಿ ಸಾಲನ್ನು ಹೊಂದಿರುವಂತಹ ಸನ್ಯಾಸಿಗಳಿರಬಹುದು, ಅದೇ ರೀತಿ ಅದರಲ್ಲಿರುವಂತಹ ಬಿಳಿ ವಸ್ತ್ರವನ್ನು ಹೊಂದಿರುವಂತಹ ನಮ್ಮ ಕ್ರೈಸ್ತ ಸಮುದಾಯದ ಪಾದ್ರಿಗಳಿರಬಹುದು, ಅದೇ ರೀತಿ ಕೇಸರಿ ಸಾಲನ್ನು ಹೊಂದಿರುವಂತಹ ನಮ್ಮ ಮುಸ್ಲಿಂ ಸಮುದಾಯದ ಧರ್ಮಗುರುಗಳಿರಬಹುದು. ಅವರು ತ್ಯಾಗದ ಮನೋಭಾವ, ಅದೊಂದು ತ್ಯಾಗದ ಮನೋಭಾವ. ಈ ಮಾನವ ಸರಪಳಿಗೆ ನಮಿಗೂ ಹೇಳಲಿಕ್ಕೆ ಇತಿಹಾಸ ಕಥೆಗಳಿದೆ, ತ್ಯಾಗದ ಕಥೆ ಇದೆ. ಏನಂತ ಕೇಳುತ್ತಿದ್ದೀರಾ? ಈ ಸಂಘಟನೆಯು ಮಾನವ ಸರಪಳಿಯನ್ನು ಈ ವೇದಿಕೆಯಲ್ಲಿ ಪ್ರಥಮ ಬಾರಿ ಘೋಷಣೆ ಮಾಡಿದಾಗ ನಮಗೆ ಕುಂಬ್ರ ಈ ಪ್ರದೇಶಕ್ಕೆ ಸಿಕ್ಕಿದಾಗ ನಾವೆಲ್ಲರೂ ಬಹಳ 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 ಸಂತೋಷವಾಗಿದ್ದೆವು. ಇಂತಹ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನಾವು ಸಾಕ್ಷಿಯಾಗುತ್ತಿದ್ದೇವೆ ಎಂದು ಸೇರಿಕೊಂಡು ಜಿಲ್ಲೆಯ ನಾಯಕರೆಲ್ಲರೂ ನಮ್ಮ ಈ ಸ್ವಾಗತ ಸಮಿತಿ ಕಚೇರಿಯಲ್ಲಿ ಸೇರಿಕೊಂಡು ನಾವು ಚರ್ಚೆ ಮಾಡುತ್ತಿರುವಾಗ ನಮಗೆ ಸುದ್ದಿ ಪತ್ರಿಕೆಯಲ್ಲಿ ಒಂದು ಪ್ರಕಟಣೆ ಬಂತು. ಅದೇನೆಂದು ಗೊತ್ತಾ? ನಮ್ಮ ಪಕ್ಕದ ದೇವಸ್ಥಾನದ ಸೇವಾ ಬಳಗದ ವತಿಯಿಂದ ಕುಂಬ್ರ ಜಂಕ್ಷನ್ ನಲ್ಲಿ ರಾಮಲೀಲೋತ್ಸವ ಎಂಬ ಕಾರ್ಯಕ್ರಮ ನಡೀತಾ ಇದೆ. ನಮಗೆ ಖುಷಿಯಾಯಿತು. ಆದರೆ ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿರುವಂತಹ ಕೆಲವು ಪಂಡಿತರಿಗೆ ಅದು ಖುಷಿಯಾಗಿಲ್ಲ. ಅವರು ನಮಗೆ ಸತತವಾಗಿ ಮೆಸೇಜ್ ಮಾಡಿ ಹೇಗಾದರೂ ಮಾಡಿ ನಾವು ಕುಂಭದಿಂದ ಇದನ್ನು ಎತ್ತುಕೊಂಡು ಹೋಗ್ಬೇಕು. ನಾವು ಕೇಳಿದ್ರೆ ಇದು ಯಾಕೆ? ನಾವು ರಾಷ್ಟ್ರ ಸೌಹಾರ್ದತೆಯ ಸಂಕಲ್ಪವನ್ನು ಸಾರುತ್ತಿರುವಾಗ ನಾವು ಈ ಫಂಕ್ಷನ್ ಇಲ್ಲಿ ತಗೊಂಡು ಹೋದರೆ ಸೌಹಾರ್ದತೆಯಲ್ಲಿ ತಕ್ಷಣ ಪೊಲೀಸ್ ಇಲಾಖೆ ನಮ್ಮನ್ನು ಕರೆದರು. ಅದು ನಮ್ಮ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ ರವಿ ಸರ್ ನಮ್ಮನ್ನು 5 ಜನರನ್ನು ಸೇವಾ ಬಳಗದ 5 ಜನರನ್ನು ಕರೆದರು. ಅವರೇನು ಭಯಂಕರ ಅಂತ ತಿಳ್ಕೊಂಡಿದ್ದಾರೆ ನಮ್ಮನ್ನು. ಇದು ಒಂದೇ ಟೈಮಲ್ಲಿ ನೀವು ಮಾಡ್ತಾ ಇದ್ದೀರಲ್ಲ, ಏನ್ ಮಾಡುದು ಕಾರ್ಯಕ್ರಮ ಮಾಡುದು ಹಾಗೆಲ್ಲ ಇದು ಏನಾದ್ರೂ ಅನಾಹುತ ಆದ್ರೆ ಏನು ಅನಾಹುತ ಆಗ್ಲಿಕ್ಕೆ ಏನಿದೆ? ನಮ್ದು ಮಾನವ ಸರಪಳಿ ಅವರದು ಸೇವಾ ಮಂದಿರದ ಕಾರ್ಯಕ್ರಮ ಹಾಗೆಲ್ಲ ನಮ್ಗೆ ಪೊಲೀಸ್ ಬಂದೋಬಸ್ತು ಬೇಕು. ಆಯ್ತು ಮಾಡಿ ಅಲ್ಲ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಕೇಳ್ತಾ ಇರ್ಬೋದು, ಅವ್ರು ಕೇಳ್ಬೇಕು. ನಮಗೆ ಬೇಸರವಿದೆ. ನಾವು ಅವರು ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡ್ತಾ ಇದ್ದಾರೆ. ಆದರೆ ಕ್ರಿಮಿಗಳು ಮಾಡುವಂತಹ ಆ ಕುತಂತ್ರಗಳನ್ನು ನಮ್ಮ ಇಂತಹ ವಿದ್ಯಾರ್ಥಿ ಸಂಘಟನೆಯ ಮೇಲೆ ಹಾಕಿ ನಮ್ಮನ್ನು ದೋಷ ಪಟ್ಟಿಯಲ್ಲಿ ಇಳಿಸುವಂತಹ ಕೆಲಸ ಖಂಡಿತ ಡಿಪಾರ್ಟ್ಮೆಂಟ್ ಮಾಡಬಾರದು. ರವಿ ಸರ್ ಕೇಳಿದ್ರು, ಏನಾದರೂ ಮಾಡಿ ನೀವು ಒಂದು ದಿವಸ ಮುಂಚೆ ಮಾಡಬೇಕು. ನಾವು ಹೇಳಿದ 13 ವರ್ಷದಿಂದ ನಾವು ಮಾಡುತ್ತಿರುವಂತಹ ಕಾರ್ಯಕ್ರಮ ನಾವು 3 ಗಂಟೆಗೆ ಸ್ಟಾರ್ಟ್ ಮಾಡ್ತೇವೆ, 6 ಗಂಟೆಗೆ ನಿಲ್ಲಿಸುತ್ತೇವೆ. ಇದು ಇವತ್ತು ನಿನ್ನೆ ಅಲ್ಲ, 13 ವರ್ಷದ ಇತಿಹಾಸ ಹೊಂದಿರುವಂತಹ ಒಂದು ಕಾರ್ಯಕ್ರಮ. ನಮ್ಮಲ್ಲಿ ಹೇಳಿದ್ರು, ನೀವು ಅವರನ್ನು ಹೇಗಾದ್ರೆ ಕನ್ವಿನ್ಸ್ ಮಾಡಿ. ನಾವು ಹೇಳಿ ಅವ್ರು ಯಾಕೆ ಕನ್ವಿನ್ಸ್ ಕೊಡು, ಅವರು ಆ ಕಡೆಯಿಂದ ರ್ಯಾಲಿ ಬರುವಾಗ ನಾವು ಈ ಕಡೆಯಿಂದ ರ್ಯಾಲಿ ಬರಬೇಕು, ಸುಂದರವಾಗಿರುತ್ತೆ. ಇಲ್ಲ, ನೀವು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ 8,000 ರೂಪಾಯಿ ಕಟ್ಟಬೇಕು, ಇನ್ಸ್ಪೆಕ್ಟರ್ಗೆ 10,000 ಕಟ್ಟಬೇಕು. ಕಟ್ಟೋಣ. ನಮಗೆ ಸಂಕಲ್ಪ, ರಾಷ್ಟ್ರ ರಕ್ಷಣೆಯ ಸಂಕಲ್ಪವನ್ನು ಮಾಡಿ ತೋರಿಸಬೇಕು. ನಾವು ದುಡ್ಡು ಕಟ್ಟಲಿಕ್ಕೂ ತಯಾರಿದ್ದೇವೆ. ಆಗ ಹೇಳಿದ್ರು, ಇನ್ನೊಮ್ಮೆ ನಾವು ಸಿಟ್ಟಿಂಗ್ ಮಾಡೋಣ ಅಂತ. ಹಾಗೆ ನಮ್ಮ ಎಂ.ಎಸ್. ಮೊಹಮ್ಮದ್ ಸರ್, ಬಡಗನೂರು ಮಹಮ್ಮದ್ ಸರ್ 3 ದಿವಸ ಸತತವಾಗಿ ಪೊಲೀಸ್ ಠಾಣೆಯಲ್ಲಿ ಕೂತುಕೊಂಡು ನಮ್ಮ ರಾಷ್ಟ್ರ ರಕ್ಷಣೆಯ ವಿದ್ಯಾರ್ಥಿ ಸಂಘಟನೆಯ ದಯಾ ವಾಕ್ಯವನ್ನು ಅವರಿಗೆ ಓದಿ ಕೇಳಿದಾಗ ಒಂಚೂರು ಅವರು ಕನ್ವಿನ್ಸ್ ಆದರು. ಆಮೇಲೆ ಇಬ್ಬರನ್ನು
ಕೂಡಿಸಿ ಮಾಡಿದಾಗ ಅವರು ಹೇಳ್ತಾ ಇದ್ದಾರೆ ನಾವು ಯಾವುದಕ್ಕೂ ರೆಡಿ ಇದ್ದೇವೆ, ನಾವು ಇದ್ದೇವೆ ಯಾವುದಕ್ಕೂ ರೆಡಿ. ಕೊನೆಗೆ ನಾವೊಂದು ತ್ಯಾಗದ ಸಂದೇಶವನ್ನು ಸಮುದಾಯಕ್ಕೆ ಕೊಡಲು ತೀರ್ಮಾನಿಸಿತು. 3 ಗಂಟೆಗೆ ಮಾಡಬೇಕಾದ ಕಾರ್ಯಕ್ರಮವನ್ನು ಬಿಸಿಲಿನಲ್ಲಿ ನಿಂತರೂ ಪರವಾಗಿಲ್ಲ, ನಾವು 2 ಗಂಟೆಗೆ ಮಾಡಿ ತೋರಿಸುತ್ತೇವೆ ಎಂಬ ಸಂಕಲ್ಪದೊಂದಿಗೆ ಇಲ್ಲಿನ ನಮ್ಮ ಸ್ವಾಗತ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು, ಕುಂಬ್ರ ವಲಯದ ಎಲ್ಲಾ ಪದಾಧಿಕಾರಿಗಳು ಕೂತುಕೊಂಡು ಸಂಸುಲ್ ಉಲಮರ ಮೇಲೆ ನಾವೊಂದು ಮೌಲ್ಯದ ನೇರ್ಚೆ ಮಾಡಿಕೊಂಡು ನಾವು ಸ್ಟೇಷನ್ಗೆ MS ಮಹಮ್ಮದ್ ಮತ್ತು ಬಡಗನೂರು ಮಹಮ್ಮದ್ ಅವರ ನೇತೃತ್ವದಲ್ಲಿ ಹೋಗಿ ಕೂತುಕೊಂಡಾಗ ಸೇವಾ ಬಳಗದವರು ಬಂದರು. ಸರ್, ನಾವು ಆಮಂತ್ರಣ ಪತ್ರವನ್ನು 4 ಗಂಟೆಗೆ ಮಾಡಿದ್ದೇವೆ, ಅದನ್ನು ನಾವು ನಿಮಗೆ ಬೇಕಾಗಿ 6 ಗಂಟೆಗೆ ನಾವು ಮಾಡುತ್ತೇವೆ ಅಂತ ಸ್ಟೇಷನ್ ಹೇಳಿದಾಗ ಆ ರಾಷ್ಟ್ರ ರಕ್ಷಣೆಯ ಸೌಹಾರ್ದತೆಯ ಸಂಕಲ್ಪ ಎಷ್ಟು ದೊಡ್ಡದಾಗಿರುತ್ತೆ, ಎಷ್ಟು ದೊಡ್ಡದಾಗಿತ್ತು. ಪ್ರೀತಿ ಸಹೋದರರೇ, ನನಗಿರುವುದು 5 ನಿಮಿಷ 10 ನಿಮಿಷ ಟೈಮ್. ನಾನು ಈ ಸಮಯದಲ್ಲೂ ಈಗ ತ್ಯಾಗ ಮಾಡ್ಲಿಕ್ಕೆ ರೆಡಿ ಇರಬೇಕಾಗ್ತದೆ. ನಾನು ಸ್ಟಾರ್ಟ್ ಮಾಡಿದ್ದು ದಯವಿಟ್ಟು ಕ್ಷಮಿಸಿ 4:08 ನನಗೆ 4:18 3 ನಿಮಿಷ ಟೈಮ್ ಇದೆ. 1 ನಿಮಿಷ ನಾನು ತ್ಯಾಗ ಮಾಡ್ತಾ ಇದ್ದೆ. ಎಲ್ಲರೂ ತ್ಯಾಗ ಮಾಡ್ಲಿಕ್ಕೆ ಮನೋಭಾವ ತೋರಿಸಬೇಕು. ಕಾರಲ್ಲಿ ಹೋಗುವಾಗ ಚೆನ್ನ ಪುಟ್ಟ ಇವರ ಒಂದು ನಿಮಿಷ ನನಗೆ ಕೊಡ್ತಾ ಇದ್ದಾರೆ. ಅದು ಅವರ ತ್ಯಾಗದ ಮನೋಭಾವ. ಅದನ್ನು ನಾನು ನಮ್ಮ ಲಿಖಿತ್ ಸರಿಗೆ ನಾನು ಹಸ್ತಾಂತರ ಮಾಡ್ತಾ ಇದ್ದೇನೆ. ಇರಲಿ, ಒಳ್ಳೆದಾಗಲಿ. ಇತಿ ನಾವು ಸೌಹಾರ್ದತೆಯ ಎಷ್ಟು ದೊಡ್ಡ ಸೌಹಾರ್ದತೆಯ ಸಂಕಲ್ಪವಿದೆ ನಮಗೆ. ತುಂಬಾ ಹೇಳಿಕೆ ಇದೆ. ಬಾಬರಿ ಮಸ್ಜಿದ್ ಅನ್ನು ನೋಡಿ ಮಾಡಿದಾಗ ಶಿಹಾಬ್ ತಮಿಳ್ ಅವರು ಹೇಳಿದರು, ದೇವಸ್ಥಾನಗಳಿಗೆ ನೀವು ಕಾವಲು ನಿಲ್ಬೇಕಂತ. ಈ ಪೇಟೆಯಲ್ಲಿ ಸೇವಾ ಬಳಗದವರು ಕಟ್ಟಿದ ಆ ಕೇಸರಿ ಧ್ವಜಗಳಿಗೆ ನಾವು ಕಾವಲು ನಿಂತಿದ್ದೇವೆ. ಬಾಬರಿ ಮಸ್ಜಿದಿನ ವಿಧಿಯನ್ನು ಸುಪ್ರೀಂ ಕೋರ್ಟ್ ಹೇಳಿದಾಗ ನಾವೇನು 1 ಅಕ್ಷರ ಮಾತ್ರವಿಲ್ಲ, ಅದು ತ್ಯಾಗದ ಮನೋಭಾವ. ಇಂಥ ಸಾವಿರಾರು ತ್ಯಾಗದ ಕಥೆಗಳು ನಮಗೆ ಇನ್ಶಾ ಅಲ್ಲಾಹ್ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಾವು ಹೇಳಿಕ್ಕೆ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಬೇಕಾಗಿ ಹಗಲು ರಾತ್ರಿ ದುಡಿದಂತಹ ಎಲ್ಲ ಸಮಸ್ತ ಕಾರ್ಯಕ್ರಮ 144 ಯೂನಿಟಿನ ಸದಸ್ಯರನ್ನು, ಅವರ ಕಾರ್ಯಕರ್ತರು, ಸಾರಥಿಗಳನ್ನು ಅಭಿನಂದಿಸುತ್ತಾ ಎಲ್ಲರಿಗೂ ವಂದನೆಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ. ಮಾನವ ಸರಪಳಿಯ ಸ್ವಾಗತ ಸಮಿತಿಯ ಚೇರ್ಮನ್ ಆಗಿರುವ ಮೊಹಮ್ಮದ್ ಕೇಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಳಮಗ್ರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಅಶ್ರಫ್ ಜೋಡಿ ಅವರು ಕಾರ್ಯಕ್ರಮಕ್ಕೆ ಸೇರಿಕೊಂಡಿದ್ದಾರೆ. ತಮ್ಮನ್ನು ಸ್ವಾಗತಿಸ್ತಾ ಮುಂದೆ ಸಂದೇಶ ಭಾಷಣ SKSS ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅನೀಸ್ ಕೌಸರಿ ಉಸ್ತಾದ್ ರವರಿಂದ. السلام عليكم ورحمة الله وبركاته. الحمد لله رب العالمين، الصلاة والسلام على أشرف المرسلين وعلى آله وصحبه أجمعين الفائزين برضا الله. أما بعد، اللهم رب اشرح لي صدري ويسر لي أمري واحلل عقدة من لساني يفقهوا قولي. ಗೌರವಾನ್ವಿತ ಸಮಸ್ತ ಕೇಂದ್ರೀಯ ಜಮಿಯತುಲ್ ಉಲಮಾ ಇದರ ಮುಷಾವರ ಸದಸ್ಯರಾದ ಶೇಖುನಾ ಇಮ್ರಾನ್ ಉಸ್ತಾದ್ ರವರು, ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮೊಂದಿಗೆ ಸಂದೇಶ ಭಾಷಣವನ್ನು ನಿರ್ವಹಿಸಲಿಕ್ಕಿರುವ ಖ್ಯಾತ ಚಿಂತಕರಾದಂತಹ ನಿಖಿತ್ ರಾಜ್ ಮೌರ್ಯ, ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಕ್ರೈಸ್ತ ಧರ್ಮೀಯ ಪ್ರತಿನಿಧಿ ಗೌರವಾನ್ವಿತ ಗುರುಗಳು, ಅದೇ ರೀತಿ ಕಾರ್ಯಕ್ರಮದಲ್ಲಿರುವ ಈ ಕುಂಬ್ರಾ ಪರಿಸರದ ಗೌರವಾನ್ವಿತ ಸಹೋದರರು. ಕುಂಬ್ರಾ ಎನ್ನುವಂತಹ ಇವರು ಸೌಹಾರ್ದತೆಗೆ ಬಹಳಷ್ಟು ಹೆಸರುವಾಸಿಯಾದಂತಹ ಊರು. ಜಿಲ್ಲೆಯಾದ್ಯಂತ ಹಿತಕರ ಘಟನೆಗಳು ನಡೆಯುವಾಗಲೆಲ್ಲ ಈ ಕುಂಬ್ರಾ ಊರಿನಲ್ಲಿ 3 ಮಸೀದಿಗಳಿವೆ, 2 ಶಿಕ್ಷಣ ಸಂಸ್ಥೆಗಳಿವೆ, ಎಲ್ಲದಕ್ಕೂ ದೇವಸ್ಥಾನಗಳಿವೆ. ಎಲ್ಲ ಧರ್ಮೀಯ ಸಹೋದರರು ಕೂಡ, ಇಲ್ಲಿನ ವರ್ತಕ ಸಂಘ ಇರಬಹುದು, ಇಲ್ಲಿನ ಕಾರ್ಯಕ್ರಮಗಳಿರಬಹುದು. ಮೊನ್ನೆ ಸಾರಪಣಿಯಲ್ಲಿ ಕಾರ್ಯಕ್ರಮ ನಡೆಯಿತು, KICಯಲ್ಲಿ ಕಳೆದ ವರ್ಷ ಕಾರ್ಯಕ್ರಮ ನಡೆಯಿತು. ಹತ್ತಿರದ ಮಸೀದಿಗಳಲ್ಲಿ, ಮಂದಿರಗಳಲ್ಲಿ, ಪೇಟೆಗಳಲ್ಲಿ ಕಾರ್ಯಕ್ರಮ ನಡೆಯುವಾಗಲೆಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಸರ್ವಧರ್ಮೀಯ ಸಹೋದರರ ಪ್ರಾತಿನಿಧ್ಯ ಈ ಊರಿನಲ್ಲಿ, ಈ ಪೇಟೆಯಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಇದೆ. ಇವತ್ತು ಜನವರಿ 26ನೇ ತಾರೀಕಿನಂದು ಈ ಪೇಟೆಯಲ್ಲಿ 2 ಕಾರ್ಯಕ್ರಮ ನಡೆಯುತ್ತಾ ಇದೆ. ಒಂದು ಹಿಂದೂ ಸಹೋದರ ಧರ್ಮೀಯರ ರಾಮಲೀಲೋತ್ಸವ ಕಾರ್ಯಕ್ರಮ ಮತ್ತು SKSS ನ ಮಾನವ ಸರಪಳಿ ಕಾರ್ಯಕ್ರಮ. 2 ಕಾರ್ಯಕ್ರಮ ಬಂದಂತಹ ಸಂದರ್ಭದಲ್ಲಿ ನಾವು ಕೂಡ ಒಮ್ಮೆ ಆಲೋಚಿಸಿದ್ದೆವು. ಆದರೆ ಕುಂಬ್ರದ ವಿಚಾರದಲ್ಲಿ ಆ ಆಲೋಚನೆಗಳೇ ಬೇಡ.
ಈ ಶ್ರೀರಾಮ ಲೀಲೋತ್ಸವ ಕಾರ್ಯಕ್ರಮದ ಪ್ರಮುಖ ಸಾರಥಿಯಾದಂತಹ ಮೋಹನ್ ದಾಸರು. ನಾವು ಅವರನ್ನು ಪ್ರೀತಿಯಿಂದ ಅಮ್ಮಿಯಣ್ಣ ಅಂತೇಳಿ ಕರೆಯುತ್ತೇವೆ. ಕೆಎಸ್ಸಿ ವಿದ್ಯಾರ್ಥಿಗಳು, ಇಲ್ಲಿನ ಮುಸ್ಲಿಂ ಯುವಕರಿಗೆಲ್ಲರಿಗೂ ಕೂಡ ಪ್ರೀತಿಯ ಅಮ್ಮಿಯಣ್ಣ ಇದ್ರೆ ಮೋಹನ್ ದಾಸರು. ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ. ನಮ್ಮೊಂದಿಗೆ ಸದಾ ಬೆರೆತುಕೊಳ್ಳುವಂತಹ ಒಂದು ವ್ಯಕ್ತಿತ್ವ. ಅದೇ ರೀತಿಯಲ್ಲಿ ಇರುವಂತಹ ಮಂದಾರರವರು, ಪುರಂದರದಾರರವರು, ರಕ್ಷಿತ್ರವರು, ಅಶೋಕ್ರವರು, ಈ ಕುಂಬ್ರದಲ್ಲಿರುವಂತಹ ಎಲ್ಲ ಹಿಂದೂ ಮುಖಂಡ ಸಹೋದರರು ಪರಸ್ಪರ ಪ್ರೀತಿಯಿಂದ ಸೌಹಾರ್ದತೆಯಿಂದ ಬಾಳಿ ಬದುಕುವಂತಹ ಈ ಊರಿನಲ್ಲಿ ಅಹಿತಕರ ಎನ್ನುವ ಶಬ್ದವೇ ಈ ಕುಂಬ್ರದ ಡಿಕ್ಷನರಿಯಲ್ಲಿ ಇಲ್ಲ ಎನ್ನುವುದನ್ನು ಮೊದಲನೇದಾಗಿ ನೆನಪಿಸ ನಾವೆಲ್ಲರೂ ಮುಂದೆ ಕರ್ನಾಟಕ ಇಸ್ಲಾಮಿಕ್ ಅಕಾಡೆಮಿಯ ಕಾರ್ಯಕ್ರಮ ನಡೆಯುವಾಗ ಕಳೆದ ವರ್ಷದ ಕಾರ್ಯಕ್ರಮದ ಮೊದಲ ದೇಣಿಗೆ ಇಲ್ಲಿನ ವರ್ತಕರ ಸಂಘಕ್ಕೆ ಸೇರಿದಂತಹ ಹಿಂದೂ ಮುಸ್ಲಿಂ ಬಾಂಧವರು ಸೇರಿಕೊಂಡು ಅಕ್ಕಿ ಕೊಟ್ಟಾಗಿತ್ತು. ಈ ಸಂಸ್ಥೆಯ ಕಾರ್ಯಕ್ರಮದ ಮೊದಲ ದೇಣಿಗೆ ಆರಂಭಗೊಂಡದ್ದು. ಅದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇನೆ. ಸೌಹಾರ್ದತೆಯಿಂದ ಬಲೋಣ. ಏನಿದರೂ ಕೂಡ ನನಗಿರುವಂತಹ ಸಮಯ 20 ನಿಮಿಷ ಮಾತ್ರ. ಆ 20 ನಿಮಿಷದಲ್ಲಿ ನನ್ನ ಸಂದೇಶವನ್ನು ಮುಗಿಸಬೇಕು. ಸಮಸ್ತ ಕೇಂದ್ರೀಯ ಜಮಾಯಿಯತುಲ್ ಉಲಮಾ ಸ್ವತಂತ್ರ ಪೂರ್ವ 1926ರಲ್ಲಿ ರಚನೆಗೊಂಡು ಸುದೀರ್ಘ ಶತಮಾನಗಳ ಕಾಲ ದಕ್ಷಿಣ ಭಾರತೀಯ ಮುಸಲ್ಮಾನರಿಗೆ ಮಾತ್ರ ಅಲ್ಲ, ಇವತ್ತು ದೇಶದಾದ್ಯಂತ ಉತ್ತರ ಭಾರತದಲ್ಲೂ ಕೂಡ ತನ್ನ ಸೇವಾ ವಲಯವನ್ನು ವಿಸ್ತರಿಸಿಕೊಂಡು ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ಈ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಮುಸ್ಲಿಂ ಸಮುದಾಯವನ್ನು ಪ್ರಬುದ್ಧವಾಗಿ ದೀರ್ಘಕಾಲಿಕ ಯೋಜನೆಗಳೊಂದಿಗೆ ಅವರನ್ನು ಮುನ್ನಡೆಸುತ್ತಾ, ಮಾತ್ರವಲ್ಲ ಈ ದೇಶದ ಸಂವಿಧಾನವನ್ನು ಗೌರವಿಸುವ, ಈ ದೇಶದ ಕಾನೂನನ್ನು ಗೌರವಿಸುವಂತಹ ಮುಸ್ಲಿಂ ಸಮುದಾಯದ ಯುವ ಜನತೆಯನ್ನು ಬೆಳೆಸಿಕೊಂಡು ಬಂದಂತಹ ಸುನ್ನಿ ಉಲಮಾ ಒಕ್ಕೂಟವಾಗಿದೆ ಸಮಸ್ತ ಕೇಂದ್ರೀಯ ಜಮಾಯಿಯತುಲ್ ಉಲಮಾ. ನೀವು ತಿಳಿದಿರಬೇಕು, ಈ ದೇಶದಲ್ಲಿ 10,600ರಷ್ಟು ಮದ್ರಸೆಗಳನ್ನು ಈ ಸಮಸ್ತ ಕೇರಳ ಜಮಾಯಿಯತುಲ್ ಉಲಮಾ ನಡೆಸ್ತಾ ಇದೆ. ಶಾಲಾ ಶಿಕ್ಷಣಕ್ಕೆ ಧಕ್ಕೆಯನ್ನು ಕೊಡದೆ ಆ ಮದ್ರಸದ ಪಠ್ಯ ಪುಸ್ತಕಗಳಲ್ಲೂ ಕೂಡ ದೇಶ ಪ್ರೇಮದ ಪಾಠವಿದೆ. ಈ ದೇಶದ ಭವ್ಯವಾದ ಪರಂಪರೆಯ ಕುರಿತು ತಿಳಿಸುವಂತಹ ಪಾಠವಿದೆ. ಗಾಂಧೀಜಿಯ ಕುರಿತು, ನೆಹರೂರವರ ಕುರಿತು ತಿಳಿಸುವಂತಹ ಪಾಠಗಳಿವೆ. ಅದರ ಜೊತೆಗೆ ಈ ದೇಶದ ಭವ್ಯವಾದ ಸ್ಮಾರಕಗಳನ್ನು ತಿಳಿಸುವಂತಹ ಪಾಠವಿದೆ. ಈ ಮದ್ರಸಾ ವ್ಯವಸ್ಥೆಯನ್ನು ನಡೆಸಿಕೊಂಡು 1000ಕ್ಕಿಂತಲೂ ಅಧಿಕ ಸಮನ್ವಯ ಶಿಕ್ಷಣ ಕೇಂದ್ರಗಳನ್ನು ನಡೆಸಿಕೊಂಡು 200ಕ್ಕಿಂತಲೂ ಅಧಿಕ ಮಹಿಳಾ ಕಾಲೇಜುಗಳನ್ನು ನಡೆಸಿಕೊಂಡು 403 ಅಲ್ಬಿರ್ ಶಾಲೆಗಳನ್ನು ನಡೆಸಿಕೊಂಡು 250ರಷ್ಟು ಅಸ್ಮಿ ಶಾಲೆಗಳನ್ನು ನಡೆಸಿಕೊಂಡು 90ಕ್ಕಿಂತಲೂ ಅಧಿಕ ಟ್ರೆಂಡ್ ಪ್ರೀಸ್ಕೂಲ್ಗಳನ್ನು ನಡೆಸಿಕೊಂಡು ಈ ದೇಶದಾದ್ಯಂತ ವಿವಿಧ ರಾಜ್ಯಗಳಲ್ಲಾಗಿ ವಿಶಾಲವಾದ ಶೈಕ್ಷಣಿಕ ಸೇವೆಯನ್ನು ನಿರ್ವಹಿಸುವುದರ ಜೊತೆಗೆ ಇದರ ಅಧೀನ ಪೋಷಕ ಘಟಕಗಳಲ್ಲಿ ಬಹಳ ಪ್ರಮುಖವಾದಂತಹ SKSSF ಇವತ್ತು 38 ವರ್ಷಗಳಿಂದ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ಯುವ ಜನರಲ್ಲಿ ಸೇವಾ ಮನೋಭಾವವನ್ನು ಬಿತ್ತಿಕೊಂಡು 144 ಯೂನಿಟ್ಗಳು ಈಸ್ಟ್ ಜಿಲ್ಲೆಗೆ ಮಾತ್ರವಿದೆ. ಅದೇ ರೀತಿಯಲ್ಲಿ ವೆಸ್ಟ್ ಜಿಲ್ಲೆ ಇದೆ. ಇಡೀ ಕರ್ನಾಟಕದ 13 ಜಿಲ್ಲೆಗಳಲ್ಲಿ ಇದು ಕಾರ್ಯಾಚರಿಸುವುದಿದ್ರೆ ದೇಶದಾದ್ಯಂತ ಲಕ್ಷಾಂತರ ಕಾರ್ಯಕರ್ತರಿದ್ದರೆ ಈ SKSF ಕಾರ್ಯಾಚರಿಸುವಂತಹ ಮೊಹಲ್ಲಾದಲ್ಲಿ ಸಮಾಜ ಸೇವೆಗೆ ವಿಕಾಯವನ್ನು ನಾವು ರಚಿಸಿದ್ದೇವೆ. ಲಕ್ಷಾಂತರ ಕಾರ್ಯಕರ್ತರೊಂದು ಊರಿನಲ್ಲಿ ಆಕ್ಸಿಡೆಂಟ್ ಆದರೆ ಯಾವ ರೀತಿಯಲ್ಲಿ ಸ್ಪಂದಿಸಬೇಕು, ಅದೇ ರೀತಿಯಲ್ಲಿ ಪ್ರಕೃತಿ ವಿಕೋಪಗಳು ಸಂಭವಿಸಿದರೆ ಯಾವ ರೀತಿಯಲ್ಲಿ ಸ್ಪಂದಿಸಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ 14ಕ್ಕಿಂತಲೂ ಅಧಿಕ ಆಂಬ್ಯುಲೆನ್ಸ್ಗಳನ್ನು ಇರಿಸಿಕೊಂಡು ಸಮಾಜ ಸೇವೆಯನ್ನು ವಿಕಾಯದ ಮೂಲಕ ನಿರ್ವಹಿಸಿಕೊಂಡು ಪ್ರತಿ ಮೊಹಲ್ಲಾದಲ್ಲೂ ಕೂಡ ಶೈಕ್ಷಣಿಕ ಜಾಗೃತಿ ಮೂಡಿಸಲಿಕ್ಕೆ ಬೇಕಾಗಿ ಎಜುಕೇಟರ್ಗಳನ್ನು ಇರಿಸಿಕೊಂಡು ಟ್ರೆಂಡ್ ಮುಂದುವರಿಯುವಾಗ ವಿದ್ಯಾರ್ಥಿಗಳಲ್ಲಿ ಪ್ರತಿಭಾ ಪೋಷಣೆಯನ್ನು ಬೆಳೆಸಲಿಕ್ಕೆ ಬೇಕಾಗಿ ಸರ್ಗಲಯ ಮೂಲಕ ಮೈಸೂರಿನಲ್ಲಿ 20 ಜಿಲ್ಲೆಗಳಿಂದ ಸೇರಿದಂತಹ ವಿದ್ಯಾರ್ಥಿಗಳಿಗೆ 2 ದಿವಸಗಳ ಸುದೀರ್ಘ ಕಾಲದ ಸರ್ಗಲಯ ಕಾರ್ಯಕ್ರಮವನ್ನು ನಡೆಸಿಕೊಂಡು ರೋಗಿಗಳ ಶುಶ್ರೂಷೆಗೆ ಬೇಕಾಗಿ ಸಹಚಾರಿಯನ್ನು ನಾವು ಮಾಡಿಕೊಂಡು ಈ ರೀತಿಯಲ್ಲಿ ಸಮಾಜವನ್ನು ಎಲ್ಲಾ ರೀತಿಯಲ್ಲೂ ಕೂಡ ಸೇವಾ ಮನೋಭಾವದೊಂದಿಗೆ ಅವರನ್ನು ಬೆಳೆಸುವುದರ ಜೊತೆಗೆ ಗಾಂಧಿ ಜಯಂತಿಯ ದಿನದಂದು ನಾವು ಶ್ರಮದಾನದ ದಿನವಾಗಿ ಆಚರಿಸುತ್ತೇವೆ. ಫ್ರೀಡಂ ಸ್ಕ್ವೇರ್ನ ದಿನದಂದು 400ಕ್ಕಿಂತಲೂ ಅಧಿಕ ವಲಯ ಕೇಂದ್ರಗಳಲ್ಲಿ ಸಾವಿರಾರು ಕಾರ್ಯಕರ್ತರನ್ನು ಸೇರಿಸಿಕೊಂಡು ಅಲ್ಲಿಯೂ ಕೂಡ ದೇಶ ಪ್ರೇಮದ ಸಂವಿಧಾನವನ್ನು ಉಳಿಸುವ ದೇಶ ಪ್ರೇಮದ ಪ್ರತಿಜ್ಞೆಯನ್ನು ಕೂಡ ಅಲ್ಲೂ ಕೂಡ ನಾವು ಬೋಧಿಸ್ತೇವೆ. ಈ ಮಾನವ ಸರಪಳಿ ಯಾಕೆ ಇದಾಗಿದೆ ನನ್ನ ವಿಷಯ. ಮಾನವ ಸರಪಳಿ 2006ರಿಂದೀಚೆಗೆ SKSF ನಡೆಸ್ತಾ ಇದೆ. ಆರಂಭದಲ್ಲಿ 14-15 ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ನಡೆಯುತ್ತಿದ್ದಂತಹ ಮಾನವ ಸರಪಳಿ ಕಾರ್ಯಕ್ರಮ 2025ಕ್ಕೆ ತಲುಪುವಾಗ ದೇಶದ 63 ಜಿಲ್ಲಾ ಕೇಂದ್ರಗಳಲ್ಲಿ ಸಮಾನ ಕಾಲದಲ್ಲಿ ಈ
26ರ ಮುಸ್ಸಂಜೆ ಲಕ್ಷಾಂತರ ಕಾರ್ಯಕರ್ತರು ಪರಸ್ಪರ ಕೈ ಜೋಡಿಸಿಕೊಂಡು ಹಿಂದೂ ಎಂದಿಲ್ಲ, ಮುಸಲ್ಮಾನ ಎಂದಿಲ್ಲ, ಕ್ರೈಸ್ತ ಎಂದಿಲ್ಲ, ಮನುಷ್ಯರೆಲ್ಲರೂ ಕೂಡ ಪರಸ್ಪರ ಕೈ ಜೋಡಿಸಬೇಕಾದವರು ಅಂತೇಳಿ ಕೈ ಜೋಡಿಸಿಕೊಂಡು ಈ ದೇಶದ ಸಂವಿಧಾನವನ್ನು ಕಾಯುವ ಈ ಪ್ರತಿಜ್ಞೆಯನ್ನು ಇವತ್ತು SKSF ಹೇಳಿಕೊಡ್ತಾ ಇದೆ. 2006ರಿಂದ ಇವತ್ತು ಕರ್ನಾಟಕದ 13 ಜಿಲ್ಲಾ ಕೇಂದ್ರಗಳಲ್ಲಿ ಈ ಮಾನವ ಸರಪಳಿ ಕಾರ್ಯಕ್ರಮವನ್ನು SKSF ನಡೆಸ್ತಾ ಇದೆ. ನನ್ನ ವೇದಿಕೆಯಲ್ಲಿರುವ ನನ್ನ ಮುಂದಿರುವಂತಹ ಹಿರಿಯರು ಗಮನಿಸಿರಬಹುದು, 70-80ರ ಕಾಲದಲ್ಲಿ ನಾನು ಯಾವ ದಾಟಿಯಲ್ಲಿ ಮಾತನಾಡಬೇಕು ಎನ್ನುವಂತಹ ಕನ್ಫ್ಯೂಷನ್ ಅಲ್ಲಿ ಇದ್ದೇನೆ. ಕಾರಣ ಈ ಕಾರ್ಯಕ್ರಮದಲ್ಲಿ ನಿಖಿತ್ ರಾಜ್ ಮೌರ್ಯರವರಿದ್ದಾರೆ. ಅವರ ಭಾಷಣಗಳನ್ನು ಕೇಳಬೇಕಾದದ್ದು, ಅವರಿಗೆ ನನ್ನ ಸಮಯವನ್ನು ಕೂಡ ಕೊಡಬೇಕು ಅಂತೇಳಿ ಬಯಸುವನು ನಾನು ಕೂಡ. 70-80ರ ದಶಕದ ಕಾಲದಲ್ಲಿ ಈ ದೇಶದ ಹೋರಾಟಗಳೆಲ್ಲವೂ ನಡೆಯುತ್ತಿದ್ದಂಥದ್ದು ಸಮಾನತೆಯ ಹೆಸರಿನಲ್ಲಾಗಿತ್ತು. ಆರ್ಥಿಕ ಅಸಮಾನತೆ, ಅದೇ ರೀತಿಯಲ್ಲಿ ಸಮಾಜದಲ್ಲಿರುವಂತಹ ಜಾತಿ ತಾರತಮ್ಯ ವ್ಯವಸ್ಥೆಗಳು, ಇವೆಲ್ಲವುಗಳ ವಿರುದ್ಧ ಸಮಾನತೆಯ ಅಸಮಾನತೆಯ ಹೆಸರಿನಲ್ಲಿ 70-80ರ ದಶಕದಲ್ಲಿ ಹೋರಾಟಗಳು ನಡೆದಿದ್ದರೆ ನಂತರ ಆದ್ಯತೆಯ ಪಲ್ಲಟ ಈ ದೇಶದಲ್ಲಿ ನಡೆದಿದೆ. ಅನಂತರ ಕಾಲದಲ್ಲಿ ಈ ದೇಶದಲ್ಲಿ ನಡೆದದ್ದು ಅಸಹಿಷ್ಣುತೆಯ ವಿರುದ್ಧದ ಹೋರಾಟವಾಗಿತ್ತು. ಈ ಅಸಹಿಷ್ಣುತೆಯ ವಿರುದ್ಧದ ಹೋರಾಟಕ್ಕೆ ನಾವು ಕೂಡ ಸಾಕ್ಷಿಯಾದವರೇ. ನನ್ನ ತಲೆಮಾರು ಕೂಡ ಸಾಕ್ಷಿಯಾದದ್ದೇ. ಈ ಅಸಹಿಷ್ಣುತೆಯನ್ನು ಈ ದೇಶದಲ್ಲಿ ನೋಟ್ ಬ್ಯಾಂಕ್ ಮತ್ತು ವೋಟ್ ಬ್ಯಾಂಕ್ ಎರಡೂ ಕೂಡ ಒಂದಾದ ಸಂದರ್ಭದಲ್ಲಿ ಕಾರ್ಪೊರೇಷನ್ ಹಿತಾಸಕ್ತಿಗಳಿಗೆ ಬೇಕಾಗಿ ನೀವು ಭಾವಿಸಬೇಡಿ ಇದು ಧರ್ಮದ ಹೆಸರಿನಲ್ಲಿ ಅಸಹಿಷ್ಣುತೆ ಬೆಳೆಯುತ್ತಾ ಇದೆ ಅಂತೇಳಿ, ಈ ದೇಶದಲ್ಲಿ ಧರ್ಮಕ್ಕೆ ಬೇಕಾಗಿ ಹೋರಾಟಗಳು ನಡೆಯುತ್ತಾ ಇದೆ ಅಂತೇಳಿ. ಖಂಡಿತವಾಗಿಯೂ ಕೂಡ ಈ ದೇಶದಲ್ಲಿರುವ ಯಾವ ಧರ್ಮವೂ ಕೂಡ ಅಸಹಿಷ್ಣುತೆಯನ್ನು ಬೋಧಿಸಲೂ ಇಲ್ಲ, ಈ ಧರ್ಮದ ಹೆಸರಿನಲ್ಲಿ ಅಸಹಿಷ್ಣುತೆಯನ್ನು ಬೆಳೆಸಲಿಕ್ಕೆ ಸಾಧ್ಯವೂ ಇಲ್ಲ. ಆದರೆ ದೇಶವನ್ನಾಳ್ಬೇಕು, ಅದಕ್ಕೆ ಇರುವಂತಹ ವಿಂಗಡನ, ಡಿವೈಡ್ ಅಂಡ್ ರೂಲ್ಗೆ ಇರುವಂತಹ ಏಕ ಅಸ್ತ್ರ ಅಂತ ಹೇಳಿದ್ರೆ ಅದು ಧರ್ಮದ ಹೆಸರಿನಲ್ಲಿರುವಂತಹ ಅಸಹಿಷ್ಣುತೆ. ಆ ಧರ್ಮದ ಹೆಸರಿನಲ್ಲಿ ಅಸಹಿಷ್ಣುತೆಯನ್ನು ನಡೆಸಲಿಕ್ಕೆ ಬೇಕಾಗಿ ಇಲ್ಲಿ ಮಾಧ್ಯಮಗಳಿಗೆ ತರಬೇತಿಯನ್ನು ನೀಡಲ್ಪಡ್ತಾ ಇದೆ. ಮಾಧ್ಯಮ ಮಿತ್ರರು ನನ್ನ ಮಾತುಗಳನ್ನು ಆಲಿಸ್ತಾ ಇರಬಹುದು. ಇಲ್ಲಿನ ದೇಶದ ಮೈನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಕೆಲಸ ನಿರ್ವಹಿಸುವ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಕಾರ್ಪೊರೇಷನ್ ನ ಬಲೆಗೆ ಬಿದ್ದಾಗ, ಅದನ್ನು ಕಾರ್ಪೊರೇಷನ್ಗಳು ಖರೀದಿ ಮಾಡಿದಂತಹ ಸಂದರ್ಭದಲ್ಲಿ ಅದರೊಳಗಿರುವಂತಹ ಮಾಧ್ಯಮ ಪತ್ರಕರ್ತ ಮಿತ್ರರಿಗೆ, ಕೆಲವೊಂದು ಮಿತ್ರರಿಗೆ ನಿರಂತರವಾದ ತರಬೇತಿಯನ್ನು ಕೊಡಲಾಯಿತು. ಈ ದೇಶದಲ್ಲಿರುವ ಅಲ್ಪಸಂಖ್ಯಾತ ಸಮುದಾಯದ ವಿರುದ್ಧ ಯಾವ ರೀತಿಯಲ್ಲಿ ಅಪಪ್ರಚಾರವನ್ನು ನಡೆಸಬಹುದು, ಆ ಹೆಸರಿನಲ್ಲಿ ಯಾವ ರೀತಿಯಲ್ಲಿ ದ್ವೇಷ ಬಿತ್ತಬಹುದು, ಇದಕ್ಕೆ ನಿರಂತರವಾದ ತರಬೇತಿಯನ್ನು ಕೊಟ್ಟುಕೊಂಡು ಸೋಷಿಯಲ್ ಮೀಡಿಯಾಗಳ ಪ್ಲಾಟ್ಫಾರ್ಮ್ಗಳನ್ನು ಅನಾಪಿಕ ಹೆಸರುಗಳಲ್ಲಿ ಬಳಸಿಕೊಂಡು ಮನೆಯೊಳಗಡೆ ಫ್ರಿಡ್ಜ್ ನಲ್ಲಿ ಸೂಕ್ಷಿಸಿಟ್ಟಂತಹ ಆಹಾರಕ್ಕಾಗಿ ಮಾಂಸದ ಹೆಸರಿನಲ್ಲಿ ಜಜ್ಜಿಕೊಳ್ಳಲ್ಪಟ್ಟಂತಹ ಘಟನೆಗಳಿಗೆ ನಾವು ಸಾಕ್ಷಿಯಾಗಿದ್ದೇವೆ. ಈದಿನ ದಿನದಂದು ರೈಲಿನಲ್ಲಿ ಸಂಚರಿಸುವಂತಹ ಸಹೋದರನನ್ನು ಮಾಂಸದ ಹೆಸರಿನಲ್ಲಿ ಜಜ್ಜಿಕೊಳ್ಳುವುದಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ. ಸಣ್ಣ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಕ್ಕೂ ಕೂಡ ಧರ್ಮದ ಹೆಸರಿನಲ್ಲಿ ಸಮರ್ಥನೆ ಮಾಡಿದ ಘಟನೆಗಳಿಗೆ ನಾವು ಸಾಕ್ಷಿಯಾಗಿದ್ದೇವೆ. ಈ ದೇಶ ಅಂತಹ ದೇಶವಲ್ಲ, ಆ ಪರಂಪರೆ ಇರುವ ದೇಶವಲ್ಲ. ಈ ದೇಶದ 90% ಜನರು ಕೂಡ ಈ ಅಸಹಿಷ್ಣುತೆಯನ್ನು ಒಪ್ಪಿಕೊಳ್ಳುವವರು ಅಲ್ಲ, ಸಹಿಸುವವರು ಅಲ್ಲ. ಆದರೆ ಕೆಲವೊಂದು ರಾಜಕೀಯ ಹಿತಾಸಕ್ತಿಗಳಿಗೆ ಬೇಕಾಗಿ ಕೇವಲ 1% ಜನರನ್ನು ಹಿಡಿದುಕೊಂಡು ನಡೆಸುವಂತಹ ಕುತಂತ್ರಗಳ ಅಸಹಿಷ್ಣುತೆ ಈ ದೇಶದಲ್ಲಿ, ಅದರ ಚರ್ಚೆಗಳು, ಅದರ ವಿರುದ್ಧದ ಹೋರಾಟಗಳು ಒಂದು ಕಡೆ ಬಾಕಿ ಇರುವಾಗಲೇ ಈಗ ಕಳೆದ ಲೋಕಸಭಾ ಚುನಾವಣೆ ಇರಬಹುದು, ಅದರ ನಂತರದ ಚರ್ಚೆಗಳಿರಬಹುದು, ಯಾವುದಕ್ಕೆ ಪಲ್ಲಟಗೊಂಡಿದೆ ಅಂತ ಹೇಳಿದ್ರೆ ಈ ಸಂವಿಧಾನವನ್ನು ರಕ್ಷಿಸುವವರು ಯಾರು ಎನ್ನುವ ಚರ್ಚೆಗಳು ಪಲ್ಲಟಗೊಳ್ಳುವಂತಹ ಕಾಲದಲ್ಲಾಗಿದೆ ನಾವು ಬದುಕ್ತಾ ಇರುವಂತದ್ದು. 2006ರಿಂದಲೇ SKSFನ ಗೌರವಾನ್ವಿತ ನಾಯಕರು ಪಾನಕಾಡನ ಸಾದಾತುಗಳು ನಿರ್ದೇಶನವನ್ನು ಕೊಟ್ಟುಕೊಂಡು ಈ ಸಂವಿಧಾನವನ್ನು ಉಳಿಸಲಿಕ್ಕೆ ನಮ್ಮ ಸಮುದಾಯದೆಡೆಯಲ್ಲಿ ಯುವ ಶಕ್ತಿಯೊಂದಿರಬೇಕು, ಅದಕ್ಕೆ ವರ್ಷ ಪ್ರತಿಜ್ಞಾ ಬೋಧನೆಯನ್ನು ಕೊಡಬೇಕು ಅಂತೇಳಿ ಆಲೋಚಿಸಿಕೊಂಡು SKSFನ ಕಾರ್ಯಕರ್ತರನ್ನು ಅದಕ್ಕೆ ಸಜ್ಜುಗೊಳಿಸಿದೆ. ಒಂದು ನೆನಪಿಡಿ, ಈ ದೇಶದ ಸಂವಿಧಾನದ ಕಟ್ಟಕಡೆಯ ಸಂವಿಧಾನದ ಉಳಿವಿಗಾಗಿ ಈ SKSFನ ಕಟ್ಟಕಡೆಯ ಕಾರ್ಯಕರ್ತನು ಕೂಡ ತನ್ನ ಪ್ರಾಣ ತ್ಯಾಗ ಕೂಡ ತಯಾರಾಗುವ ರೀತಿಯಲ್ಲಿ SKSF ಈ ಕಾರ್ಯಕರ್ತರನ್ನು ಬೆಳೆಸಿದೆ ಎನ್ನುವ ಸಂದೇಶವನ್ನಾಗಿ ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಬಯಸ್ತಾ ಇರುವಂತದ್ದು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತು ಅವಹೇಳನಕಾರಿಯಾಗಿಯೋ ಅಥವಾ ತುಚ್ಛವಾಗಿಯೋ ಯಾರಾದರೂ ಮಾತನಾಡಿದರೆ ಅವರಿಗೆ ಅದು ಶೋಭೆ ತರುವಂತದ್ದಲ್ಲ. ಅವರು ಈ ದೇಶದ ಉನ್ನತ ಸ್ಥಾನದಲ್ಲಿರುವಂತದ್ದು ಈ ದೇಶಕ್ಕೆ ಹಿತಕರವಲ್ಲ ಎನ್ನುವ ಸಂದೇಶವನ್ನು ಕೂಡ ಈ ಸಮಾರಂಭದಲ್ಲಿ ಈ ದೇಶದ ಮುಂದಿರಿಸಲು ನಾವು ಬಯಸ್ತಾ ಇದ್ದೇವೆ. ಯಾವ ಸಂವಿಧಾನ ಸಾರ್ವಭೌಮ, ಪ್ರಜಾಸತ್ತಾತ್ಮಕ, ಸಮಾಜವಾದಿ, ಜಾತ್ಯತೀತ ರಾಷ್ಟ್ರವನ್ನು
ಪ್ರತಿನಿಧಿಸುವಂತಹ ಸಂವಿಧಾನ. ಈ ಸಂವಿಧಾನದ ಆರಂಭವೇ ಅದ್ಭುತವಾಗಿದೆ. ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಈ ದೇಶದ ಪ್ರಜೆಗಳು, ನಾವು ಹಿಂದೂಗಳು ಅಂತೇಳಿ ಅಲ್ಲ, ನಾವು ಕ್ರೈಸ್ತರು ಅಂತೇಳಿ ಅಲ್ಲ, ನಾವು ಮುಸಲ್ಮಾನರು ಅಂತೇಳಿಯೂ ಅಲ್ಲ, ಈ ದೇಶದ ಪ್ರಜೆಗಳಾದ ನಾವು ಅಂತೇಳಿ ಆರಂಭವಾಗುವಂತಹ ಈ ದೇಶದ ಸಂವಿಧಾನ, ಈ ದೇಶದ ಸಂವಿಧಾನವು ಈ ದೇಶದ ವೈವಿಧ್ಯತೆಯನ್ನು ಪ್ರತಿನಿಧೀಕರಿಸುತ್ತದೆ. ಈ ದೇಶ ವೈವಿಧ್ಯತೆಯಿಂದ ಕೂಡಿದಂತಹ ದೇಶ. ಭಾಷೆಗಳಲ್ಲಿ ವೈವಿಧ್ಯತೆ ಇದೆ. ನಾವು ಆಡುವಂತಹ ಕನ್ನಡ ಭಾಷೆಯಲ್ಲಿ ಎಷ್ಟು ಫಾರಸಿ ಶಬ್ದಗಳಿವೆ, ಎಷ್ಟು ಅರಬಿ ಶಬ್ದಗಳಿವೆ. ಈ ದೇಶದ ಸೌಹಾರ್ದಾತ್ಮಕವಾದ ಕೂಡಿ ಬಾಳುವಿಕೆಯಿಂದ ಒಂದು ಭಾಷೆಯೇ ಉಗಮಗೊಂಡಿದೆ. ಈ ದೇಶದಲ್ಲಿ ಜಗತ್ತಿನಲ್ಲಿರಲಿಕ್ಕಿಲ್ಲ ಅಂತಹ ಒಂದು ಭಾಷೆ. ಸಮ್ಮಿಲನವಾದ ಬದುಕಿನ ಮೂಲಕ ಉಗಮಗೊಂಡಂತಹ ಭಾಷೆಯಾಗಿದೆ. ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಅಂತೇಳಿ ವಿದ್ಯಾರ್ಥಿಗಳು ಹಾಡಿದ ಆ ಉರ್ದು ಭಾಷೆ ಇಲ್ಲಿನ ಕೂಡಿ ಬಾಳುವಿಕೆಯಿಂದ ಉಗಮಗೊಂಡಂತಹ ಭಾಷೆಯಾಗಿದೆ. ಈ ದೇಶ ವೇದಗಳ, ಉಪನಿಷತ್ತುಗಳ, ಶ್ರುತಿಗಳ, ಸ್ಮೃತಿಗಳ, ಇತಿಹಾಸ ಪುರಾಣಗಳ, ಯೋಗಿ ಮುನಿವರಿಯರುಗಳ, ವೇದವ್ಯಾಸರ, ಶಂಕರ, ಕಪಿಲ, ಕನಕ, ಪುರಂದರದಾಸರುಗಳ, ಕಬೀರರ, ಮುঈನುದ್ದೀನ್ ಚಿಶ್ತಿಯ, ಬಂದೇ ನವಾಜರ ಮಣ್ಣಾಗಿದೆ ಈ ಭಾರತ ದೇಶ. ಟಿಪ್ಪು ಸುಲ್ತಾನರ ಮಣ್ಣಾಗಿದೆ ಈ ಭಾರತ ದೇಶ. ಬಹದ್ದೂರ್ ಶಾ ಜಫರಿನ ಮಣ್ಣಾಗಿದೆ ಈ ಭಾರತ ದೇಶ. ಯಾಕೆ ಹೇಳಬೇಕು? ಈ ದೇಶದ ಉತ್ತರ ಭಾರತದ ಹಿಂದೂ ಸಹೋದರರು ಶ್ರೀರಾಮನನ್ನು ಪಠಿಸುವುದು ಶ್ರೀರಾಮ ಚರಿತೆಯ ಮೂಲಕವಾಗಿದ್ದರೆ, ತುಳಸಿದಾಸರು ಹೇಳಿದಂತಹ ಸುಂದರವಾದ ಒಂದು ಕವನವಿದೆ. ದೂದು ಕಹಿಯೇ ಅವಧೂದು ಕಹಿಯೇ ಜುಲ್ಹಾ ಕಹಿಯೇ ಮೆಹಜಿದ್ ಮೇ ರಹಿಯೋ. ನನ್ನನ್ನು ಯಾವ ಜಾತಿಯ ಹೆಸರಿನಲ್ಲಿ ನೀವು ಕರೆಯುತ್ತೀರೋ ನನಗದು ವಿಚಾರವಲ್ಲ, ಆದರೆ 5 ಹೊತ್ತು ಹಣ ಇಟ್ಟು ಮುಸಲ್ಮಾನ ನಮಾಜ್ ನಿರ್ವಹಿಸುವ ಆ ಮಸೀದಿಯಲ್ಲೂ ಕೂಡ ನಾನು ತಂಗಿದ್ದೇನೆ. ನನ್ನ ಹಬೀಬರೊಂದಿಗೆ ನಾನು ಕೂಡ ಕೈ ಚಾಚಿಕೊಂಡು ಬೇಡಿದ್ದೇನೆ ಅಂತೇಳಿ ತುಳಸಿದಾಸರು ಹೇಳಿದಂತಹ ಭಾರತ ದೇಶವಿದು. ಈ ದೇಶದಲ್ಲಿ ಯಾಕೆ ಹೇಳಬೇಕು? ಗೋವಿಂದ ಭಟ್ಟರಿಗೆ ಶಿಶುನಾಳ ಶರೀಫರು ಶಿಷ್ಯರಾಗಿದ್ದರು. ಬಂದೇ ನವಾಜರಿಗೆ ಸಿದ್ದಪ್ಪರು ಶಿಷ್ಯರಾಗಿದ್ದರು. ಕಡಕೋಳ ಮಡಿವಾಳಪ್ಪರಿಗೆ ಜಲಾಲ್ ಸಾಬರು ಶಿಷ್ಯರಾಗಿದ್ದರು. ಅದೇ ರೀತಿಯಲ್ಲಿ ಮಂಬುರಂ ತಂಗಳರವರಿಗೆ ಕರಾವಳಿಯ ಜನತೆ ಗೌರವದೊಂದಿಗೆ ಕಾಣುವ, ಮಲಬಾರಿನ ಜನತೆ ಗೌರವದೊಂದಿಗೆ ಕಾಣುವ ಮಂಬುರಂ ತಂಗಳರಿಗೆ ಕೊಂದ ನಾಯರ್ ಎನ್ನುವ ನಾಯರ್ ಸಹೋದರ ಶಿಷ್ಯರಾಗಿದ್ದರು. ಈ ದೇಶದ ಪರಂಪರೆಯೇ ಆಗಿದೆ. ಸರ್ ಜಮೀನೆ ಹಿಂದ್ ಪರ್ ಅಕ್ವಾಮೆ ಆಲಂ ಕೆ ಫಿರಾಕ್ ಕಾಫಿಲೆ ಬಸ್ತೆ ಗಯೇ ಹಿಂದೂಸ್ತಾನ್ ಬಂತಾ ಗಯಾ. ಈ ದೇಶ ಬೆಳೆದದ್ದು, ಈ ದೇಶ ಸುಂದರವಾದ ಹೂದೋಟವಾದದ್ದು ಹೇಗೆ ಅಂತ ಕೇಳಿದ್ರೆ, ಕಾಫಿಲೆಗಳು ಬರುತ್ತೆ ಇತ್ತು, ಫಾರಸಿಗಳು ಬಂದ್ರು, ಅದೇ ರೀತಿಯಲ್ಲಿ ಅರಬರು ಬಂದ್ರು. ಈ ರೀತಿಯಲ್ಲಿ ಜಗತ್ತಿನ ವಿವಿಧ ಕಡೆಗಳಿಂದ ವಿವಿಧ ಕಾಫಿಲೆಗಳು ಈ ಮಣ್ಣನ್ನು ಹುಡುಕಿ ಬಂದಿದೆ. ಎಲ್ಲವನ್ನೂ ಕೂಡ ಒಡಲಲ್ಲಿರಿಸಿಕೊಂಡ, ಆತಿಥ್ಯ ಗೌರವದೊಂದಿಗೆ ಸ್ವೀಕರಿಸಿಕೊಂಡ, ಅತಿಥಿ ದೇವೋ ಭವ ಎನ್ನುವ ಸಂಸ್ಕಾರವನ್ನು ಕಲಿಸಿದಂತಹ ಮಣ್ಣಾಗಿದೆ ಈ ಭಾರತ ದೇಶ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಪ್ರಪಂಚದ 25 ಪ್ರಮುಖ ಜನಸಂಖ್ಯೆ ಇರುವಂತಹ ದೇಶಗಳ 11 ದೇಶಗಳ ಜನಸಂಖ್ಯೆಯನ್ನು ಭಾರತ ದೇಶ ಹೊಂದಿದೆ. ಈ ಉತ್ತರ ಪ್ರದೇಶದ ಜನಸಂಖ್ಯೆ 24 ಕೋಟಿ ಆದ್ರೆ ನೆರೆಯ ಪಾಕಿಸ್ತಾನದ ಜನಸಂಖ್ಯೆ 23 ಕೋಟಿಯಾಗಿದೆ. ಮಹಾರಾಷ್ಟ್ರದ ಜನಸಂಖ್ಯೆ 12.5 ಕೋಟಿಯಾಗಿದ್ದರೆ ಮೆಕ್ಸಿಕೋದ ಜನಸಂಖ್ಯೆ 13 ಕೋಟಿಯಾಗಿದೆ. ಕೆಲವು ದೇಶಗಳ ಜನಸಂಖ್ಯೆ ಈ ದೇಶದ ಕೆಲವು ರಾಜ್ಯಗಳು ಮಾತ್ರ ಹೊಂದಿದೆ ಎಂದಾದರೆ, ಇಷ್ಟೊಂದು ಜನಸಂಖ್ಯೆ ಇರುವಂತಹ ದೇಶ ಎಷ್ಟೊಂದು ಭಾಷೆಗಳನ್ನು ಪ್ರತಿನಿಧೀಕರಿಸುತ್ತದೆ, ಎಷ್ಟೊಂದು ಸಂಸ್ಕೃತಿಯನ್ನು ಪ್ರತಿನಿಧೀಕರಿಸುತ್ತದೆ. ಈ ಎಲ್ಲಾ ಸಂಸ್ಕೃತಿಯನ್ನು ಕೂಡ, ಎಲ್ಲಾ ಬುಡಕಟ್ಟು ಜನಾಂಗದ ಸಂಸ್ಕೃತಿಯನ್ನು ಕೂಡ, ಎಲ್ಲಾ ಧರ್ಮದವರ ಜನ ಸಂಸ್ಕೃತಿಯನ್ನು ಕೂಡ ಪ್ರತಿನಿಧೀಕರಿಸುವಂತಹ ಸಂವಿಧಾನವಾಗಿದೆ ಈ ಭಾರತ ದೇಶದ ಸಂವಿಧಾನ. ಈ ಜನರೆಲ್ಲರನ್ನೂ ಕೂಡ ಒಂದೇ ನಾಗರಿಕತೆಯ ಅಚ್ಚಿನಲ್ಲಿ ನಾವೆಲ್ಲರೂ ತರುತ್ತೇವೆ ಅಂತೇಳಿ ಯಾರಾದರೂ ಹಗಲು ಕನಸು ಕಾಣುವುದಿದ್ದರೆ ಅದು ಕನಸಾಗಿ ಹಗಲು ಕನಸು ಮಾತ್ರವಾಗಿ ಈ ದೇಶದಲ್ಲಿ ಉಳಿಯಲಿಕ್ಕಿದೆಯೇ ಹೊರತು ಅದು ಸಫಲವಾಗುವುದಿಲ್ಲ ಎನ್ನುವ ಮಾತನ್ನು SKSFನ ಮಾನವ ಸರಪಳಿ ಸಾರ್ತಾ ಇದೆ. ಕಾರಣ ಈ ದೇಶದ ಮಣ್ಣಿನ ಗುಣ ಅದಲ್ಲ. ಮಣ್ಣಿನಲ್ಲಿ ಯಾವುದನ್ನು ಬಿತ್ತುತ್ತೇವೆಯೋ ಅದೇ ಈ ಮಣ್ಣಿನಲ್ಲಿ ಬೆಳೆಯಲಿಕ್ಕಿದೆ. ಈ ಮಣ್ಣು ಸರ್ವಧರ್ಮೀಯರ, ಸರ್ವ ಸಂಸ್ಕೃತಿಯ ಬಹುತ್ವದ ಮಣ್ಣಾಗಿದೆ. ಈ ಮಣ್ಣಿನಲ್ಲಿ ಅದೇ ಬೆಳೆಯುತ್ತದೆ. ಇವತ್ತು ಕೆಲವರಿಗೆ ಸಂವಿಧಾನದಲ್ಲಿ ಜಾತ್ಯತೀತತೆ ಎನ್ನುವಂತಹ ಪದ ಅಪಥ್ಯವಾಗ್ತಾ ಇದೆ. ತಿದ್ದುಪಡಿಯ ಮೂಲಕ ಬಂದಂತಹ ಪದವಾದರೂ ಕೂಡ ಸಂವಿಧಾನದ ಮೂಲ ಆಶಯ ಜಾತ್ಯತೀತತೆಯಾಗಿದೆ. ಇನ್ನು ಜಾತ್ಯತೀತತೆ ನಿಮಗೆ ಅಪಥ್ಯವಾದರೆ ದೇಶಾತೀತ ಎನ್ನುವ ಪದವನ್ನಾದರೂ ಬಳಸಬಹುದಿತ್ತು. ಕಾರಣ ಈ ದೇಶವನ್ನು ನಿರ್ಮಿಸಿದವರಿಗೆ, ಈ ದೇಶವನ್ನು ನಿರ್ಮಿಸಿದವರ ಆದರ್ಶ ಕೆಲವೊಮ್ಮೆ ಈ ದೇಶವನ್ನು ಮಾರುತ್ತಿರುವವರಿಗೆ ಅರ್ಥವಾಗಬೇಕು ಅಂತೇಳಿ ಇಲ್ಲ. ಆದುದರಿಂದಲೇ ಈ ದೇಶವನ್ನು ನಿರ್ಮಿಸಿದವರ ಆದರ್ಶವನ್ನು ಹೇಳಿಕೊಡಬೇಕಾದಂತಹ ಜವಾಬ್ದಾರಿ
ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಪ್ರೀತಿಯ ಬೆಳೆದು ಬರುವಂತಹ ತಲೆಮಾರೆ, ನಮ್ಮ ಮುಂದಿದೆ ಆ ಜವಾಬ್ದಾರಿ ಎನ್ನುವುದನ್ನು ನೆನಪಿಸ್ತಾ ಇದ್ದೇವೆ. ನೇತಾಜಿಯನ್ನು ಇವತ್ತು ರಾಜಕೀಯಕ್ಕೆ ಬೇಕಾಗಿ ಬಳಸಲ್ಪಡ್ತಾ ಇದೆ. ಗಾಂಧೀಜಿ ಹೇಳಿದಂತೆ ಸುಭಾಷ್ ಚಂದ್ರ ಬೋಸರಿಗೆ, ನೇತಾಜಿಯವರಿಗೆ ಧರ್ಮದ ಹೆಸರಿನಲ್ಲಿರುವಂತಹ ತಾರತಮ್ಯವೋ, ಪ್ರಾಂತೀಯತೆಯ ಹೆಸರಿನಲ್ಲಿರುವಂತಹ ತಾರತಮ್ಯವೋ ನೇತಾಜಿಯವರಿಗೆ ಗೊತ್ತೇ ಇರಲಿಲ್ಲ ಅಂತೇಳಿ ಸ್ವತಃ ಗಾಂಧೀಜಿ ಹೇಳಿದ್ರೆ, ಬಹುಮಾನ್ಯರಾದ ನೇತಾಜಿಯವರ ಆಟೋಬಯೋಗ್ರಫಿಯಲ್ಲಿ, ಇನ್ಫ್ಯಾಕ್ಟ್ ಐ ಕೆನಾಟ್ ರಿಮೆಂಬರ್ ಈವನ್ ಟು ಹ್ಯಾವ್ ಲುಕ್ಡ್ ಅಪಾನ್ ಮುಸ್ಲಿಮ್ಸ್ ಆಸ್ ಡಿಫರೆಂಟ್ ಫ್ರಮ್ ಅವರ್ ಸೆಲ್ವ್ಸ್ ಇನ್ ಎನಿ ವೇ ಎಕ್ಸೆಪ್ಟ್ ದಟ್ ದೇ ಗೋ ಟು ಪ್ರೇ ಇನ್ ಮಾಸ್ಕ್. ಮಸೀದಿಯಲ್ಲಿ ನಮಾಜ್ ನಿರ್ವಹಿಸಲಿಕ್ಕೆ ನನ್ನ ಮುಸ್ಲಿಂ ಸಹೋದರರು ಹೋಗ್ತಾರೆ ಎನ್ನುವುದಕ್ಕಿಂತ ಆಚೆಗೆ ಮುಸಲ್ಮಾನರಲ್ಲಿ ನಾನು ಯಾವುದೇ ರೀತಿಯ ವಿಂಗಡಣೆಯನ್ನು ನಾನು ನೋಡ್ಲಿಲ್ಲ ಅಂತೇಳಿ ನೇತಾಜಿಯವರು ಸ್ವತಃ ಹೇಳಿದ್ರೆ, ಎಂತಹ ದೇಶಭಕ್ತಿಯ ಹುಚ್ಚರನ್ನು ನೇತಾಜಿಯವರು ಸೃಷ್ಟಿಸಿದ್ದರು ಅಂತ ಕೇಳಿದ್ರೆ, ಅವರು ಕಟ್ಟಿದಂತಹ INA ಇಂಡಿಯನ್ ನ್ಯಾಷನಲ್ ಆರ್ಮಿ, ಅದರ ಕಮಾಂಡರ್ ಆಗಿ ಶಾನವಾಜ್ ಖಾನ್ ಎನ್ನುವಂತಹ ಮುಸ್ಲಿಂ ಸಹೋದರ ಇದ್ದ. ಅದಕ್ಕೆ ಅಂದಿನ 1 ಕೋಟಿಗಿಂತಲೂ ಅಧಿಕ ಸಂಪನ್ಮೂಲವನ್ನು ದಾನ ಮಾಡಿದ ಅಬ್ದುಲ್ ಹಬೀಬ್ ಯೂಸುಫ್ ಮೆಫಾನಿ ಎನ್ನುವಂತಹ ಸಹೋದರ, ಅವರ ಕತೆ ಕೇಳಬೇಕು ನೀವು. ತನ್ನ ಸಂಪತ್ತೆಲ್ಲವನ್ನು ಕೂಡ INAಗೆ ದಾನ ಮಾಡಿದಂತಹ ಸಂದರ್ಭದಲ್ಲಿ ಅವರೇನು ದೀನರಾಗಿದ್ದಾರೆ, ತನ್ನಲ್ಲಿ ಏನು ಇಲ್ಲ ಎನ್ನುವ ಸ್ಥಿತಿಯನ್ನು ಕಂಡುಕೊಂಡು ನೇತಾಜಿ ಕೇಳ್ತಾರೆ, ಹಬೀಬ್ ನಿಮಗೇನು ಬೇಕು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಹಬೀಬ್ ಮೆಫಾನಿ, ಯೂಸುಫ್ ಮೆಫಾನಿ ಕೊಟ್ಟಂತಹ ಉತ್ತರ, ಗಿವ್ ಮಿ ದ ಯೂನಿಫಾರ್ಮ್ ಆಫ್ ಸೋಲ್ಜರ್, INA ಸೋಲ್ಜರ್, INAಯ ಸೈನಿಕನ ಯೂನಿಫಾರ್ಮ್ ನನಗೆ ಕೊಡಬೇಕು. ಐ ಹ್ಯಾವ್ ಡೊನೇಟೆಡ್ ಮೈ ವ್ಯಾಲ್ಯೂಯಬಲ್, ನನ್ನ ಸಂಪತ್ತಿನ ಸರ್ವವನ್ನು ಕೂಡ ನಾನು ಈಗಾಗಲೇ ದಾನ ಮಾಡಿದ್ದೇನೆ. ಇನ್ನು ನನಗಿರುವಂತದ್ದು ಐ ವಾಂಟ್ ಟು ಡೊನೇಟ್ ಮೈ ಬ್ಲಡ್, ನನ್ನ ರಕ್ತವನ್ನು ಕೂಡ ಈ ಸಂದರ್ಭದಲ್ಲಿ ದೇಶಕ್ಕೆ ದಾನ ಮಾಡಲಿಕ್ಕೆ ನಾನು ಬಯಸ್ತೇನೆ ಅಂತ ಹೇಳ್ತಾ, ಐ ಓನ್ಲಿ ವಾಂಟ್ ಫ್ರೀಡಮ್ ಫಾರ್ ಇಂಡಿಯಾ, ಈ ದೇಶಕ್ಕೆ ಫ್ರೀಡಮ್ ಅನ್ನು ಮಾತ್ರ ನಾನು ಬಯಸ್ತೇನೆ ಹೊರತು ನಥಿಂಗ್ ಎಲ್ಸ್, ಬಟ್ ಯಾವುದು ನನಗೆ ಬಯಕೆ ಇಲ್ಲ ಅಂತೇಳಿ ಯೂಸುಫ್ ಮೆಫಾನಿಯನ್ನು ಸೃಷ್ಟಿಸಿದ್ದು ಸುಭಾಷ್ ಚಂದ್ರ ಬೋಸರಾಗಿದ್ದಾರೆ, ನೇತಾಜಿಯವರಾಗಿದ್ದಾರೆ. ಗಾಂಧೀಜಿ 1920ರಲ್ಲಿ ಮಂಗಳೂರಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿಯೂ ಕೂಡ ತನ್ನ ಸಹೋದರರಾದ ಶೌಕತ್ ಅಲಿ ತನ್ನ ಜೊತೆಗಿದ್ರು. ರೈಲ್ವೆ ನಿಲ್ದಾಣದಿಂದ ನೆಹರು ಮೈದಾನದವರೆಗೆ ಸಾಗುವ ಇಕ್ಕೆಲದಲ್ಲೂ ಕೂಡ ಸರ್ವಧರ್ಮೀಯರು ಕೂಡ ಜೈಕಾರ ಕೂಗ್ಲಿಕ್ಕೆ ಇಕ್ಕೆಲಗಳಲ್ಲೂ ಕೂಡ ನಿಂತಿದ್ರು. ಉಡುಪಿಯ ಅಬ್ದುಲ್ಲಾ ಹಾಜಿ ಅವರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಕ್ರಮದ ಕುರಿತು ಚರಿತ್ರೆ ಹೇಳ್ತದೆ, ಪ್ರೋಗ್ರಾಮ್ ಓನ್ಲಿ ರೆಸ್ಯೂಮ್ಡ್ ಆಫ್ಟರ್ ದ ಪ್ರೇಯರ್, ಮಗರಿಬ್ ನಮಾಜ್ ನಿರ್ವಹಿಸಿದ ನಂತರವೇ ಆಗಿತ್ತು ಆ ಕಾರ್ಯಕ್ರಮ ಮುಂದುವರಿದದ್ದು ಅಂತೇಳಿ. ಮಾತ್ರವಲ್ಲ, ಗಾಂಧೀಜಿ ಯಾವ ರೀತಿಯಲ್ಲಿ ಮಾತು ಆರಂಭಿಸಿದ್ರು ಅಂತ ಹೇಳಿದ್ರೆ, ಟು ಮೀ ಅಂಡ್ ಟು ಮೈ ಬ್ರದರ್ ಶೌಕತ್ ಅಲಿ, ನನಗೆ ಮತ್ತು ನನ್ನ ಸಹೋದರನಾದ ಶೌಕತ್ ಅಲಿಗೆ ಈ ದೇಶದ ಉದ್ದಗಲಕ್ಕೂ, ದೇಶದ ಬೃಂದಾವನವಾದಂತಹ ಈ ದೇಶದ ಉದ್ದಗಲಕ್ಕೂ ಸಂಚರಿಸಲಿಕ್ಕೆ ನನಗೆ ಸಂತೋಷವಿದೆ ಅಂತೇಳಿ ಗಾಂಧೀಜಿ ಅಂದು ಮಂಗಳೂರಿನನ್ನು ಉದ್ದೇಶಿಸಿಕೊಂಡು ಗಾಂಧೀಜಿಯವರು ಮಾತುಗಳನ್ನಾಡಿದ್ರೆ, ಈ ಮುಸ್ಲಿಂ ಸಮುದಾಯದ ವಿರುದ್ಧ ನಿರಂತರವಾದ ಅಪಪ್ರಚಾರವನ್ನು ಮಾಧ್ಯಮದ ಮೂಲಕವೋ ಇನ್ನೊಂದರ ಮೂಲಕವೋ ನಡೆಸುವಾಗ ಈ ದೇಶದ ಖಜಾನೆಯನ್ನು ಲೂಟಿ ಹೊಡೆದದ್ದು ಯಾರು? 1505ರಲ್ಲಿ ಅಲ್ಬುಕರ್ಕ್ ಎನ್ನುವ ಪೋರ್ಚುಗೀಸ್ ನಾವಿಕ ಈ ಮುಸಲ್ಮಾನರೊಂದಿಗೆ ಸಂಬಂಧವನ್ನು ಇರಿಸಬಾರದು ಅಂತೇಳಿ ಸಾಮೂದಿರಿ ರಾಜನಿಗೆ ಪತ್ರ ಬರೆದಂತಹ ಸಂದರ್ಭ. ಸಾಮೂದಿರಿ ಎನ್ನುವ ಹಿಂದೂ ರಾಜನ ಖಜಾನೆಗೆ ಕಾವಲು ನಿಂತದ್ದು ಕುഞ്ഞാಲಿ ಮರಕಾರ್ ಎನ್ನುವಂತಹ ಮುಸ್ಲಿಂ ಸೇನಾಧಿಪತಿಯಾಗಿದ್ರು. ಆ ಸಂದರ್ಭದಲ್ಲಿ ಸಾಮೂದಿರಿ ಮತ್ತು ಕುഞ്ഞാಲಿ ಮರಕಾರ್ ಜೊತೆಗೆ ಮುಸಲ್ಮಾನರು ಸೇರಿಕೊಂಡು ಗುಜರಾತಿನ ಮುಹಮ್ಮದ್ ಶಾ, ಅದೇ ರೀತಿಯಲ್ಲಿ ಬಿಜಾಪುರದಲ್ಲಿದ್ದಂತಹ ಅಲಿ ಆದಿಲ್ ಶಾ, ಈಜಿಪ್ಟಿನ ಸುಲ್ತಾನರು ಸೇರಿಕೊಂಡು ಪೋರ್ಚುಗೀಸರ ವಿರುದ್ಧ ಮುಸಲ್ಮಾನರು ಮತ್ತು ಹಿಂದೂಗಳು ಪರಸ್ಪರ ಸೇರಿಕೊಂಡು ಬ್ರಿಟಿಷರನ್ನು ಮೊದಲನೇದಾಗಿ ಈ ಮಣ್ಣಿನಲ್ಲಿ ಸೋಲಿಸಿದ್ದು ಸೌಹಾರ್ದತೆಯ ಸಂಕೇತ ಮೂಲಕವಲ್ಲವೇ? ಈ ದೇಶಕ್ಕೆ ಬ್ರಿಟಿಷರು ಆಗಮಿಸುವಂತಹ ಸಂದರ್ಭದಲ್ಲಿ ಜಗತ್ತಿನ 23% ಸಂಪತ್ತು ಈ ದೇಶದಲ್ಲಿತ್ತು. ಬ್ರಿಟಿಷರು ಈ ದೇಶವನ್ನು ತೊರೆಯುವಂತಹ ಸಂದರ್ಭದಲ್ಲಿ ಕೇವಲ ಜಗತ್ತಿನ 3% ಸಂಪತ್ತು ಮಾತ್ರ ಈ ದೇಶದಲ್ಲಿ ಬಾಕಿ ಉಳಿದಿತ್ತು. 1857ಕ್ಕಿಂತಲೂ ಮುಂಚೆನೆ ಪ್ಲಾಸಿ ಕದನದಿಂದ ಹಿಡಿದು ಪ್ಲಾಸಿ ಕದನದ ನಂತರ ಬ್ರಿಟಿಷರು ಉತ್ತರ ಭಾರತದ ಮದ್ರಸಗಳಿಗೆ ಬೀಗ ಜಡಿದಿದ್ದಾರೆ. ಕಾರಣ ಏನು ಅಂತ ಕೇಳಿದ್ರೆ,
ಮದ್ರಸಾ ಹ್ಯಾಡ್ ಬಿಕಮ್ ಹಬ್ ಆಫ್ ನ್ಯಾಷನಲಿಸಂ. ಈ ದೇಶದ ರಾಷ್ಟ್ರೀಯತೆಯನ್ನು ಉದ್ದೀಪನಗೊಳಿಸುವಂತಹ ಕೇಂದ್ರಗಳಾಗಿ ಮದ್ರಸಗಳು ಮಾರ್ಪಟ್ಟಿದೆ ಅಂತೇಳಿ ಮದ್ರಸಗಳ ವಿರುದ್ಧ ತೀರ್ಪು ತಂದುಕೊಂಡು ಮದ್ರಸಗಳಿಗೆ ಬೀಗ ಜಡಿದಿದ್ದಾರೆ. 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಾತ್ರ 500,000 ಮುಸ್ಲಿಂ ವಿದ್ವಾಂಸರುಗಳನ್ನು ನೇಣಿಗೇರಿಸಲ್ಪಟ್ಟಿದ್ದಾರೆ. ನನ್ನ ಪ್ರೀತಿಯ ಸಹೋದರರೇ, ಈ ದೇಶ ಯಾರದ್ದು ಅಲ್ಲ, ಹಿಂದೂಗಳದ್ದು ಅಲ್ಲ, ಮುಸಲ್ಮಾನರದ್ದು ಅಲ್ಲ, ಆ ಧರ್ಮದ ಹೆಸರಿನಲ್ಲಿ ಸೇರಿದ್ದು ಅಲ್ಲ. ಈ ದೇಶ ಹಿಂದೂಗಳದ್ದು ಹೌದು, ಮುಸಲ್ಮಾನರದ್ದು ಹೌದು, ಕ್ರೈಸ್ತರದ್ದು ಹೌದು, ಧರ್ಮ ಇರುವವರದ್ದು, ಧರ್ಮ ಇಲ್ಲದವರದ್ದು. ಈ ದೇಶದಲ್ಲಿರುವ ಸರ್ವ ನಾಗರಿಕರು ಕೂಡ ಈ ದೇಶದಲ್ಲಿ ಹುಟ್ಟಿ ಬೆಳೆದ ಸರ್ವರಿಗೂ ಸೇರಿದಂತಹ ಮಣ್ಣಾಗಿದೆ ಈ ದೇಶ. ಹರ್ ಹರ್ ಖಾರ್ ಹಮಾರಾ ಹೈ, ಹರ್ ಫೂಲ್ ಹಮಾರಾ ಹೈ, ಹರ್ ಫೂಲ್ ಹಮಾರಾ ಹೈ, ಹಮ್ ಬಿ ಲಹೂ ದೇಕೆ ಗುಲ್ಶನ್ ಕೆ ಸನ್ವಾರಾ ಹೈ. ಈ ಮಣ್ಣಿನ ಪ್ರತಿಯೊಂದು ಹೂವಿನಲ್ಲೂ, ಪ್ರತಿಯೊಂದು ಮಣ್ಣಿನ ಕಣದಲ್ಲೂ ಕೂಡ ಪ್ರತಿಯೊಬ್ಬನದ್ದು ತ್ಯಾಗವಿದೆ. ಈ ಸುಂದರವಾದಂತಹ ಈ ಹೂದೋಟವನ್ನು ನಾವು ಕೂಡ ರಕ್ತ ಕೊಟ್ಟುಕೊಂಡು ಅಲಂಕರಿಸಿದ್ದೇವೆ. ಈ ಮಣ್ಣನ್ನು ನಾವು ಕೂಡ ಅಲಂಕರಿಸಿದವರು, ಎಲ್ಲರೂ ಕೂಡ ಪರಸ್ಪರ ಸೇರಿಕೊಂಡೇ ಅಲಂಕರಿಸಿದವರು. ಆ ಅಲಂಕಾರ ಮುಂದೆಯೂ ಕೂಡ ನಿಲ್ಬೇಕು. ಈ ಸೌಹಾರ್ದತೆ, ಎಲ್ಲರೂ ಸೇರಿಕೊಂಡು ಬಾಳಿ ಬದುಕುವಂತಹ ಈ ಹೂದೋಟದಲ್ಲಿರುವಂತಹ ಗುಲಿಸ್ತಾನ್ ಹಮಾರಾ, ಈ ದೇಶ ಇದೇ ರೀತಿಯಲ್ಲಿ ಮುಂದುವರಿದುಕೊಂಡು ಹೋಗಬೇಕು ಎನ್ನುವ ಏಕ ಕನಸಿನೊಂದಾಗಿದೆ. ರಾಷ್ಟ್ರ ರಕ್ಷಣೆಗೆ ಸೌಹಾರ್ದತೆಯ ಸಂಕಲ್ಪ ಹೆಸರಿನಲ್ಲಿ ಮಾನವ ಸರಪಳಿ ಕಾರ್ಯಕ್ರಮವನ್ನು SKSSF ನಡೆಸ್ತಾ ಇರುವಂಥದ್ದು ಮಾನವೀಯತೆಯ ಸಂದೇಶವಾಗಿದೆ. ನಾನು ಮುಗಿಸ್ತಾ ಇದ್ದೇನೆ. ಮಾನವೀಯತೆಯ ಸಂದೇಶವಾಗಿದೆ. ಸರ್ವ ಧರ್ಮಗಳು ಕೂಡ ಸಾರಿದ್ದು ಹಿಂದೂ ಧರ್ಮ ವಸುದೈವ ಕುಟುಂಬಕಂ, ಇಡೀ ಜಗತ್ತೇ ಒಂದು ಕುಟುಂಬ ಅಂತ ಸಾರಿದಂತಹ ಹಿಂದೂ ಧರ್ಮ, ಮಾನಿಷಾದ, ಒಂದು ಇರುವೆಯನ್ನು ಕೂಡ ನೋಯಿಸಬೇಡ ಅಂತ ಕಲಿಸಿದಂತಹ ಹಿಂದೂ ಧರ್ಮ, ಅಲ್ ಖಲ್ಕು ಇಯಾಲುಲ್ಲಾ, ಸೃಷ್ಟಿಗಳೆಲ್ಲರೂ ಕೂಡ ಅಲ್ಲಾಹನ ಕುಟುಂಬ ಅಂತ ಸಾರಿದಂತಹ ಇಸ್ಲಾಂ ಧರ್ಮ. ಅದೇ ರೀತಿಯಲ್ಲಿ ಬಲಗೆನ್ನೆಗೆ ಹೊಡೆದರೆ ಎಡಗೆನ್ನೆಯನ್ನು ತೋರಿಸಿಕೊಡು ಅಂತ ಹೇಳಿದಂತಹ ಕ್ರೈಸ್ತ ಧರ್ಮದ ಆಶಯ, ಇದೆಲ್ಲವೂ ಕೂಡ ಸಮ್ಮಿಳಿತಗೊಂಡಂತಹ ಭಾರತ ದೇಶ ಸುಂದರ. ಶ್ರೀಕೃಷ್ಣ ಅರ್ಜುನನೊಂದಿಗೆ ಹೇಳಿದಂತಹ ಮಾತಿನೊಂದಿಗೆ ನನ್ನ ಮಾತನ್ನು ವಿರಮಿಸ್ತೇನೆ. ಅರ್ಜುನ, ನಿನ್ನ ಶರೀರದಲ್ಲಿ ಒಂದು ಮಾಂಸಪಿಂಡ, ನಿನ್ನ ಶರೀರದಲ್ಲಿ ಹೃದಯವಿದೆ. ಆ ಹೃದಯ ಒಳ್ಳೆಯದಾದರೆ ನೀನು ಒಳ್ಳೆಯವನು. ಆ ಹೃದಯವನ್ನು ಗೆಲ್ಲಿಕ್ಕೆ ನಿನಗೆ ಸಾಧ್ಯವಾದರೆ ಇಡೀ ಜಗತ್ತನ್ನೇ ಗೆಲ್ಲುವವನೇ ನೀನು. ಯಾವಾಗ ಹೃದಯವನ್ನು ನಿನಗೆ ಹೃದಯವನ್ನು ಗೆಲ್ಲಿಕ್ಕೆ ನಿನ್ನಿಂದ ಸಾಧ್ಯವಾಗುವುದಿಲ್ಲವೋ ಇಡೀ ಜಗತ್ತನ್ನೇ ಸೋತವನು ನೀನು. ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪರಾಜಿತ ವ್ಯಕ್ತಿ ನೀನು. ಆದುದರಿಂದಲೇ ಮೊದಲು ಗೆಲ್ಲಬೇಕಾದದ್ದು ನಿನ್ನ ಹೃದಯವನ್ನು. ಈ ಹೃದಯದಲ್ಲಿ ಎಲ್ಲರಿಗೂ ಕೂಡ ಸ್ಥಾನ ನೀಡೋಣ. ಹಿಂದೂಗೂ, ಮುಸಲ್ಮಾನನಿಗೂ, ಕ್ರೈಸ್ತನಿಗೂ ಎಲ್ಲರಿಗೂ ಕೂಡ ಸ್ಥಾನ ಕೊಟ್ಟುಕೊಂಡು ಈ ದೇಶದ ಭವ್ಯತೆಗೆ ಕಾರಣಕರ್ತನಾಗೋಣ. ಈ ಕಾರ್ಯಕ್ರಮ ಮಾನವ ಸರಪಳಿಯ ಇತಿಹಾಸದಲ್ಲಿ ಅತ್ಯುತ್ತಮವಾದ ಭವ್ಯವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿಕ್ಕೆ ಸ್ವಾಗತ ಸಮಿತಿಗೆ, ಜಿಲ್ಲಾ ಸಮಿತಿಗೆ ಸಾಧ್ಯವಾಗಿದೆ. ಇದಕ್ಕೆ ಬೇಕಾಗಿ ಹಗಲಿರುಳು ದುಡಿದ KH ಮೊಹಮ್ಮದ್ ರವರ ನೇತೃತ್ವದಲ್ಲಿರುವಂತಹ ತಂಡ, ಅವರಿಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸಂದೇಶ ಭಾಷಣವನ್ನು ನಡೆಸಿಕೊಟ್ಟಂತಹ ಕರ್ನಾಟಕ ರಾಜ್ಯ SKSF ಪ್ರಧಾನ ಕಾರ್ಯದರ್ಶಿ ಅನೀಸ್ ಕೌಸರಿ ಉಸ್ತಾದರಿಗೆ ಅಭಿನಂದನೆಗಳು. ಈಶ್ವರ ಭಟ್ ಪಂಜಿಗುಡ್ಡೆ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ವೇದಿಕೆಯನ್ನು ಸೇರಿಕೊಂಡಿದ್ದಾರೆ. ತಮ್ಮನ್ನು ಗೌರವಾನ್ವಿತವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಖ್ಯಾತ ವಕೀಲರಾಗಿರುವ ದುರ್ಗಾ ಪ್ರಸಾದ್ ರೈ ಅವರು ಕೂಡ ವೇದಿಕೆಯನ್ನು ಸೇರಿಕೊಂಡಿದ್ದಾರೆ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ತೆಕ್ಕಿಲ್ ಪ್ರತಿಷ್ಠಾನ ಇದರ ಅಧ್ಯಕ್ಷರಾಗಿರ್ತಕ್ಕಂತಹ TM ಶಹೀದ್ ರವರು ವೇದಿಕೆಯನ್ನು ಸೇರಿಕೊಂಡಿದ್ದಾರೆ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮುಂದೆ ಸಂದೇಶ ಭಾಷಣ ಸೈಂಟ್ ಫಿಲೋಮಿನಾ ಕಾಲೇಜು ಪುತ್ತೂರು ಇದರ ಪ್ರಾಂಶುಪಾಲರಾಗಿರ್ತಕ್ಕಂತಹ ಡಾಕ್ಟರ್ ಆಂಟೋನಿ ಪ್ರಕಾಶ್ ಮೊಂತೇರೋ ಇವರಿಂದ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸಹೋದರ ಗಣ್ಯಾತಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಇಲ್ಲಿ ಆಸೀನರಾಗಿರುವಂತಹ ಸಭಾಸದರೇ, ಗಣರಾಜ್ಯದ ದಿನದಂದು SKSSF ಇವರು ನಮ್ಮನ್ನೆಲ್ಲರನ್ನು ಒಂದುಗೂಡಿಸಿದ್ದಾರೆ. ಈ ಸಂದರ್ಭದಲ್ಲಿ SKSSF ಇವರಿಗೆ ನನ್ನ ಕಾಲೇಜಿನ ವತಿಯಿಂದ ಹಾಗೂ ಬೆಳ್ಳಾರೆ ಚರ್ಚಿನ ವತಿಯಿಂದ ಗಣರಾಜ್ಯೋತ್ಸವದ ಶುಭಕಾಮನೆಗಳನ್ನು ಕೋರುತ್ತೇನೆ.
ನನಗಿಂತಲೂ ಮೊದಲು ಭಾಷಾ ಪಂಡಿತರು ಇಲ್ಲಿ ಭಾಷಣವನ್ನು ಮಾಡಿದ್ದಾರೆ. ಅವರು ಭಾಷಣದಲ್ಲಿ ಯಾವ ಸಂಗತಿಗಳನ್ನ ಉಲ್ಲೇಖಿಸಿದ್ದಾರೋ ಅದಕ್ಕೆ ನನ್ನ ಸಹಮತವಿದೆ. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲನಾಗಿ ಹಾಗೂ ಒಬ್ಬ ಧರ್ಮಗುರುವಾಗಿ ನನ್ನ ಸಂದೇಶವನ್ನು ಚುಟುಕಾಗಿ ನೀಡಲು ಬಯಸುತ್ತೇನೆ. ನನ್ನ ಎದುರಿನಲ್ಲಿ ಬಹಳ ತರುಣರು ಇದ್ದಾರೆ. ನಿಮ್ಮನ್ನು ನೋಡಿದ ಕೂಡಲೇ ಬಹುಶಃ ನನ್ನ ಕಾಲೇಜಿನ ಕೆಲವು ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಇರಬಹುದು. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಇವತ್ತು ಮಾನವ ಸರಪಳಿಯನ್ನು ಸೌಹಾರ್ದತೆಗೋಸ್ಕರ ನೀವು ಹಮ್ಮಿಕೊಂಡಿದ್ದೀರಿ. ಈ ಸೌಹಾರ್ದತೆಯನ್ನು ನಾನು ಬೆಳ್ಳಾರೆ ಚರ್ಚಿನಲ್ಲಿ ಬಹಳ ಚೆನ್ನಾಗಿ ಅನುಭವಿಸಿದ್ದೇನೆ. ಸೆಪ್ಟೆಂಬರ್ ತಿಂಗಳಲ್ಲಿ ಚರ್ಚ್ ಹಬ್ಬವನ್ನು ನಡೆಸುವಂತಹ ಸಂದರ್ಭದಲ್ಲಿ ಆ ಚರ್ಚಿನ ಆಹಾರದ ವ್ಯವಸ್ಥೆಯನ್ನು ನಾನು ನೀಡುವುದು ಒಬ್ಬ ಕ್ರೈಸ್ತನಿಗೆ, ಆ ಚರ್ಚಿನ ವಿದ್ಯುತ್ ಅಲಂಕಾರದ ವ್ಯವಸ್ಥೆಯನ್ನು ನಾನು ನೀಡುವುದು ಒಬ್ಬ ಹಿಂದೂ ಧರ್ಮೀಯರಿಗೆ, ಹಾಗೆ ನಿಲ್ಲುವಂತಹ ವ್ಯವಸ್ಥೆ ಅಥವಾ ಶಾಮಿಯಾನದ ವ್ಯವಸ್ಥೆಯನ್ನು ನೀಡುವುದು ನಾನು ಒಬ್ಬ ಮುಸ್ಲಿಂ ಧರ್ಮೀಯನಿಗೆ. ಯಾಕಂತ ಹೇಳಿದ್ರೆ ಎಲ್ಲರೂ ಒಂದುಗೂಡಿದಾಗ ಅಲ್ಲೊಂದು ರೀತಿಯ ಸಂತಸವಿರುತ್ತದೆ. ಆದ್ದರಿಂದಲೇ ನಾನು ಬಹಳ ಇಷ್ಟಪಡುವಂತಹ ಒಂದು ಸಣ್ಣ ಉದಾಹರಣೆಯನ್ನು ಈ ಸಂದರ್ಭದಲ್ಲಿ ನಿಮಗೆ ನೀಡಲು ನಾನು ಪ್ರಯತ್ನಿಸುತ್ತೇನೆ. ಆಫ್ರಿಕಾ ದೇಶದಲ್ಲಿ ಒಬ್ಬ ಮನಶಾಸ್ತ್ರಜ್ಞ ಅಲ್ಲಿ ನೆರೆದಿರುವಂತಹ ವಿಕಲಚೇತನ ಮಕ್ಕಳಿಗೆ ಒಂದು ಸ್ಪರ್ಧೆಯನ್ನು ಉಂಟು ಮಾಡುತ್ತಾನೆ. 100 ಮೀಟರ್ ಓಟದ ಸ್ಪರ್ಧೆ. ಪ್ರಾರಂಭದ ಜಾಗದಲ್ಲಿ ಎಲ್ಲ ಮಕ್ಕಳನ್ನು ಒಟ್ಟು ಸೇರಿಸಿ ಗೆಟ್ ಸೆಟ್ ಗೋ ಎಂದಾಗ ಅಲ್ಲಿ ಒಂದು ಅದ್ಭುತವಾದಂತಹ ವಿಚಿತ್ರವಾದಂತಹ ಘಟನೆ ನಡೆಯುತ್ತದೆ. ಆ ಘಟನೆ ಯಾವುದು ಅಂತ ಹೇಳಿದ್ರೆ, ಈ ವಿಕಲಚೇತನ ಮಕ್ಕಳೆಲ್ಲರೂ ಇವತ್ತು ನೋಡಿ ನಾವು ಇಲ್ಲಿ ಪ್ರತಿಜ್ಞೆ ಮಾಡುವಾಗ ಎಲ್ಲರೂ ಕೈಗಳನ್ನ ಮೇಲೆತ್ತಿ ಪ್ರತಿಜ್ಞೆ ಮಾಡಿದ್ದೇವೆ. ಹಾಗೆಯೇ ಅಲ್ಲಿ ನಿಂತಹ ವಿಕಲಚೇತನ ಮಕ್ಕಳು ಎಲ್ಲರೂ ಕೈಯಲ್ಲಿ ಕೈ ಹಿಡಿದುಕೊಂಡು ಓಟದ ಕೊನೆಯ ಜಾಗದವರೆಗೆ ನಡ್ಕೊಂಡು ಹೋಗಿ ಅಲ್ಲಿ ಇಟ್ಟಂತಹ ಪ್ರೈಸ್ ಏನು ಅಂತ ಹೇಳಿದ್ರೆ ಸಿಹಿ ತಿಂಡಿ ಎಲ್ಲರೂ ಹಂಚಿಕೊಂಡು ಒಟ್ಟಾಗಿ ತಿಂದರು. ಆಮೇಲೆ ಅವರನ್ನ ಅಲ್ಲಿ ಒಬಂಟು ಅಂದರು. ಒಬಂಟು ಅಂದರೆ ಇಂಗ್ಲಿಷ್ ಅಲ್ಲಿ ಐ ಆಮ್ ಬಿಕಾಸ್ ವಿ ಆರ್. ಇವತ್ತು ನಾವು ಮಾನವ ಸರಪಳಿ ಮಾಡಿದಾಗ ಅಥವಾ ನಾಗರಿಕ ಸರಪಳಿ ಮಾಡಿದಾಗ ಆಲೋಚನೆ ಮಾಡಬೇಕಾದಂತ ಒಂದು ವಿಷಯ ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ನಾಗರಿಕರು, ನಾವೆಲ್ಲರೂ ಮನುಷ್ಯರು, ನಾವೆಲ್ಲರೂ ನಾನು ಆಗಬೇಕಾದರೆ ನಾವು ಇರಬೇಕು. ನಾನು ಆಗಬೇಕಾದ್ರೆ ಐ ಆಮ್ ಬಿಕಾಸ್ ವಿ ಆರ್. ನಾನು ಆಗಬೇಕಾದರೆ ನಾವೆಲ್ಲರೂ ಇರಬೇಕು. ಆದ್ದರಿಂದ ನಾವು ಸಮಾಜ ಜೀವಿಗಳು. ಗ್ರೀಕ್ ಸಮಾಜದಲ್ಲಿ ಅವರ ಸಾಮ್ರಾಜ್ಯ ಬಹಳ ದೊಡ್ಡದಿತ್ತು. ಆ ಸಾಮ್ರಾಜ್ಯದ ಪ್ರಜೆಗಳನ್ನ 3 ವರ್ಗದಲ್ಲಿ ಅವರು ವರ್ಗೀಕರಿಸಿದರು. ತನ್ನ ಬಗ್ಗೆ ಸ್ವಾರ್ಥಮಯವಾಗಿ ಬದುಕುವವನಿಗೆ, ತನ್ನ ಬಗ್ಗೆ ಮಾತ್ರ ಆಲೋಚನೆ ಮಾಡುವವನಿಗೆ ಅವರು ಇಡಿಯಟ್ ಅಂತ ಕರೆದ್ರು. ಇಡಿಯಟ್ ಅಂತ ಹೇಳಿದ್ರೆ ಇವತ್ತು ನಾವು ಬೈಯುವ ಪದ. ಆಕ್ಚುಲಿ ಇಡಿಯಟ್ ಅಂದರೆ ಸ್ವಾರ್ಥಿ ಅಂತ ಅರ್ಥ. ತನ್ನದನ್ನು ಮಾತ್ರ ಆಲೋಚನೆ ಮಾಡುವವನಿಗೆ ಅವರು ಇಡಿಯಟ್ ಅಂದರು. ತನ್ನ ಪಂಗಡದ ಬಗ್ಗೆ, ಗುಂಪಿನ ಬಗ್ಗೆ ಆಲೋಚನೆ ಮಾಡುವವರನ್ನ ಟ್ರೈಬಲಿಸ್ಟ್ ಅಂದರು. ಅಂದ್ರೆ ಜನಾಂಗವಾದಿಗಳು ಅಥವಾ ಗುಂಪುಗಾರಿಕೆ ಮಾಡುವವರು. ಆದರೆ ಎಲ್ಲರ ಬಗ್ಗೆ ಆಲೋಚನೆ ಮಾಡುವವರು, ಎಲ್ಲಾ ಭಾಷೆಗಳನ್ನ ಸ್ವೀಕರಿಸುವವರು, ಎಲ್ಲಾ ಸಂಸ್ಕೃತಿಗಳನ್ನ ಸ್ವೀಕರಿಸಿದವರು, ಅವರನ್ನ ಅವರು ಸಿಟಿಸನ್ ಅಂತ ಕರೆದರು, ನಾಗರಿಕ. ನಾವು ದೇಶದ ನಾಗರಿಕರಾಗಬೇಕು. ಮನೆಗಳಲ್ಲಿ ನಮ್ಮ ಕುಟುಂಬಗಳಲ್ಲಿ ಮನುಷ್ಯರಾಗಬೇಕು. ಮೊದಲು ಮಾನವನಾಗು, ಆಮೇಲೆ ಯಾವುದೇ ಧರ್ಮದವನಾಗು. ನಾವು ಮನುಷ್ಯರಾದಾಗ, ಮಾನವೀಯ ಮೌಲ್ಯಗಳು ನಮ್ಮಲ್ಲಿದ್ದಾಗ ನಾವು ದೇಶದ ಜವಾಬ್ದಾರಿಯುತವಾದಂತಹ ನಾಗರಿಕರಾಗುತ್ತೇವೆ.
ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ನಾಗರಿಕ ಬಂಧುಗಳೇ, ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡುವಾಗ ಒಂದಷ್ಟು 800 ಮಂದಿ ಹಿಂದೂಗಳನ್ನು ನಾನು ಅಡ್ಮಿಟ್ ಮಾಡ್ತೇನೆ. 400ಕ್ಕಿಂತ 500 ಮಂದಿ ಹುಡುಗರನ್ನ, ಮುಸಲ್ಮಾನ್ ವಿದ್ಯಾರ್ಥಿಗಳನ್ನ ನಾನು ಅಡ್ಮಿಟ್ ಮಾಡ್ತೇನೆ. ಬಹುಶಃ ಕಾಲೇಜಿನಲ್ಲಿ 100ರಿಂದ 120 ಮಂದಿ ಕ್ರೈಸ್ತರಿರ್ಬೋದು, ಹೆಚ್ಚು ಅಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿರುವವರು ಇತರ ಧರ್ಮೀಯರು. ಅಡ್ಮಿಟ್ ಮಾಡುವಾಗ, ಅಡ್ಮಿಷನ್ ಕೊಡುವಾಗ ಅವರಿಗೆ ನಾನು ಹೇಳುವುದು, ನೋಡೋ, ನೀನು ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿ. ಯು ಆರ್ ನಾಟ್ ಎ ಹಿಂದೂ, ಯು ಆರ್ ನಾಟ್ ಎ ಮುಸ್ಲಿಂ, ಯು ಆರ್ ನಾಟ್ ಎ ಕ್ರಿಶ್ಚಿಯನ್. ನೀವು ಒಳಗಡೆ ಬರುವಾಗ ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿ, ಕಾಲೇಜಿನಿಂದ ಹೊರಗೆ ಹೋಗುವಾಗ ಈ ಸಮಾಜದ ನಾಗರಿಕ. ಆದ್ದರಿಂದ ಪ್ರೀತಿಯ ನಾಗರಿಕ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, SKSSF ನ ಜವಾಬ್ದಾರಿಯುತ ಸದಸ್ಯರೇ, ನಮ್ಮ ಇವತ್ತಿನ ಗಣರಾಜ್ಯೋತ್ಸವದಂದು ನಾವು ಅರಿತುಕೊಳ್ಳಬೇಕಾದಂತ ಸತ್ಯ ಇದು: ನಾವು ಮನುಷ್ಯರು, ನಾವು ಸಮಾಜದ ನಾಗರಿಕರು. ಮನುಷ್ಯರಾಗಿ ಬದುಕಿದಾಗ, ಜವಾಬ್ದಾರಿಯುತವಾದಂತಹ ನಾಗರಿಕರಾದಾಗ ನಮ್ಮ ಜನ್ಮ ಸಾರ್ಥಕ. ಈ ಒಂದು ಸಂಭ್ರಮದಲ್ಲಿ ನನಗೆ ಭಾಗಿಯನ್ನಾಗಿ ಮಾಡಿದಕ್ಕೋಸ್ಕರ SKSSF ಇವರ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನನ್ನನ್ನು ವೈಯಕ್ತಿಕವಾಗಿ ಆತ್ಮೀಯವಾಗಿ ಬರಮಾಡಿಕೊಂಡಂತ ಅಶ್ರಫ್ ಕೂರ್ನಾಡ್ಕ ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅತ್ಯಂತ ಮನೋಜ್ಞವಾಗಿ ಮಾತನಾಡಿ ಸಂದೇಶ ಭಾಷಣವನ್ನು ಮಾಡಿದಂತಹ ಸೈಂಟ್ ಫಿಲೋಮಿನಾ ಕಾಲೇಜ್ ಪುತ್ತೂರು ಇದರ ಪ್ರಾಂಶುಪಾಲರಾಗಿರ್ತಕ್ಕಂತಹ ಡಾಕ್ಟರ್ ಆಂಟೋನಿ ಪ್ರಕಾಶ್ ಮೊಂತೇರವರಿಗೆ ಧನ್ಯವಾದಗಳು. ವಿನೋದ್ ಶೆಟ್ಟಿ ಸದಸ್ಯರು, ಗ್ರಾಮ ಪಂಚಾಯತ್ ಒಳಮಗುರು, ನಮ್ಮ ಈ ವೇದಿಕೆಯನ್ನು ಸೇರಿಕೊಂಡಿದ್ದಾರೆ. ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ವಿನಯ್ ಪುತ್ತೂರು ಸದಸ್ಯರು, ವ್ಯವಸ್ಥಾಪನಾ ಸಮಿತಿ, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ಇವರು ಕೂಡ ವೇದಿಕೆಯನ್ನು ಸೇರಿಕೊಂಡಿದ್ದಾರೆ. ತಮ್ಮನ್ನು ಕೂಡ ಹೃತ್ಪೂರ್ವಕವಾಗಿ ಈ ವೇದಿಕೆಗೆ ಸ್ವಾಗತಿಸ್ತಾ ಮುಂದೆ ಸಂದೇಶ ಭಾಷಣ ಖ್ಯಾತ ಚಿಂತಕರು, ಪ್ರಖರ ವಾಗ್ಮಿಯು, ಸೌಹಾರ್ದತೆಯ ಪ್ರತಿಬಿಂಬವೂ ಆಗಿರುವ ನಿಖೇತ್ ರಾಜ್ ಮೌರ್ಯ ಇವರಿಂದ. ಆತ್ಮೀಯರೇ, ವೇದಿಕೆಯಲ್ಲಿ ಹಲವಾರು ಗೌರವಾನ್ವಿತ ವ್ಯಕ್ತಿಗಳು, ವಾಗ್ಮಿಗಳಿದ್ದಾರೆ. ತಮಗೆ ತಿಳಿದಿರುವಂತೆ ಕುಂಬ್ರದಲ್ಲಿ 2 ಸಮಾರಂಭಗಳೆಂದು ನಡೀತಾ ಇದೆ, 2 ರ್ಯಾಲಿಗಳು. SKSFನ ಮಾನವ ಸರಪಳಿ, ಅದರಂತೆ ಸ್ಪಂದನ ಸಂಘದಂತಹ ಒಂದು ರಾಮಲೀಲಾ ಉತ್ಸವದ ಒಂದು ರ್ಯಾಲಿ ಕೂಡ 5:30 ನಂತರ ಈ ನಮ್ಮ ಕುಂಬ್ರದಲ್ಲಿ ಸಾಗಲಿದೆ. ನಮಗೆ ನೀಡಿದಂತಹ ಸಮಯಾವಕಾಶ 5:30 ತನಕ ಮಾತ್ರವಾಗಿದೆ. ಇದನ್ನು ಮನಗಂಡುಕೊಂಡು ಸಭೆಯಲ್ಲಿರುವಂತಹ ಎಲ್ಲ ನಮ್ಮ SKSFನ ಕಾರ್ಯಕರ್ತರು, ಸಮಸ್ತ ಅಭಿಮಾನಿಗಳು ತಮ್ಮ ಆಸನದಲ್ಲಿ ಕುಳಿತುಕೊಂಡು ಈ ಒಂದು ಗಣ್ಯರ ವ್ಯಕ್ತಿಗಳ ಪ್ರಭಾಷಣೆ ಕೇಳುವ ಮೂಲಕ ನಮ್ಮ ಈ ಒಂದು ಸ್ಪಷ್ಟ ಸಂದೇಶವನ್ನು ಸಾರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ತಮಗೆ ಅವಶ್ಯ ಇರುವಂತಹ ಚಹಾ ಇರ್ಬೋದು, ಅದೇ ರೀತಿ ನೀರು ಇರ್ಬೋದು, ಐಸ್ ಕ್ರೀಮ್, ಇನ್ನಿತರ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಸಂಘಟಕರು ಮಾಡಿದ್ದಾರೆ. ಅದೆಲ್ಲ ತಮ್ಮ ಕೂತಲಿಗೆ ಬರಲಿದೆ. ಅದೇ ರೀತಿ ನಮ್ಮ ಗಣ್ಯ ವ್ಯಕ್ತಿಗಳು ಕೂಡ ತಮ್ಮ ಭಾಷಣ ಮಾಡುವಾಗ ನಮ್ಮೊಂದು ಸಮಯ ಪಾಲನೆಯ ನೆನಪು ಕೂಡ ಇರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. SKSF ಅತ್ಯಂತ ಸಮಯ ಪಾಲನೆ ಮಾಡುವ ಶಿಸ್ತು ಬದ್ಧವಾದಂತಹ ಒಂದು ಸಂಘಟನೆ. ನಾವು ಆಡಿದಂತಹ ಮಾತನ್ನು ತಪ್ಪುವುದಿಲ್ಲ. ಆದ್ದರಿಂದ 5:30ಗೆ ನಮ್ಮ ಕಾರ್ಯಕ್ರಮ ನಾವು ಕೊನೆಗೊಳಿಸಿದ್ದೇವೆ. ತಾವು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನಿಖೇತ್ ರಾಜ್ ಮೌರ್ಯರವರು ನಮ್ಮ ಮುಂದೆ. ವೇದಿಕೆಯ ಮೇಲೆ ಸಮಯ ಬಹಳ ಕಡಿಮೆ ಇದೆ, ಅದರಿಂದ ನಾನು ಯಾರ ಹೆಸರು ತಗೊಳ್ಳಲ್ಲ. ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಹಿರಿಯರೇ, ಧರ್ಮಗುರುಗಳೇ, ಇಲ್ಲಿರುವಂತಹ ಎಲ್ಲ ಭಾರತವನ್ನ ಜೋಡಿಸಬೇಕು, ಪ್ರೀತಿಸಬೇಕು ಅಂತ ನಂಬಿರುವಂತ ಪ್ರೀತಿಯ ಯುವ ಹೃದಯಗಳೇ, ನಮಸ್ಕಾರ. ನಮಸ್ಕಾರ. ನನಗೆ ಇಷ್ಟೊತ್ತು ಮಾತು ಕೇಳ್ತಾ ಇರ್ಬೇಕಾದ್ರೆ, ಕೆಲವರ ಮಾತುಗಳನ್ನೆಲ್ಲ ಕೇಳಬೇಕಾದ್ರೆ ರೋಮಾಂಚನ ಆಗೋಕ್ ಶುರುವಾಯ್ತು. ಯಾತಕ್ಕೆ ಅಂತ ಅಂದ್ರೆ, ಒಬ್ಬೊಬ್ರು ಆಡಿದ ಮಾತುಗಳು ಮುತ್ತುಗಳಂತಿತ್ತು. ದೇಶವನ್ನ ಒಡೆಯುವಂತ ಶಕ್ತಿಗಳು ಒಂದ್ ಕಡೆ ಆದ್ರೆ, ದೇಶವನ್ನ ಜೋಡಿಸಬೇಕು ಅಂತ ಹೇಳಿ ಕೈ ಹಿಡಿದು ನಿಂತ್ಕೊಳ್ಳುವಂತ ಶಕ್ತಿಗಳು ಕೂಡ ನಮ್ಮ ಕಣ್ಣೆದುರುಗಡೆ ನಿಂತಿದ್ದಾವೆ. ನಾವು ಕೈ ಹಿಡಿಯುವ ಶಕ್ತಿಗಳು, ಕೈ ಜೋಡಿಸುವ ಶಕ್ತಿಗಳು, ನಾವು ಒಟ್ಟಾಗಿ ಬದುಕಬೇಕು ಅಂತ ನಂಬುವ ಶಕ್ತಿಗಳು, ನಾವು ಪ್ರೀತಿ ದೊಡ್ಡದು ಅಂತ ನಂಬಿರುವ ಶಕ್ತಿಗಳು, ಸಮಾಜಗಳ ನಡುವೆ ಗೋಡೆ ಕಟ್ಟೋದಲ್ಲ, ಸಮಾಜಗಳ ನಡುವೆ ಸೇತುವೆ ಕಟ್ಟಬೇಕು ಅಂತ ನಂಬಿರುವಂತ ಶಕ್ತಿಗಳು ನಾವು. ಈ ಶಕ್ತಿಗಳ ಸಂಖ್ಯೆ ಸಮಾಜದಲ್ಲಿ ಜಾಸ್ತಿ ಆಗ್ಲಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಆಗ್ಲೇ ಫಾದರ್ ಮಾತನಾಡ್ತಾ ಇದ್ರು.
ಫಾದರ್ ಮಾತಾಡ್ಬೇಕಾದ್ರೆ ಪದೇ ಪದೇ ಒಂದು ಪದವನ್ನು ಬಳಸ್ತಾ ಇದ್ರು. ಅದೇನು ಅಂತಂದ್ರೆ ಸಿಟಿಸನ್ ಅನ್ನುವ ಪದವನ್ನು ಅವ್ರು ಮಾತನಾಡ್ತಾ ಇದ್ರು. ಅವ್ರು ತಮ್ಮ ಮಕ್ಕಳಿಗೆ, ಫಿಲೋಮಿನಾ ಕಾಲೇಜಿಗೆ ಬರುವಂತ ಮಕ್ಕಳಿಗೆ ನಾನೊಂದು ಮಾತು ಹೇಳ್ತೀನಿ. ಆ ಮಾತೇನು ಅಂತಂದ್ರೆ, ಮಕ್ಕಳೇ, ನೀನು ಹಿಂದೂವಾಗಿರು, ಮುಸಲ್ಮಾನನಾಗಿರು, ಕ್ರೈಸ್ತನಾಗಿರು, ಆದ್ರೆ ಕಾಲೇಜಿಗೆ ಬರಬೇಕಾದ್ರೆ ನೀನು ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿಯಾಗಿ ಒಳಗೆ ಬಾ. ಸಮಾಜದ ಹೊರಗಡೆ ಹೋಗಬೇಕಾದ್ರೆ ಭಾರತದ ಸಿಟಿಸನ್ ಆಗಿ ಸಮಾಜದ ಮುಂದೆ ಹೋಗು. ನೀನು ವ್ಯಕ್ತಿಯಾಗಿ, ಜಾತಿಯಾಗಿ, ಮತಪಂಥವಾಗಿ ಹೊರಗಡೆ ಹೋಗ್ಬೇಡ, ನೀನು ಸಿಟಿಸನ್ ಆಗಿ ಹೊರಗಡೆ ಹೋಗು ಅನ್ನುವ ಮಾತನ್ನು ಅವರು ಬಹಳ ಸುಂದರವಾಗಿ ಹೇಳಿದರು. ಸಿಟಿಸನ್ ಅನ್ನುವ ಪದಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ, ಬಹಳ ದೊಡ್ಡ ಸಾಮರ್ಥ್ಯ ಇದೆ. ಪಂಡಿತ್ ನೆಹರು ಅವರು ಹಿಂದೆ ಜಪಾನ್ ದೇಶಕ್ಕೆ ಹೋದ್ರಂತೆ. ಜಪಾನ್ ದೇಶಕ್ಕೆ ಹೋದಾಗ ಜಪಾನ್ ದೇಶದ ಅಧ್ಯಕ್ಷರ ಜೊತೆ ಮಾತನಾಡಬೇಕಾದ್ರೆ ಅವರು ಮಾತು ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಆ ಇಡೀ ಜಪಾನ್, ಎಷ್ಟು ಕೆಳಹಂತದಲ್ಲಿ ಬಿದ್ದಂತ ಜಪಾನ್ ಅನ್ನ ಎಷ್ಟು ಕಡಿಮೆ ಸಮಯದಲ್ಲಿ ಎಷ್ಟು ಎತ್ತರಕ್ಕೆ ಕಟ್ಟಿ ನಿಲ್ಲಿಸ್ಬಿಟ್ರಿ, ಇದು ಹೇಗ್ ಸಾಧ್ಯವಾಯ್ತು? ನನ್ನ ದೇಶದಲ್ಲಿ 30 ಕೋಟಿ ಜನ ಇದ್ದಾರೆ. We have in India more than 30 crore people, but whereas in Japan you are 8 crore people. How could you build such a beautiful Japan in short span of time? ಈ ಪ್ರಶ್ನೆಗೆ ಜಪಾನಿನ ಅಧ್ಯಕ್ಷರು ಉತ್ತರ ಕೊಡ್ತಾ ಹೇಳಿದ್ರಂತೆ, ಸರ್ ಪ್ಲೀಸ್ ಕರೆಕ್ಟ್ ಯುವರ್ ಸ್ಟೇಟ್ಮೆಂಟ್ ಏನು ಅಂತಂದ್ರೆ, ಅವ್ರು ಹೇಳ್ತಾರೆ, ಇನ್ ಇಂಡಿಯಾ ಯು ಹ್ಯಾವ್ 30 crore people, ಬಟ್ ಇನ್ ಜಪಾನ್ ವಿ ಹ್ಯಾವ್ 8 crore citizen ಅನ್ನುವ ಮಾತನ್ನ ಹೇಳಿದ್ರಂತೆ. 8 ಕೋಟಿ ನಾಗರಿಕರಿದ್ದಾರೆ ನಮ್ಮ ದೇಶದಲ್ಲಿ, ಸಿಟಿಸನ್ಗಳಿದ್ದಾರೆ. ಏನ್ ವ್ಯತ್ಯಾಸ ಹಾಗಾದ್ರೆ? 30 ಕೋಟಿ ಜನರಿಗೂ 8 ಕೋಟಿ ನಾಗರಿಕರಿಗೂ ಇರುವ ವ್ಯತ್ಯಾಸ ಏನು ಅಂತಂದ್ರೆ, ಟುಡೇ ದ ಗ್ರೇಟೆಸ್ಟ್ ರೆಸ್ಪಾನ್ಸಿಬಿಲಿಟಿ ದಟ್ ವಿ ಹ್ಯಾವ್ ಈಸ್ ಟು ಕ್ರಿಯೇಟ್ ಸಿಟಿಸನ್ ಔಟ್ ಆಫ್ ಮೆನ್, ಸಿಟಿಸನ್ ಔಟ್ ಆಫ್ ಪೀಪಲ್. ಈ ಜನಗಳಿಂದ ನಾವು ನಾಗರಿಕರನ್ನು ಸೃಷ್ಟಿ ಮಾಡಬೇಕಾಗಿದೆ. ಬಂಧುಗಳೇ, ಈ ದೇಶದ ಇತಿಹಾಸವನ್ನು ನೋಡಿದ್ರೆ, ಭಾರತ ಸಾವಿರಾರು ವರ್ಷಗಳ ಕಾಲ ಮೌರ್ಯರು ಆಳ್ಬೇಕಾದ್ರೆ ಇದು ಮೌರ್ಯರ ಭಾರತವಾಗಿತ್ತು, ಗುಪ್ತರು ಆಳ್ಬೇಕಾದ್ರೆ ಗುಪ್ತರ ಭಾರತವಾಗಿತ್ತು. ಅದೇ ತರ ಈ ದೇಶವನ್ನ ಮೊಘಲರು ಆಳ್ಬೇಕಾದ್ರೆ ಮೊಘಲರ ಭಾರತವಾಗಿತ್ತು. ಈ ದೇಶ ಇಂಗ್ಲಿಷರ ಕಾಲದಲ್ಲಿ ಇಂಗ್ಲಿಷ್ ಇಂಡಿಯಾ ಆಗಿತ್ತು. ಈ ದೇಶ ಮೊದಲ ಬಾರಿಗೆ ನಮ್ಮೆಲ್ಲರ ದೇಶ ಆಗಿದ್ದು ಯಾವಾಗ ಅಂತಂದ್ರೆ, ಯಾವತ್ತು ಈ ದೇಶದ ಸಂಸತ್ನಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ದುಡಿದಂತ ಜನ, we the people of India having solemnly resolved to constitute India into sovereign, socialist, secular, democratic republic, and to secure to all its citizens justice, social, political, economical and liberty of thought, expression, belief, faith and worship, equality of status and of opportunities, and to promote among them all ಅನ್ನುವ ಮಾತುಗಳನ್ನ ಹೇಳಿದ್ರು. ಯಾವತ್ತು fraternity assuring the dignity of the individual and unity and integrity of the nation ಅನ್ನುವ ಮಾತುಗಳನ್ನ ತಾರಸ್ವರದಲ್ಲಿ ದಿಕ್ತಟಗಳು ಅನುರಣಿಸುವಂತೆ ಈ ದೇಶದ ಜನ ನಾವು ಘೋಷಿಸಿದವೋ, ಅವತ್ತು ಭಾರತ ಇದು ನನ್ನ ಭಾರತವಾಯಿತು, ನಮ್ಮ ಭಾರತವಾಯಿತು, ನಮ್ಮೆಲ್ಲರ ಭಾರತವಾಯಿತು. ಇದು ಮೊಘಲರ ಭಾರತ ಅಲ್ಲ, ಇಂಗ್ಲಿಷರ ಭಾರತ ಅಲ್ಲ, ಮೌರ್ಯರ ಗುಪ್ತರ ಭಾರತ ಮಾತ್ರ ಆಗಿದ್ದಂತ ಭಾರತ ಈ ದೇಶದ ಕಟ್ಟ ಕಡೆಯ ವ್ಯಕ್ತಿಯೊಬ್ಬನ ಭಾರತವಾಯಿತು, ನನ್ನ ಭಾರತ ಆಯಿತು. ನಮಗೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ತು ಅಂದ್ರೆ ಅರ್ಥ ಏನು? ಬ್ರಿಟಿಷರು ನಮಗೆ ಕೊಟ್ಟು ಹೋಗಿದ್ದು ಒಂದು ದೇಶವನ್ನಲ್ಲ, ಬ್ರಿಟಿಷರು ನಮಗೆ ಕೊಟ್ಟು ಹೋಗಿದ್ದು ಒಂದು ಭೂಖಂಡವನ್ನ ಮಾತ್ರ ಬ್ರಿಟಿಷರು ನಮಗೆ ಕೊಟ್ಟು ಹೋದ್ರು. ಏನ್ ಹಾಗಂದ್ರೆ, ನಮಗೆ 1947ರಲ್ಲಿ ಸಿಕ್ಕಿದ್ದು ಭೂಖಂಡ ಮಾತ್ರ, ದೇಶ ಸಿಗಲಿಲ್ಲ. ದೇಶವನ್ನ ನಾವು ಕಟ್ಟಬೇಕಾಗಿದೆ, ಈ ದೇಶವನ್ನ ನಾವು ಕಟ್ಟಬೇಕಾಗಿದೆ. ಏನಿದ್ರ ಅರ್ಥ? ದೇಶಕ್ಕೂ ಭೂಖಂಡಕ್ಕೂ ಇರುವ ವ್ಯತ್ಯಾಸ ಏನು? ಬಹುಶಃ ಇಲ್ಲಿ ವೇದಿಕೆ ಮೇಲೆ ಅನೇಕ ಜನರಿದ್ದಾರೆ. ಈಗ ನಮ್ಮ ವೇದಿಕೆ ಮೇಲೆ ಈಶ್ವರ ಭಟ್ರು ಬಂದು ಕೂತಿದ್ದಾರೆ. ಈಶ್ವರ ಭಟ್ರೆ, ಉದಾಹರಣೆಗೆ ದೇಶಕ್ಕೂ ಭೂಖಂಡಕ್ಕೂ ಇರುವ ವ್ಯತ್ಯಾಸ ಏನು ಅಂತಂದ್ರೆ, ನಮ್ಮ ಅಮಳ ರಾಮಚಂದ್ರ ರಾಯರು ಬಂದು ಕೂತಿದ್ದಾರೆ. ದೇಶಕ್ಕೂ ಭೂಖಂಡಕ್ಕೂ ಇರುವ ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ಮೊಹಮ್ಮದ್ ಅಣ್ಣ ಬಂದು ಕೂತಿದ್ದಾರೆ. ದೇಶಕ್ಕೂ ಭೂಖಂಡಕ್ಕೂ ಇರುವ ವ್ಯತ್ಯಾಸ ಏನು ಅಂತಂದ್ರೆ, ಒಂದು ಸುಂದರವಾದ ಕಟ್ಟಡವನ್ನ ಕಟ್ಟಿ, ಆ ಕಟ್ಟಡದೊಳಗಡೆ ಒಳ್ಳೆ ಎಸಿಯನ್ನ ಇಟ್ಟು, ಅಲ್ಲಿ ಸುಂದರವಾದ ಹಾಸಿಗೆಯನ್ನ ಹಾಕಿ, ಪಲ್ಲಂಗವನ್ನ ಹಾಕಿ, ಫ್ರಿಡ್ಜ್ ಹಾಕಿ ಮತ್ತು ಒಳ್ಳೆ ಸೋಫಾ ಸೆಟ್ ಅನ್ನ ಹಾಕಿ, ಟೈಮಿಗೆ ನೀವು ತಿನ್ನುವಂತ ಎಲ್ಲ ಆಹಾರಗಳನ್ನ ಕೊಟ್ಟು ನೀವಿರಿ ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತೀವಿ. ಸಂಜೆ ಆಗ್ತಾನೆ ಈಶ್ವರ ಭಟ್ರು ಕೇಳ್ತಾರೆ, ಸರ್ ನನ್ ಮನೆಗೆ ಹೋಗ್ಬೇಕು, ಬಿಟ್ಬಿಡಿ ಅಲ್ವಾ ಭಟ್ರ? ನಾನು ಹೇಳ್ತೀನಿ, ಇಲ್ಲ ಭಟ್ರೆ, ಇಲ್ಲಿ ಬಹಳ ಎಲ್ಲ ವ್ಯವಸ್ಥೆ ಇದೆಯಲ್ಲ, ನೀವು ಇವತ್ತಿಲ್ಲೇ ಉಳ್ಕೊಳ್ಳಿ.
ನನ್ನ ಬಲವಂತಕ್ಕೆ ಅವ್ರು ಒಂದ್ ದಿವಸ ಉಳ್ಕೊಳ್ಬಹುದು, ಮತ್ತೆ ಬೆಳಗ್ಗೆ ಹೇಳ್ತಾರೆ ನಾನು ಮನೆಗೆ ಹೋಗ್ತೀನಿ. ನಾನು ಹೇಳ್ತೀನಿ AC ಇದೆ, ಫ್ರಿಡ್ಜ್ ಇದೆ, ಟಿವಿ ಇದೆ, ಹಾಸಿಗೆ ಇದೆ, ಮಂಚ ಇದೆ, ನೀವಿಲ್ಲಿ ಯಾಕಿರಬಾರ್ದು? ಅವ್ರು ಹೇಳ್ತಾರೆ ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಇದ್ದಾಳೆ, ನನ್ನ ಮನೆಯಲ್ಲಿ ನನ್ನ ತಾಯಿ ಇದ್ದಾಳೆ, ನನ್ನ ಮನೆಯಲ್ಲಿ ನನ್ನ ಮಕ್ಕಳಿದ್ದಾರೆ, ನನ್ನ ಮನೆಯಲ್ಲಿ ನಾನ್ ಸಾಕಿದ ನಾಯಿ ಇದೆ, ಬೆಕ್ಕಿದೆ. ಅಂದ್ರೆ ನಮಗೆ ಕಟ್ಟಡವಾಗಿ ಈ ಸುಂದರವಾದ ಎಲ್ಲ ವಸ್ತುಗಳು ಇರುವಂತಹ ಕಟ್ಟಡವನ್ನ ಕೊಟ್ಟರು ಕೂಡ ಅದು ನಮಗೆ ಬೇಕಾಗಿಲ್ಲ. ನಮಗೆ ಮನೆ ಯಾವಾಗ ಕಟ್ಟಡ ಮನೆ ಆಗುತ್ತೆ ಅಂದ್ರೆ ಆ ಕಟ್ಟಡದ ಒಳಗಡೆ ನಮ್ಮನ್ನ ಪ್ರೀತಿಸುವ ಹೃದಯಗಳು ಇದ್ದರೆ ಕಟ್ಟಡ ಮನೆಯಾಗಿ ಬದಲಾಗುತ್ತೆ, ಕಟ್ಟಡ ಮನೆಯಾಗಿ ಬದಲಾಗುತ್ತೆ. ಬಂಧುಗಳೇ, ದೇಶವೂ ಇಷ್ಟೇ. ನಮಗೆ ಬ್ರಿಟಿಷರು ಅವತ್ತು ಕೊಟ್ಟೋಗಿರೋದು ಭೂಖಂಡವನ್ನ ದೇಶವನ್ನಾಗಿ ಪರಿವರ್ತನೆ ಮಾಡಬೇಕು ಅಂತಂದ್ರೆ ನಾವು ಈ ದೇಶದ ತುಂಬಾ ಪ್ರೀತಿ ತುಂಬಿದ ಜನರನ್ನ ಸೃಷ್ಟಿ ಮಾಡಬೇಕಾಗಿದೆ, ಪ್ರೀತಿ ತುಂಬಿದ ನಾಗರಿಕರನ್ನ ಸೃಷ್ಟಿ ಮಾಡಬೇಕಾಗಿದೆ. ನಾವು ರಸ್ತೆಯಲ್ಲಿ ಹೋಗಬೇಕಾದ್ರೆ ಬಿದ್ದ ವ್ಯಕ್ತಿ ಅವನು ಹಿಂದೂನೋ ಮುಸಲ್ಮಾನನೋ, ಅವನು ಕ್ರೈಸ್ತನೋ ಸಿಖ್ಖನೋ ಜೈನನೋ ಮುಖ್ಯ ಅಲ್ಲ. ಬಿದ್ದವನು ನನ್ನ ಅಣ್ಣ, ಬಿದ್ದವನು ನನ್ನ ತಮ್ಮ, ಬಿದ್ದವನು ನನ್ನ ಮಗ, ಬಿದ್ದವಳು ನನ್ನ ತಾಯಿ ಅಂತ ಹೇಳಿ ಕೈ ಹಿಡಿದು ಮೇಲೆತ್ತುವಂತ ಜನರ ಸಂಖ್ಯೆ ಯಾವ ಸಮಾಜದಲ್ಲಿ ಜಾಸ್ತಿ ಆಗುತ್ತೋ ಆ ಸಮಾಜವನ್ನು ನೋಡಿದಾಗ ನಮ್ಮ ಜನರಿಗೆ ಅನ್ಸುತ್ತೆ ಇದು ನನ್ನ ದೇಶ, ಇದು ನನ್ನ ದೇಶ ಅಂತ ಅನ್ಸೋಕ್ ಶುರುವಾಗುತ್ತೆ. ಪ್ರತಿಯೊಂದು ದೇಶದಲ್ಲಿ, ಪ್ರತಿಯೊಂದು ಸಮಾಜದಲ್ಲಿ ನಾಗರಿಕರಾದವರ ಕರ್ತವ್ಯ ಏನು ಅಂತಂದ್ರೆ ಆ ದೇಶದ ಜನರನ್ನ, ಆ ದೇಶದ ನಾಗರಿಕರನ್ನಾಗಿ ಬದಲಾಯಿಸೋದು. ಅಂದ್ರೆ ಪ್ರತಿಯೊಬ್ಬನ ಹೃದಯದಲ್ಲಿ ಮತ್ತೊಬ್ಬ ವ್ಯಕ್ತಿಯ ಬಗ್ಗೆ ಪ್ರೀತಿಯನ್ನ ತುಂಬುವಂತ ಒಂದ್ ಸುಂದರವಾದ ಸಮಾಜವನ್ನು ನಿರ್ಮಾಣ ಮಾಡೋದು. ಇದು ನಮ್ಮಿಂದ ಸಾಧ್ಯವಾದರೆ ಮಾತ್ರ ನಾವಿಷ್ಟೆಲ್ಲ ಕಾರ್ಯಕ್ರಮ ಮಾಡಿದ್ದು, ನಾವಿಷ್ಟೆಲ್ಲ ಮಾನವ ಸರಪಳಿ ಮಾಡಿದ್ದು ಇದಕ್ಕೊಂದು ಅರ್ಥ ಬರ್ತದೆ. ಪ್ರೀತಿಯ ಬಂಧುಗಳೇ, ಇವತ್ತು SKSSF ನ ಈ ಒಂದು ಬೃಹತ್ ಸಂಘಟನೆ 15,000 ವಿದ್ಯಾಸಂಸ್ಥೆಗಳನ್ನ ತಮ್ಮ ಜೊತೆಗೆ ಜೋಡಿಸ್ಕೊಂಡಿರುವಂತ ಈ ಒಂದು ಸಂಘಟನೆ ಇವತ್ತು ಸಮಾಜದಲ್ಲಿ ಪ್ರೀತಿಯ ಸಂದೇಶದ ಪಾಠವನ್ನ ಹೇಳೋದಕ್ಕೋಸ್ಕರ ಮಾನವ ಸರಪಳಿ ಮಾಡ್ತಾ ಹೊರಟಿದ್ದಾರೆ. ಆದ್ರೆ ಈ ಪ್ರೀತಿಯ ಸಂದೇಶ ಎಷ್ಟು ದೊಡ್ಡದಾಗಬೇಕು ಅಂತಂದ್ರೆ ನಾವು ಮನುಷ್ಯರನ್ನ ಬೆಸಿತಾ ಸಾಗಬೇಕು. ಈ ಬೆಸುಗೆ ಇಡೀ ದೇಶವನ್ನ ವ್ಯಾಪಿಸ್ತಾ ಹೋಗಬೇಕು. ಜಾತಿ ಮತ ಪಂಥಗಳನ್ನ ಮೀರಿ, ಪಕ್ಷಗಳನ್ನ ಮೀರಿ, ಎಲ್ಲರೂ ಕೂಡ ಭಾಷೆಗಳನ್ನ ಮೀರಿ ನಾವು ಮಾನವೀಯತೆಯೇ ನಮ್ಮ ಧರ್ಮ ಅಂತ ನಂಬುವಂತ ಒಂದ್ ಸುಂದರವಾದ ಸಮಾಜವನ್ನ ಈ ದೇಶದಲ್ಲಿ ಕಟ್ಟೋದಕ್ಕೆ ಸಾಧ್ಯವಾಗಬೇಕು. ಇದನ್ನ ನಾವು ಕಟ್ಟೋದಕ್ಕೆ ಸಾಧ್ಯ ಆದ್ರೆ ಮಾತ್ರ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸರ್ವಸ್ವವನ್ನೂ ತ್ಯಾಗ ಮಾಡಿದಂತ ಆ ಮಹಾತ್ಮರಿಗೆ, ಅವರ ಆಶೆಗಳಿಗೆ, ಅವರ ಕನಸುಗಳಿಗೆ ಬೆಲೆ ಕೊಟ್ಟಂತೆ ಆಗ್ತದೆ. ಇಲ್ಲದೆ ಹೋದರೆ ಅವರ ಕನಸುಗಳಿಗೆ ನಾವು ಮಣ್ಣೆರ್ಚಿದಂತಾಗ್ತದೆ. ಹೇಗೆ ಬದುಕಿದ್ರು ನಮ್ಮ ಪೂರ್ವಜರು, ಹೇಗೆ ಬದುಕಿದ್ರು ಈ ಸ್ವಾತಂತ್ರ್ಯದ ಹೋರಾಟಗಾರರು. ಬಹುಶಃ ಆಗ್ಲೇ ಬಹಳ ಸುಂದರವಾಗಿ ಮಾತನಾಡಬೇಕಾದ್ರೆ ಅನೀಸ್ ಕೌಸರಿ ಅವರು ಬಹಳ ಅನೇಕ ಉದಾಹರಣೆಗಳನ್ನ ಉದಾಹರಿಸ್ತಾ ಬಂದ್ರು. ಬಹುಶಃ ಇಲ್ಲಿ ಕೂತಿರೋ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ರೆ ಪ್ರತಿಯೊಬ್ಬರು ಬಹಳ ಸುಂದರವಾಗಿ ಈ ವಿಚಾರದ ಬಗ್ಗೆ ನಂಬಿಕೆ ಇಟ್ಟು ಅದನ್ನ ಆಚರಿಸಿ ಮಾತನಾಡುವವರಿದ್ದಾರೆ. ಆದ್ರೆ ಬಂಧುಗಳೇ, ನಾವು ಅರ್ಥ ಮಾಡ್ಕೊಳ್ಬೇಕು, ದೇಶವನ್ನ ಕಟ್ಟಬೇಕಾದ್ರೆ ಎಂಥ ಸಮಾಜ ಸೃಷ್ಟಿಯಾಗಬೇಕು. ನನ್ನೊಬ್ಬ ಸ್ನೇಹಿತ ಇದ್ದಾನೆ, ಸಲೀಂ ಅಂತ ಆತನ ಹೆಸರು. ದೀಪಾವಳಿ ಹಬ್ಬದ ಸಂದರ್ಭ ನಾನು ಮತ್ತು ಸಲೀಮಾ ಇಬ್ರು ಕೂಡ ಕಾರ್ನಲ್ಲಿ ಹೋಗ್ತಾ ಇದ್ವಿ. ಕಾರ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ರಸ್ತೆ ಮಧ್ಯದಲ್ಲಿ ಹಣತೆಗಳನ್ನ ಮಾರ್ತಾ ಇರುವಂತ ಒಂದು ಕುಂಬಾರರ ಕುಟುಂಬ ನಿಂತಿದೆ. ಸುಮಾರು 7-8 ಜನ ಮಕ್ಕಳು ನಿಂತಿದ್ದಾರೆ, ಹಣತೆಗಳು ರಾಶಿ ಹಾಕೊಂಡಿದ್ದಾರೆ. ಆ ಮಕ್ಕಳು ಹಣತೆ ಮಾರಾಟ ಆಗ್ತಾ ಇಲ್ಲ. ದೀಪಾವಳಿ ಹಬ್ಬದ ಮಧ್ಯಾಹ್ನ ಬಂದ್ಬಿಟ್ಟಿದೆ. ಹರಕು ಬಟ್ಟೆ ಹಾಕಿ ನಿಂತಿರುವಂತ ಮಕ್ಕಳನ್ನ ನೋಡಿ ಕಾರ್ ಓಡಿಸ್ತಾ ಇದ್ದಂತ ಸಲೀಮ ಕಾರ್ ನಿಲ್ಲಿಸ್ತಾನೆ. ಕಾರ್ ನಿಲ್ಸಿ ನೇರ ಅವರ ಹತ್ರ ಹೋಗಿ ಎಷ್ಟಿದು ಹಣತೆ ಅಂತ ಲೆಕ್ಕ ಕೇಳ್ದ. ಆ ಒಟ್ಟು ಹಣತೆಗೆ ಎಷ್ಟಾಗತ್ತೆ ಅಂತ ಲೆಕ್ಕ ಕೇಳ್ದ. ಕಡೆಗೆ ಎಷ್ಟೋ ಸಾವಿರವನ್ನು ಕೊಟ್ಟು ಇಡೀ ದೀಪದ ಹಣತೆಗಳನ್ನ ಒಬ್ಬನೇ ಖರೀದಿ ಮಾಡ್ದ. ನಾನು ಕೇಳ್ದೆ, ಸಲೀಮಾ, ಇಷ್ಟು ಹಣತೆಗಳನ್ನ ಒಬ್ಬನೇ ಖರೀದಿ ಮಾಡ್ತಿದ್ಯಲ್ಲೋ, ನೀನ್ ಮುಸಲ್ಮಾನ, ನೀನ್ ದೀಪಾವಳಿ ಮಾಡ್ತೀಯ ಅಂತ ಕೇಳ್ದೆ ನಾನು. ಅದಕ್ಕೆ ಅವನು ಹೇಳ್ದ, ಇಲ್ಲ ನಿಕೇತ್, ನಾನು ದೀಪಾವಳಿ ಮಾಡೋದಿಲ್ಲ, ಆದ್ರೆ ಈ ಕುಂಬಾರನ ಮಕ್ಕಳು ದೀಪಾವಳಿ ಮಾಡಬೇಕಾಗಿದೆ, ಅದಕ್ಕೋಸ್ಕರ ಈ ಹಣತೆಗಳನ್ನ ನಾನು ಖರೀದಿ ಮಾಡ್ತಾ ಇದ್ದೀನಿ ಅಂತ. ಇದೇ ಭಾರತ, ಇದು ಭಾರತ, ಇದೇ ಭಾರತ. ಅಲ್ಲೊಬ್ಬ ದೀಪಾವಳಿಯನ್ನು ಆಚರಿಸೋದಕ್ಕಾಗದೆ ಬಕಡು ಬಡವ ಒಬ್ಬ ಕುಂಬಾರನ ಮಕ್ಕಳು ಹರಕು ಬಟ್ಟೆ ಹಾಕಿ ನಿಂತಿದ್ದಾರೆ. ಅದನ್ನ ಕಂಡು ಒಬ್ಬ ಸಲೀಮ ಕಣ್ಣೀರು ಸುರಿಸಿ ಅವನ ಹಣತೆಗಳನ್ನ ಕೊಂಡುಕೊಳ್ತಾನೆ. ನೋಡಿ, ಇದು ಭಾರತ, ಇದು ಭಾರತ. ನಾನ್ ಹಬ್ಬ ಆಚರಣೆ ಮಾಡ್ಬೇಕಾಗಿಲ್ಲ,
ಪಕ್ಕದಲ್ಲಿ ಇಲ್ಲಿ ರಾಮನ ಮಂದಿರದ ಯಾವುದೋ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ಚೆನ್ನಾಗಿ ಆಗಬೇಕು, ಅಲ್ಲಿ ಕಟ್ಟಿರುವಂತ ಎಲ್ಲ ಬಾವುಟಗಳು ಕೂಡ ಸುಸಜ್ಜಿತವಾಗಿ ನಿಲ್ಲಬೇಕು ಅಂತ ಹೇಳಿ ಈ ವೇದಿಕೆ ಮೇಲೆ ಎಷ್ಟು ಕಾಳಜಿ ವಹಿಸ್ಕೊಂಡು ನೀವೆಲ್ಲರೂ ಕೂಡ ನಿಂತಿದ್ದೀರಲ್ಲ, ಇದೇ ಭಾರತ, ಇದು ಭಾರತ. ಯಾಕೆ ಅಂದ್ರೆ ಈ ಭಾರತದಲ್ಲಿ ರಾಮ ರಹೀಮರು ಕೈ ಕೈ ಹಿಡಿದು ನಲ್ದಾಡಬೇಕು. ಈ ಭಾರತದಲ್ಲಿ ರಾಮ ರಹೀಮರು ಒಂದೇ ತಾಯಿಯ ಮಕ್ಕಳಂತೆ ಬದುಕಬೇಕು. ಈ ಭಾರತದಲ್ಲಿ ರಾಮ ರಹೀಮರು ಒಟ್ಟಾಗಿ ನಲಿಬೇಕು, ಕೂಡಬೇಕು, ಆಡಬೇಕು, ಬೆಳಿಬೇಕು. ಇಂಥ ಭಾರತವನ್ನ ಕಟ್ಟೋದಕ್ಕಾದ್ರೆ ಮಾತ್ರ ಅವತ್ತು ಶೌಕತ್ ಅಲಿ ಮತ್ತು ಮಹಾತ್ಮ ಗಾಂಧೀಜಿಯವರು ಒಟ್ಟಾಗಿದ್ದಕ್ಕೆ ಅರ್ಥ. ಎಂಥ ಸುಂದರವಾದ ಘಟನೆ. ಆಹಾರದ ಹೆಸರಲ್ಲಿ ನಾವು ಬಡದಾಟ ಮಾಡ್ತಾ ಇದ್ದೀವಿ. ಆದ್ರೆ ಯೋಚನೆ ಮಾಡಿ, ಗಾಂಧೀಜಿಯವರು ಮತ್ತು ಖಾನ್ ಅಬ್ದುಲ್ಲಾ ಗಫೂರ್ ಖಾನ್ ಸಾಹೇಬ್ರು, ದಾರಿಮಿ ಸಾಹೇಬ್ರೆ, ಅವರಿಬ್ರು ಜೈಲಲ್ಲಿದ್ದಾಗ ಗಾಂಧೀಜಿಯವರು ನೋಡ್ತಾರೆ, ದಿನದಿಂದ ದಿನ ಖಾನ್ ಅಬ್ದುಲ್ಲಾ ಗಫೂರ್ ಖಾನ್ರು ಅವರು ಸೊರಗ್ತಾ ಹೋದ್ರಂತೆ, ಅವರ ದೇಹ ಕುಗ್ತಾ ಹೋಯ್ತು. ಯಾಕೆ ಅಂತಂದ್ರೆ ನಿತ್ಯ ಇವರು ಮಾಂಸಾಹಾರಿ, ಜೈಲಲ್ಲಿ ಅವರಿಗೆ ಆಹಾರ ಸಿಗ್ತಾ ಇಲ್ಲ. ಹೀಗೆ ಸೊರಗಿದಂತ ಖಾನ್ ಅಬ್ದುಲ್ಲಾ ಗಫೂರ್ ಖಾನ್ರನ್ನು ನೋಡಿ ಗಾಂಧೀಜಿಯವರು ಜೈಲ್ ಅಥಾರಿಟಿಗೆ ಪತ್ರ ಬರೀತಾರೆ. ಏನ್ ಬರೀತಾರೆ ಅಂದ್ರೆ, ದಿನ ನನಗೆ 2 ಹೊತ್ತು ಊಟ ಕೊಡ್ತಾ ಇದ್ದೀರಿ, ನಾನ್ ನಿಮ್ಮನ್ನ ವಿನಂತಿಸ್ಕೊಳ್ತೀನಿ, ನನ್ನ ಮಿತ್ರ ಖಾನ್ ಅಬ್ದುಲ್ಲಾ ಗಫೂರ್ ಖಾನ್ ಅನಾರೋಗ್ಯದಿಂದ ನರಳುತ್ತಾ ಇದ್ದಾನೆ, ಅವನಿಗೆ ದಿನ 2 ಮೊಟ್ಟೆಯನ್ನಾದ್ರೂ ಕೊಡಿ, ನನ್ನ 1 ಹೊತ್ತಿನ ಊಟವನ್ನ ನಾನು ಬಿಟ್ಟು ಬಿಡ್ತೇನೆ ಅಂತ ಹೇಳಿ ಗಾಂಧೀಜಿ ಜೈಲ್ ಅಥಾರಿಟಿಗೆ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾರಲ್ಲ, ಇದು ಭಾರತ, ಇದು ಭಾರತ. ನಾನೇನೋ ತಿಂತೀನಿ. ಇತ್ತೀಚೆಗೆ ನಮ್ಮ ಮಂತ್ರಿಗಳೊಬ್ಬರು ಮಾತನಾಡ್ತಾ ಹೇಳ್ತಾ ಇದ್ರು, ಕೇಂದ್ರದ ಫೈನಾನ್ಸ್ ಮಿನಿಸ್ಟ್ರು, ನಾನು ಈರುಳ್ಳಿ ತಿನ್ನಲ್ಲ, ನನಗೆ ಗೊತ್ತಿಲ್ಲ ಅಂತ. ಅದಲ್ಲ ಭಾರತ. ಈರುಳ್ಳಿ ತಿನ್ನುವವನು, ಮೊಟ್ಟೆ ತಿನ್ನುವವನು, ಹಾಲು ಕುಡಿಯುವವನು, ತುಪ್ಪ ತಿನ್ನುವವನು ಎಲ್ಲರೂ ಕೂಡ ಒಟ್ಟಾಗಿ ಬಾಳಬೇಕು ಅನ್ನೋದೇ ಭಾರತ. ಇಂಥ ಭಾರತವನ್ನ ಕಟ್ಟಬೇಕಾದ್ರೆ ಯುವ ಮನಸ್ಸುಗಳನ್ನು ಜೋಡಿಸ್ಬೇಕು, ಯುವಕರ ಹೃದಯಗಳನ್ನು ಜೋಡಿಸ್ಬೇಕು. ನನಗೆ ಇವತ್ತು ಜನವರಿ 26, ಇಲ್ಲಿಗೆ 1 ತಿಂಗಳ ಹಿಂದೆ ಡಿಸೆಂಬರ್ 26ನೇ ತಾರೀಕು ಉಧಮ್ ಸಿಂಗ್ ಅನ್ನುವಂತ ಒಬ್ಬ ಕ್ರಾಂತಿಕಾರಿ, ಒಬ್ಬ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಜಲಿಯನ್ ವಾಲಾ ಬಾಗ್ನ ಹತ್ಯಾಕಾಂಡಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಲಂಡನ್ಗೆ ಹೋಗ್ತಾನೆ. ಆತ ಲಂಡನ್ಗೆ ಹೋಗಿ ಆ ಜನರಲ್ ಡ್ವಯರ್ಗೆ ಗುಂಡು ಹೊಡಿತಾನೆ. ಆತನನ್ನ ಮರಣದಂಡನೆ ವಿಧಿಸಬೇಕಾದ್ರೆ, ಆತನನ್ನ ವಿಚಾರಿಸಬೇಕಾದ್ರೆ ಆತನನ್ನ ಕೇಳ್ತಾರೆ ಜಡ್ಜು, ನಿನ್ನ ಹೆಸರೇನು? ಆತ ಜೈಲಿನ ಕಟಕಟೆಯ ಮುಂದೆ ನಿಂತು, ಕೋರ್ಟಿನ ಕಟಕಟೆಯ ಮುಂದೆ ನಿಂತು ಆತ ಒಂದು ಮಾತು ಹೇಳ್ತಾನೆ. ಏನ್ ಹೇಳ್ತಾನೆ ಅಂತಂದ್ರೆ, ಒಬ್ಬ ಖೈದಿ ಉಧಮ್ ಸಿಂಗ್ ಗಲ್ಲಿಗೇರೋದಕ್ಕೆ ತಯಾರಾಗಿದ್ದಾನೆ, ಆದ್ರೆ ಆತ ಅಲ್ಲಿ ನಿಂತು ಆತ ಹೇಳಿದ ಮಾತೇನು ಅಂತಂದ್ರೆ, ಮೇರಾ ನಾಮ್ ರಾಮ್ ಮೊಹಮ್ಮದ್ ಸಿಂಗ್ ಆಜಾದ್ ಹೈ, ರಾಮ್ ಮೊಹಮ್ಮದ್ ಸಿಂಗ್ ಆಜಾದ್ ಹೈ ಅಂತ ಹೇಳ್ತಾರೆ. ಆ ಮೂಲಕ ಅವನು ಇಡೀ ಭಾರತ ದೇಶದ ಜನರಿಗೆ, ಸ್ವಾತಂತ್ರ್ಯದ ಹೋರಾಟದಲ್ಲಿ ತಲ್ಲೀನರಾಗಿರುವಂತ ಜನರಿಗೆ ಒಂದು ಮಾತು ಹೇಳ್ತಿದ್ದಾನೆ, ರಾಮ ಮೊಹಮ್ಮದ ಸಿಂಗ ಎಲ್ಲರೂ ಕೂಡ ಒಟ್ಟಾಗಿದ್ರೆ ಮಾತ್ರ ಭಾರತ ಆಜಾದ್ ಆಗುತ್ತೆ ಅಂತ ಗಲ್ಲಿಗೇರೋದಕ್ಕಿಂತ ಮುಂಚೆ ಅವನು ಹೇಳಿ ಹೊರಟಿದ್ದಾನೆ. ಸ್ವಾಮಿ ವಿವೇಕಾನಂದರು ವಿಶ್ವಧರ್ಮ ಸಮ್ಮೇಳನದ ಮೇಲೆ ನಿಂತು ಹಿಂದೂ ಧರ್ಮದ ಘನತೆಯನ್ನ ಜಗತ್ತಿಗೆ ಸಾರಿದ್ರು. ಆ ವಿವೇಕಾನಂದರ ಭಾಷಣವನ್ನಾದ್ರೂ ಒಮ್ಮೆ ಓದಿದ್ರೆ ಎಷ್ಟು ಸುಂದರವಾಗಿ ವಿವೇಕಾನಂದರು ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ, the bell that rang in the morning is the death knell for all the fanatism of the world. ಜಗತ್ನಲ್ಲಿ ನನ್ನ ಧರ್ಮ ಮಾತ್ರ ಶ್ರೇಷ್ಠ, ನನ್ನ ಧರ್ಮ ಮಾತ್ರ ಬದುಕಬೇಕು ಅನ್ನುವಂತ ಈ ಮತಭ್ರಾಂತರ, ಆ ಮತಭ್ರಾಂತಿಯ ಸಾವಿನ ಕರೆಗಂಡೆಯಾಗಿ ಬೆಳಗ್ಗೆ ನಾವೆಲ್ಲರೂ ಕೂಡ ಈ ಗಂಟೆಯನ್ನ ಬಾರಿಸಿದ್ದೇವೆ ಅನ್ನುವಂತ ಮಾತನ್ನು ವಿವೇಕಾನಂದರು ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಅದೇ ಮಾತನ್ನ ಮುಂದುವರಿಸಿ ಹೇಳ್ತಾರೆ, ಇನ್ ಇಂಡಿಯಾ ವಿ ಡು ನಾಟ್ ಟೀಚ್ ಅಬೌಟ್ ರಿಲಿಜಿಯಸ್ ಟಾಲರೆನ್ಸ್ ಬಟ್ ರಿಲಿಜಿಯಸ್ ಅಕ್ಸೆಪ್ಟೆನ್ಸ್ ಅನ್ನುವ ಮಾತನ್ನು ವಿವೇಕಾನಂದರು ಹೇಳ್ತಾರೆ. ಏನ್ ಹಾಗಂದ್ರೆ, ನಾವು ಭಾರತದಲ್ಲಿ ಆಚರಿಸುವಂತದ್ದೇನು ಅಂದ್ರೆ ಧರ್ಮ ಸಹಿಷ್ಣುತೆ ಅಲ್ಲ, ಧರ್ಮದ ಸಹಿಷ್ಣುತೆಯನ್ನಲ್ಲ ನಾವು ಭಾರತದಲ್ಲಿ ಆಚರಿಸಬೇಕಾಗಿರೋದು ಅಥವಾ ಜಗತ್ತಿಗೆ ನಾವು ಬೋಧಿಸೋಕೆ ಹೊರಟಿರೋದು. ಇದು ಧಾರ್ಮಿಕ ಒಪ್ಪುವಿಕೆಯನ್ನ, ಏನು ಅಕ್ಸೆಪ್ಟೆನ್ಸ್ಗೂ ಮತ್ತು ಇದಕ್ಕೂ ಏನು ಟಾಲರೆನ್ಸ್ಗೂ ಇರುವ ವ್ಯತ್ಯಾಸ ಏನು ಅಂತಂದ್ರೆ, ಈಗ ಇಲ್ಲಿ ಒಂದು ದೊಡ್ಡ ದೇವರ ಮೆರವಣಿಗೆ ಹೋಗ್ತದೆ, ನನಗಿಷ್ಟ ಇಲ್ಲ ಅಂತ ನಾನು ತಡ್ಕೊಂಡು ಕೂತ್ಕೊಳ್ಳೋದಿದೆಯಲ್ಲ, ಅದು ಟಾಲರೆನ್ಸ್. ಅದು ಟಾಲರೆನ್ಸ್ ಅಲ್ಲ ಈ ದೇಶಕ್ಕೆ ಬೇಕಾಗಿರೋದು. ಇಲ್ಲೊಂದು ದೊಡ್ಡ ಧಾರ್ಮಿಕ ಸಭೆ ನಡೀತಾ ಇರಬಹುದು, ಪ್ರಾರ್ಥನಾ ಸಭೆ ನಡೀತಿರಬಹುದು,
ಪಕ್ಕದಲ್ಲಿರುವಂತವ್ರು ಯಾರಿಗೋ ಇದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಇದು ಕಂಡ್ರೆ ಆಗ್ತಾ ಇಲ್ಲ, ಆದ್ರೂ ಸಹಿಸ್ಕೊಳ್ತಾರೆ. ಇದು ಟಾಲರೆನ್ಸ್. ಭಾರತಕ್ಕೆ ಟಾಲರೆನ್ಸ್ ಬೇಕಾಗಿಲ್ಲ, ಭಾರತಕ್ಕೆ ಬೇಕಿರೋದು ಅಕ್ಸೆಪ್ಟೆನ್ಸ್. ಅಕ್ಸೆಪ್ಟೆನ್ಸ್ ಏನು ಅಂದ್ರೆ, ನಾವಿಲ್ಲಿ ಕಾರ್ಯಕ್ರಮ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ರಾಮನ ಉತ್ಸವ ಬರ್ತಾ ಇದೆ, ನಾವೆಲ್ಲರೂ ಎದ್ದು ನಿಂತು ದಾರಿ ಕೊಟ್ಟು ಗೌರವದಿಂದ ಅವರನ್ನ ಸ್ವಾಗತಿಸಿ ಬನ್ನಿ ಅಣ್ಣ ಬನ್ನಿ ಅಣ್ಣ ಅಂತ ಕರಿತೀವಿ. ದಿಸ್ ಇಸ್ ಅಕ್ಸೆಪ್ಟೆನ್ಸ್. ನನ್ನಂತೆ ನೀನು ಸಹೋದರ, ನನ್ನ ನಂಬಿಕೆಗಳಂತೆ ನಿನ್ನ ನಂಬಿಕೆಗೂ ಕೂಡ ಇಲ್ಲಿ ಬೆಲೆ ಇದೆ, ಬಾ ಅಂತ ಕರಿಬೇಕು. ಅದೇ ಥರದಲ್ಲಿ ಇಲ್ಲಿ ಒಂದು ಪ್ರಾರ್ಥನಾ ಸಭೆ ಆಗ್ತಿರ್ಬೇಕಾದ್ರೆ ಪಕ್ಕದಲ್ಲಿ ನಿಂತವರು ಹೇಳಬೇಕು, ನಾನು ಪೂಜೆ ಮಾಡುವಂತೆ ನೀನು ಪ್ರಾರ್ಥನಾ ಸಭೆಯನ್ನ ಮಾಡ್ತಾ ಇದ್ದೀರಿ, ಬನ್ನಿ ಬನ್ನಿ, ನಿಮ್ಮ ಪ್ರಾರ್ಥನಾ ಸಭೆಗೆ ಬೇಕಾದಂತ ಸಹಾಯವನ್ನ ಸಲಕರಣೆಗಳನ್ನ ನಾವು ಕೊಡ್ತೀವಿ ಅಂತ ನಿಂತು ಹೇಳಬೇಕು. ಇದು ಅಕ್ಸೆಪ್ಟೆನ್ಸ್, ಇದು ಅಕ್ಸೆಪ್ಟೆನ್ಸ್. ಭಾರತ ಟಾಲರೆನ್ಸ್ ಬಗ್ಗೆ ಮಾತನಾಡೋದನ್ನ ನಾವು ನಿಲ್ಸೋಣ, ಧಾರ್ಮಿಕ ಸಹಿಷ್ಣುತೆಯ ಬಗ್ಗೆ ಮಾತನಾಡೋದನ್ನ ನಿಲ್ಸೋಣ. ನಾವು ಧಾರ್ಮಿಕವಾಗಿ ಎಲ್ಲರನ್ನೂ ಒಳಗೊಳ್ಳೋಣ. ಭಾರತೀಯರೆಲ್ಲರೂ ಕೂಡ ಒಂದು, ಅವನು ಯಾವ ಜಾತಿ, ಯಾವ ಧರ್ಮ, ಯಾವ ಮತ, ಯಾವ ಪಂಥ, ಯಾವ ಭಾಷೆ, ಬ್ರಾಹ್ಮಣ, ದಲಿತ, ಶೂದ್ರ ಅನ್ನುವ ಭೇದವನ್ನು ಮರೆತು, ಹಿಂದೂ, ಕ್ರೈಸ್ತ, ಮುಸಲ್ಮಾನ ಅನ್ನುವ ಭೇದವನ್ನು ಮರೆತು ನಾವು ಭಾರತೀಯರು, ನಾವು ಒಂದು ಅಂತ ಹೇಳಿ ಎದೆಯುಬ್ಬಿಸಿ ಮಾತನಾಡುವಂತ ಜನಸಮೂಹ, ಯುವ ಸಮೂಹ ಭಾರತದಲ್ಲಿ ಸೃಷ್ಟಿಯಾಗಲಿ. ಜಗತ್ತಿನ ಅನೇಕ ದೇಶಗಳಲ್ಲಿ ಮೈಕ್ರೋಬಯಾಲಜಿ ಬಗ್ಗೆ ಮಾತನಾಡ್ತಾ ಇದ್ದಾರೆ, ನ್ಯಾನೋ ಟೆಕ್ನಾಲಜಿ ಬಗ್ಗೆ ಮಾತನಾಡ್ತಾ ಇದ್ದಾರೆ, ನ್ಯೂಕ್ಲಿಯರ್ ಫಿಸಿಕ್ಸಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಜಗತ್ತಿನ ಅನೇಕ ಕಾಯಿಲೆಗಳಿಗೆ ಔಷಧಿಯನ್ನು ಕಂಡುಹಿಡಿಯೋದಕ್ಕೋಸ್ಕರ ದೊಡ್ಡ ದೊಡ್ಡ ರಿಸರ್ಚ್ ಗಳನ್ನ ಮಾಡೋದ್ರ ಬಗ್ಗೆ ಜಗತ್ತಿನ ಅನೇಕ ಯುವ ಜನತೆ ಮಾತನಾಡ್ತಾ ಇದ್ದಾರೆ. ನಾವು ಮಾತ್ರ ರಾಜಕಾರಣದ ಲಾಭಕ್ಕಾಗಿ ಯುವ ಜನರ ಮೇಲೆ, ಅವರ ತಲೆಯೊಳಗಡೆ ಜಾತಿ, ಮತ, ಪಂಥದ ದ್ವೇಷವನ್ನು ತುಂಬುತ್ತಾ ನಾವು ಯುವ ಜನರ ತಲೆಗಳನ್ನ ಹಾಳು ಮಾಡ್ತಾ ಇದ್ದೀವಿ. ಭಾರತ ಮುಂದುವರಿಬೇಕಾದ್ರೆ ಭಾರತ ವೈಜ್ಞಾನಿಕವಾಗಿ ಬೆಳಿಬೇಕು. ಭಾರತ ಎಲ್ಲ ಧರ್ಮಗಳನ್ನೂ ಜೋಡಿಸಿಕೊಂಡು ಬೆಳಿಬೇಕು. ಧರ್ಮಗಳ ನಡುವೆ ಇಲ್ಲಿ ಬೆಂಕಿ ಹತ್ತಿದ್ರೆ ಆ ಬೆಂಕಿ ಭಾರತವನ್ನು ಸುಡುತ್ತೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರಬೇಕು. ಸ್ವಾಮಿ ವಿವೇಕಾನಂದರು ಹೀಗಾಗಿಯೇ ಹೇಳಿದ್ರು. ಏನ್ ಹೇಳ್ತಾರೆ ಅಂತಂದ್ರೆ, ಇಂಡಿಯಾ ವಾಂಟ್ಸ್ ದ ಬ್ರೈನ್ ಆಫ್ ಎ ವೇದಾಂತಿ and the shoulder and the muscle power of a Musliman, of a Muhammadian. Being together, India can conquer the world ಅನ್ನುವ ಮಾತನ್ನ ವಿವೇಕಾನಂದರು ಜಗತ್ತಿನ ಮುಂದೆ ನಿಂತು ಭಾರತಕ್ಕಾಗಿ ತಮ್ಮ ಕನಸನ್ನ ಹೇಳಿದ್ರು. ಇದೇ ಕನಸನ್ನ ಅವತ್ತು ನೇತಾಜಿ ಹೇಳಿದ್ರು, ಇದೇ ಕನಸನ್ನ ಗಾಂಧೀಜಿ ಹೇಳಿದ್ರು, ಇದೇ ಕನಸನ್ನ ಭಗತ್ ಸಿಂಗ್ ಹೇಳಿದ್ರು, ಇದೇ ಕನಸನ್ನ ನನ್ನ ದೇಶದ ಸಂವಿಧಾನ ಹೇಳ್ತಾ ಇದೆ. ವಿ ದ ಪೀಪಲ್ ಆಫ್ ಇಂಡಿಯಾ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಸಾರಿ 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 ಹೇಳ್ತಾ ಇದೆ. ಪ್ರೀತಿಯ ಬಂಧುಗಳೇ, ಇದೇ ಕನಸನ್ನ ನಮ್ ನಾಡಿನ ಕವಿ ಕುವೆಂಪು ಅವರು ಸಾರಿ ಹೇಳಿದ್ರು. ಗುಡಿ, ಚರ್ಚು, ಮಸೀದಿಗಳಿಗೆ ಸೀಮಿತವಾಗಿ ಬದುಕ್ಬಿಡಬೇಡಿ. ಈ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಬದುಕಿ ಬಾಳಿ ಅದನ್ನ ಮೀರಿ ನಾವು ಬೆಸುಗೆಯನ್ನು ಸೃಷ್ಟಿ ಮಾಡಬೇಕಾಗಿದೆ. ಹಾಗಾಗಿ ಅವರು ಕರೆ ಕೊಟ್ರು, ಗುಡಿ, ಚರ್ಚು, ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಬಡತನವ ಪುಡಮಟ್ಟ ಕೀಳ ಬನ್ನಿ. ನಮ್ಮ ಶತ್ರು ಇನ್ಯಾರೋ ಬೇರೆ ಧರ್ಮದವನಲ್ಲ. ನಮ್ಮ ಶತ್ರು ಈ ಸಮಾಜದಲ್ಲಿರುವಂತ ಬಡತನ, ಈ ಸಮಾಜದಲ್ಲಿರುವಂತ ಜಾತೀಯತೆ, ಈ ಸಮಾಜದಲ್ಲಿರುವಂತ ಅಜ್ಞಾನ, ಅದನ್ನ ಕಿತ್ತು ಹೊರಗಾಕೋಣ ಬನ್ನಿ. ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ. ಓ ಬನ್ನಿ ಸೋದರರೇ, ಬೇಗ ಬನ್ನಿ. ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ, ಮತಿಯಿಂದ ದುಡಿಯಿರೈ ರಾಷ್ಟ್ರಹಿತಕ್ಕೆ. ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ, ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ. ಕುವೆಂಪು ಸಾರಿದಿದೆ ಸಂದೇಶ ಅಲ್ವಾ? ಬಹುಶಃ ನಾನು ಕೆಲವು ದಿವಸಗಳ ಹಿಂದೆ, ಕೆಲವು ವರ್ಷಗಳ ಹಿಂದೆ ಒಬ್ಬ ಸೂಫಿ ಕೃಷ್ಣಾ ನದಿಯ ದಡದಲ್ಲಿ ಅವ್ರ ಜೊತೆ ಮಾತನಾಡಬೇಕಾದ್ರೆ ನನಗೊಂದು ಹಾಡು ಕಲಿಸ್ಕೊಟ್ರು. ಆ ಹಾಡನ್ನ ನಾನು ಅನೇಕ ಸಲ ಮನನ ಮಾಡ್ತಾ ಇದ್ರೆ ಅರ್ಥವನ್ನ ನೋಡ್ಕೊಂಡೆ. ಬಹುಶಃ ಈ ಹಾಡು ಹೇಳಿ ನಾನು ಈ ಕಾರ್ಯಕ್ರಮದಲ್ಲಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ. ಬಹುಶಃ ಈ ಹಾಡಿನ ಒಂದು ಅರ್ಥ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಇದು ಅರ್ಥ ಆದ್ರೆ ಭಾರತ ಸುಭಿಕ್ಷವಾಗುತ್ತೆ. ಈ ಹಾಡು ಅರ್ಥವಾದವನು ಈ ದೇಶದ ಸಿಟಿಸನ್ ಆಗ್ತಾನೆ. ಏನ್ ಈ ಹಾಡು ಅಂತಂದ್ರೆ, ರಾಮಚಂದ್ರ ರಾಯರೇ, ಈ ಹಾಡು ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಬಡಗುನ್ನೂರು ಸಾಹೇಬ್ರು ಇದ್ದಾರೆ, ಫಾದರ್ ಇದ್ದೀರಿ, ಮಹಮ್ಮದ್ ಅಣ್ಣ ಇದ್ದಾರೆ, ವಿಶ್ವನಾಥ್ ಅಣ್ಣ ಇದ್ದೀರಿ ನೋಡಿ. ಎಲ್ಲರೂ ಕೂಡ ಕೈ ಕೈ ಹಿಡಿದು ನಾವ್ ಈ ಹಾಡನ್ನು ಹೇಳಬೇಕು, ಈ ಸಮಾಜವನ್ನು ಜೋಡಿಸ್ಬೇಕು. ನಮ್ ಮುಂದೆ ಇರುವಂತ ಅತ್ಯಂತ ದೊಡ್ಡ ಸವಾಲಿದು. ಅದೇನು ಅಂತಂದ್ರೆ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ.
ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು, ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ, ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ. ನೋಡಿ, ಜಾತಿ ಧರ್ಮಗಳು ಚರಂಡಿಗಳಂತೆ ದುರ್ಗಂಧವನ್ನ ಬೀರೋದು ಬೇಡ. ಈ ಸಮಾಜದಲ್ಲಿ ಮತಪಂಥಗಳು ಧರ್ಮಗಳು ಸೃಷ್ಟಿಯಾಗಿರೋ ದುರ್ಗಂಧವನ್ನು ಬೀರೋದಕ್ಕಲ್ಲ, ಸಮಾಜದಲ್ಲಿ ಪ್ರೀತಿಯ ಸಂದೇಶವನ್ನ, ಸೌಹಾರ್ದತೆಯನ್ನ, ಪ್ರೇಮವನ್ನ, ಮಾನವೀಯತೆಯನ್ನ ಸಾರೋದಕ್ಕಾಗಿ ಈ ಧರ್ಮಗಳೆಲ್ಲವೂ ಕೂಡ ಸೃಷ್ಟಿಯಾದವು. ಆದರೆ ಇದು ಬಳಕೆ ಆಗ್ತಿರೋದು ಏನಕ್ಕೆ ಅಂದ್ರೆ ಬೇರೆ ಇನ್ಯಾವುದೋ ಕಾರಣಕ್ಕೆ ಇದನ್ನು ಬಳಕೆ ಮಾಡ್ತಿದ್ದಾರೆ. ಹೀಗಾಗಿ ಆ ಸೂಫಿ ಹಾಡಿದ್ರು, ಇದನ್ನ ನನಗೆ ಹೇಳ್ಕೊಟ್ರು. ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ, ದುರ್ಗಂಧವನ್ನು ಬೀರೋದು ಬೇಡ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಮ್ಮಲ್ಲಿ ಎಲ್ಲ ಹೇಳ್ತಾರ? ಎಲ್ಲರೂ ಹೇಳ್ತೀರಾ? ಹೇಳ್ತೀರಾ? ಎಲ್ಲರೂ ಹೇಳಿ. ನಾವೆಲ್ಲ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು, ಆ ಮತಗಳು ಹೂಗಳಂತೆ ಮಕರಂದ ಬೀರಲಿ, ಆ ಮತಗಳು ಹೂಗಳಂತೆ ಮಕರಂದ ಬೀರಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಮಣ್ಣಿನಿಂದ ಆದ ಮಡಿಕೆ ಮಣ್ಣಿಗನ್ಯವೇ, ಮಣ್ಣಿನಿಂದ ಮಾಡಿರೋ ಮಡಿಕೆ ಮಣ್ಣೆ ತಾನೆ. ಮಣ್ಣಿನಿಂದ ಆದ್ಮೇಲೆ ಮಡಿಕೆನೂ ಮಣ್ಣೆ. ಚಿನ್ನದಿಂದ ಆಗಿರುವಂತ ಒಡವೆ ಅದು ಕೂಡ ಚಿನ್ನವೇ. ನಾವು ಉಂಗುರ ಹಾಕಿದೀವಿ, ಇದು ಚಿನ್ನದ್ದು, ಆದ್ರೆ ಚಿನ್ನವೇ. ಸರ ಆಗಿರ್ಬೋದು, ಬಳೆ ಆಗಿರ್ಬೋದು, ಅದರದು ಚಿನ್ನ ಅಷ್ಟೇ. ಮಣ್ಣು ಮಡಿಕೆ ಆಗಿರ್ಬೋದು, ತಟ್ಟೆ ಮಣ್ಣು ಅಷ್ಟೇ. ಮಣ್ಣಿನಿಂದ ಆದ ಮಡಿಕೆ ಮಣ್ಣಿಗನ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನಗನ್ಯವೇ. ನಿಮ್ಮಿಂದ ಆದ ಜೀವರು ನಿಮ್ಮಂತೆ ಬಾಳಲಿ, ನಿಮ್ಮಿಂದ ಆದ ಜೀವರು ನಿಮ್ಮಂತೆ ಬಾಳಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಇಷ್ಟು ಹೇಳಿ SKSSF ನ ಎಲ್ಲ ಈ ಕಾರ್ಯಕ್ರಮವನ್ನು ಸಂಘಟಿಸಿದಂತ, ದಯವಿಟ್ಟು ನಾನು ಒಬ್ಬೊಬ್ಬರದ್ದು ಹೆಸರು ತಗೊಳಕ್ಕಾಗಲಿಲ್ಲ, ಕ್ಷಮಿಸಿ, ಸಮಯದ ಅಭಾವ ಇತ್ತು. ದುರ್ಗಾ ಪ್ರಸಾದ್ ರೈ ಅವರಿದ್ದಾರೆ, ಎಲ್ಲರೂ ಹಿರಿಯರಿದ್ದಾರೆ. ನಮ್ಮ ಅಣ್ಣ ಇದ್ದಾರೆ, ನನಗೆ ಬಹಳ ಆತ್ಮೀಯರು, ಬಹಳ ಕಾಲದಿಂದ ನನ್ನ ಜೊತೆಗಿದ್ದಂಥವರು. ಶಹೀದ್ ಅವರು ಎಲ್ಲರೂ ಇದ್ದಾರೆ. ಎಲ್ಲ ಸ್ನೇಹಿತರಿದ್ದೀರಿ. ಪ್ರೀತಿಯಿಂದ ಬಾಳೋಣ, ಪ್ರೀತಿಯಿಂದ ದೇಶವನ್ನು ಕಟ್ಟೋಣ, ಸೌಹಾರ್ದತೆಯನ್ನ ನಮ್ಮ ಉಸಿರಾಗಿಸ್ಕೊಂಡು ಬಾಳೋಣ. ಇಷ್ಟು ಹೇಳ್ತಾ ನಂದು ಇನ್ನೊಂದು ವಿನಂತಿ ಇದೆ. ಇಲ್ಲಿಗೆ ನನ್ನ ಭಾಷಣ ಮುಗಿದಿದೆ, ಇನ್ನೊಂದು ಪರ್ಸನಲ್ ವಿನಂತಿ ಇದೆ. ಏನಂದ್ರೆ, ನಂದೊಂದು ಸಂಖ್ಯೆ ಕೊಡ್ತೀನಿ, ದಯವಿಟ್ಟು ಎಲ್ಲರ ಹತ್ರ ಫೋನ್ ಇದೆಯಾ? ಯಾರ್ಯಾರ ಹತ್ರ ಫೋನ್ ಇದೆ? ಫೋನ್ ತಗೊಳ್ಳಿ, ಫೋನ್ ತಗೊಳ್ಳಿ, ಫೋನ್ ತಗೊಳ್ಳಿ. ಒಂದು ಸಂಖ್ಯೆ ಹೇಳ್ತೀನಿ, ಆ ಸಂಖ್ಯೆಗೆ ನಿಮ್ಮ ಹೆಸರು ಮತ್ತು ಈ SKSSF ಅಥವಾ ಪುತ್ತೂರು ಅಂತ ಹೇಳಿ ಒಂದು ಮೆಸೇಜ್ ಹಾಕಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ. ವಾಟ್ಸ್ಆಪ್ ಅಲ್ಲಿ 9449777774 ವಾಟ್ಸ್ಆಪ್ ನಲ್ಲಿ ಈ ಸಂಖ್ಯೆಗೆ ತಾವೊಂದು ಮೆಸೇಜ್ ಹಾಕಿದ್ರೆ ನಿಮ್ಮೆಲ್ಲರ ಸಂಖ್ಯೆ ನನ್ನ ಹತ್ರ ಇರುತ್ತೆ. ನಾನು ಅದನ್ನ ಯಾವಾಗಾದ್ರೂ ನಿಮ್ಮನ್ನ ಸಂಪರ್ಕ ಮಾಡ್ಬೇಕಾದ್ರೆ, ಹೌದಾ?
98449 ಸಾರಿ, ನಾನೇ ತಪ್ಪು ಮಾಡಿದ್ದೀನಿ. 98449 77774. ಶ್ರೀಯುತ ವಾಟ್ಸ್ಆಪ್ ನಲ್ಲಿ ತಮ್ಮ ಹೆಸರು ಮತ್ತು ಪುತ್ತೂರು ಒಂದು ಮೆಸೇಜ್ ಹಾಕಿ. ಧನ್ಯವಾದ, ನಮಸ್ಕಾರ, ಥ್ಯಾಂಕ್ ಯು. ಬಹಳ ಸುಂದರವಾಗಿ ಸೊಗಸಾಗಿ ಸಂದೇಶ ಭಾಷಣ ಮಾಡಿದಂತಹ ಚಿಂತಕರಾದಂತಹ ನಿಖೇತ್ ರಾಜ್ ಮೌರ್ಯವರವರೇ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ಈ ಒಂದು ಕಾರ್ಯಕ್ರಮದಲ್ಲಿ ಚುಟುಕಾಗಿ ಸಮಯದ ಅಭಾವ ಇರುವುದರಿಂದ ಈಶ್ವರ ಭಟ್ ಪಂಜಿಗುಡ್ಡೆ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇವರು ಮಾತನಾಡಲಿದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ವಕೀಲರಾದಂತಹ ನೂರ್ದೀನ್ ಸಾಲ್ಮರ್ ಅವರಿದ್ದಾರೆ. ತಮ್ಮನ್ನು ಗುರುತಿಸಿಕೊಂಡು ನಾವು ಸ್ವಾಗತಿಸ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, SKSF ಇದರ ಮಾನವ ಸರಪಳಿ ಕಾರ್ಯಕ್ರಮದ ಈ ಒಂದು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇಲ್ಲಿ ಸೇರಿದ ಎಲ್ಲ ಬಂಧು ಮಿತ್ರರುಗಳೇ, ಪತ್ರಿಕಾ ಮಾಧ್ಯಮದವರೇ, ನಮ್ಮ ಈ ಕುಂಬಳ ಜಂಕ್ಷನ್ ನಲ್ಲಿ ಇವತ್ತೊಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಡೆಸಿದ SKSF ನ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳಿಗೆ ಮೊಟ್ಟ ಮೊದಲಾಗಿ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಬಂಧುಗಳೇ, ಈ ಪ್ರಜಾಪ್ರಭುತ್ವ ದಿನ ನಾವೆಲ್ಲರೂ ಇವತ್ತು ಪಾಲ್ಗೊಂಡಿದ್ದೇವೆ. ಈ ಪ್ರಜಾಪ್ರಭುತ್ವ ಎಂದರೇನು? ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಆಡಳಿತ ನಡೆಸುವುದೇ ಪ್ರಜಾಪ್ರಭುತ್ವ. ಇಲ್ಲಿ ಎಲ್ಲ ಸಾರ್ವಜನಿಕರಿಗೆ ಸರ್ವಾಧಿಕಾರವಿದೆ. ನಮ್ಮ ದೇಶದಲ್ಲಿ, ನಮ್ಮ ಸಂವಿಧಾನದಲ್ಲಿ ಈ ಒಂದು ಆಡಳಿತ ರೂಪುಗೊಂಡಿರುವುದರಿಂದ ನಾವು ಎಲ್ಲರೂ ಕೂಡ ಸಮಾನರು. ನಾವು ಹುಟ್ಟುವಾಗಲೇ ನಮ್ಮ ಎಲ್ಲ ಜನ್ಮಸಿದ್ಧ ಹಕ್ಕನ್ನು ನಾವು ಇವತ್ತು ಪಡೆದುಕೊಂಡಿರುತ್ತೇವೆ. ಸ್ನೇಹಿತರೆ, ಈ ನಮ್ಮ ಭಾರತ ದೇಶದಲ್ಲಿ ಹಲವಾರು ಧರ್ಮಗಳಿರಬಹುದು, ಹಲವಾರು ಜಾತಿಗಳಿರಬಹುದು, ಹಲವಾರು ಪಕ್ಷಗಳಿರಬಹುದು. ಆದರೆ ಮೊದಲು ನಾವೆಲ್ಲರೂ ಭಾರತೀಯರೆಂಬ ಭಾವನೆ ಇವತ್ತು ನಮ್ಮಲ್ಲಿ ಮೂಡಬೇಕು. ಇವತ್ತು ಈ ಹಿಂದೆ ನಮ್ಮ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಾಗ ನಮ್ಮ ಹಿರಿಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ಅವಾಗ ನಾನು ಹಿಂದೂ, ನಾನು ಕ್ರೈಸ್ತ, ನಾನು ಮುಸಲ್ಮಾನ ಎಂದು ಯಾರೂ ಹೋರಾಟ ಮಾಡಲಿಲ್ಲ. ನಾವೆಲ್ಲರೂ ಭಾರತೀಯರೆಂಬ ಭಾವನೆಯಿಂದ ಹೋರಾಟ ಮಾಡಿದ್ರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಅದಲ್ಲದೆ ನಾವೆಲ್ಲರೂ ಇವತ್ತು ನಮ್ಮ ಸ್ವಾತಂತ್ರ್ಯದ ಸಂವಿಧಾನ ಸಮಾನತೆ ನಮ್ಮ ಪದ್ಧತಿ. ಎಲ್ಲರಿಗೂ ಈ ದೇಶದಲ್ಲಿ ಬದುಕುವ ಹಕ್ಕಿದೆ. ಎಲ್ಲ ಧರ್ಮವನ್ನು ಕೂಡ ನಾವು ಗೌರವಿಸುವಂತಹ ಕೆಲಸ ಮಾಡಬೇಕು. ಇವತ್ತು ಈ ಭಾರತ ದೇಶದಲ್ಲಿ ಹುಟ್ಟಿದ ನಾವೆಲ್ಲರೂ ಭಾಗ್ಯವಂತರು. ಆದರೂ ನಮಗೊಂದು ಬೇಸರ ಇದೆ. ಯಾಕೆಂತ ಹೇಳಿದ್ರೆ, ಕೆಲವು ರಾಜಕಾರಣಿಗಳು ತಮ್ಮ ಕುರ್ಚಿಯನ್ನು ಉಳಿಸಲಿಕ್ಕೋಸ್ಕರ ಜಾತಿ ಧರ್ಮದ ಮೇಲೆ ವಿಷ ಬೀಜ ಬಿತ್ತಿ ಮನುಷ್ಯರನ್ನೇ ದೇಶುವಂತೆ ಮಾಡಿ ತನ್ನ ಊರಲ್ಲಿ ಗಲಾಟೆ ಎಬ್ಬಿಸಿ, ದೊಂಬಿ ಎಬ್ಬಿಸಿ ಊರನ್ನೇ ಸ್ಮಶಾನ ಮಾಡುವಂತ ಕೆಲಸ ಕಾರ್ಯ ಮಾಡುತ್ತದೆ. ಪ್ರತಿಯೊಂದು ಧರ್ಮವೂ ಕೂಡ ಶ್ರೇಷ್ಠವಾದದ್ದು. ಪ್ರತಿಯೊಂದು ಧರ್ಮವನ್ನು ಕೂಡ ನಾವು ಗೌರವಿಸುವಂತ ಕೆಲಸ ಮಾಡಬೇಕು. ಎಲ್ಲ ಧರ್ಮದಲ್ಲಿಯೂ ಎಲ್ಲ ಜಾತಿಯರಲ್ಲೂ ಕೆಲವರು ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಆದ್ರೆ ಯಾರೋ ಒಬ್ಬರು ಮಾಡಿದ ತಪ್ಪಿನಿಂದ ಲಕ್ಷ ಕಟ್ಲೆ ಕೋಟಿ ಕಟ್ಲೆ ನಂಬಿಕೊಂಡಿರುವ ಧರ್ಮವನ್ನು ನಾವು ಮಾತ್ರ ಮಾಡಬಾರದು. ಪ್ರತಿಯೊಂದು ಧರ್ಮವು ಶ್ರೇಷ್ಠವಾದುದು. ನಾವು ಧರ್ಮದ ಬಗ್ಗೆ ಅರಿವು ಮೂಡಿಸುವಂತ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಮಾಡಬೇಕು. ಪ್ರತಿಯೊಂದು ಧರ್ಮದಲ್ಲಿ ಕೂಡ ಸಮುದ್ರದಲ್ಲಿ ನೀರು ಎಷ್ಟಿದೆಯೋ ಅಷ್ಟು ಕಲಿಯಲು ನಾವು ಉಂಟು. ನಾವು ಕಲಿಯುವುದು ಮಾತ್ರ ಒಂದು ಹನಿ ನೀರಿನಷ್ಟು. ಆದ ಕಾರಣ ನಾವೆಲ್ಲರೂ ಕೂಡ ಭಾರತೀಯರು. ನಾವೆಲ್ಲರೂ ಈ ದೇಶದ ನಮ್ಮ ಹಿರಿಯರು ಹಾಕಿಕೊಟ್ಟ ಸ್ವಾತಂತ್ರ್ಯವನ್ನು ಉಳಿಸುವಂತ ಕೆಲಸವನ್ನು ಮಾಡಬೇಕು. ಇವತ್ತು ನನ್ನ ಮನೆಯಲ್ಲಿ ನಾನು ಈ ಒಂದು ಧರ್ಮಕ್ಕೆ ಸಂಬಂಧಪಟ್ಟ ನಾವಾದರೆ ನನ್ನ ಮನೆಯಲ್ಲಿ ಎಷ್ಟೋ ಧರ್ಮದವರು ಗಣೇಶೋತ್ಸವ ಆಗಲಿ, ಕೃಷ್ಣ ಜನ್ಮಾಷ್ಟಮಿ ಆಗಲಿ, ಇನ್ನಿ ಸ್ವಾತಂತ್ರ್ಯ ದಿನ, ಇದು ನಮ್ಮ ದೀಪಾವಳಿ ಆಗಲಿ, ಎಲ್ಲ ಸರ್ವ ಧರ್ಮರಿಯನ್ನು ಸೇರಿಕೊಂಡು ನಾನು ಕಾರ್ಯಕ್ರಮ ಕೊಡುತ್ತಿದ್ದೇನೆ. ಪ್ರತಿಯೊಂದು ಈದ್ ಮಿಲಾದ್ನ ದಿವಸ ನಮ್ಮ ತೋಟದ ಹತ್ತಿರ ಮೆರವಣಿಗೆ ಬರ್ತದೆ, ಅವರನ್ನು ಸ್ವಾಗತ ಮಾಡಿಸುವಂತ ಕೆಲಸವನ್ನು ನಾನು ಮಾಡುತ್ತೇನೆ. ಅದಲ್ಲದೆ ಒಮ್ಮೆ ನನಗೆ ಕೊರೋನಾ ಒಂದು ಜ್ವರದ ಟೈಮ್ ಅಲ್ಲಿ ನನಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ನಾನು ಆಸ್ಪತ್ರೆಯಲ್ಲಿದ್ದೆ. ಅವಾಗ
ಈದ್ ಮಿಲಾದಿನ ಮೆರವಣಿಗೆ ಬರ್ತಿತ್ತು. ನಾನು ನನ್ನ ಹೆಂಡತಿಗೆ ಫೋನ್ ಮಾಡಿ ಕೇಳಿದೆ, ನೀನೆಲ್ಲಿದ್ದಿ ಅಂತೇಳಿ. ನಾನು ನಮ್ಮ ಸಹೋದರರ ಈದ್ ಮಿಲಾದ್ ಮೆರವಣಿಗೆ ಬರ್ತಾ ಇದೆ, ಅಲ್ಲಿ ನಾನು ಮತ್ತು ನನ್ನ ಮಗ ಇದ್ದೇನೆ ಅಂತ ಹೇಳಿದ್ರು. ಅದು ನಮ್ಮ ಕುಟುಂಬದಲ್ಲಿ ಬಂದ ಒಂದು ಸರ್ವಧರ್ಮರ ಒಂದು ಗೌರವಿಸುವ ಒಂದು ನಮ್ಮ ರಕ್ತದಲ್ಲಿ ಬಂದಿದೆ. ಒಮ್ಮೆ ನನ್ನ ತಂದೆ ಕಾಲದಿಂದಲೂ ಒಬ್ಬ ಯೂಸುಫ್ ಅಂತ ಹೇಳಿ ನನ್ನನ್ನು ದೊಡ್ಡವ ಮಾಡಿದ್ದೆ ಅವನು. ಅವ ತಂದೆ ಕಾಲದಲ್ಲಿಂದಲೂ ಇದ್ದ. ಅವ ಅಷ್ಟು ನಮ್ಮನ್ನು ಗೌರವದಿಂದ ಪ್ರೀತಿಸುತ್ತಿದ್ದ. ಒಮ್ಮೆ ನನ್ನ ಹತ್ರ ಕೇಳಿದ, ಅಣ್ಣರೇ ಎಂಕು ಒಂದೇ ಉಪಕಾರ ಮಾಡ್ಕೊಡು ಅಂತ ಹೇಳಿದ. ದಾಯ್ತಾ ಅಂತ ಕೇಳಿದೆ. ನನ್ನನ್ನು ಮಕ್ಕಕ್ಕೆ ಕಳಿಸುವಂತ ಒಂದು ಕೆಲಸವನ್ನು ಮಾಡಬೇಕಂತೇಳಿ ತಕ್ಷಣ ಅವನಿಗೆ 3 ಲಕ್ಷ ರೂಪಾಯಿ ಕೊಡುವಂತ ಕೆಲಸವನ್ನು ಮಾಡಿ ಅವನಿಗೆ ಮಕ್ಕಕ್ಕೆ ಕಳಿಸುವಂತ ಕೆಲಸವನ್ನು ಮಾಡಿದೆ. ಅಂತ ಸೌಹಾರ್ದತೆಯಲ್ಲಿ ನಾವು ಹುಟ್ಟಿ ಬೆಳೆದವರು. ಇವತ್ತು ನಾವು ಎಷ್ಟೇ ಯಾವ ಕಾರ್ಯಕ್ರಮವನ್ನೇ ಕೊಡ್ಲಿ, ಗಣೇಶೋತ್ಸವ ಆಗಲಿ ಇನ್ನಿತರ ಕಾರಣ ಜಾತ್ಯತೀತ ನೆಲೆಯ ಸಿದ್ಧಾಂತದಲ್ಲಿ ನಾವು ಕಾರ್ಯಕ್ರಮವನ್ನು ನೀಡಬೇಕು. ಯುವಕರಲ್ಲಿ ನನ್ನ SKSSF ನ ಯುವಕರಲ್ಲಿ ನನ್ನದೊಂದು ಕಿವಿ ಮಾತು, ಯಾವಾಗಲೂ ನೀವು ನೋಡಿ ಮೊಬೈಲ್ಗಳಲ್ಲಿ ಯಾವುದೇ ಕೆಟ್ಟ ಯಾವುದೇ ನಿಮ್ಮ ಟೀಕೆ ಗೀಕೆಗಳು ಬಂದರೆ ಅದಕ್ಕೆ ನೀವು ಉತ್ತರ ಕೊಡಬೇಡಿ. ಏನೇ ಇದ್ರೂ ನೀವು ಅಭಿವೃದ್ಧಿಯಲ್ಲಿ ಉತ್ತರ ಕೊಡಿ. ಬಡವರ ಕಣ್ಣೀರಿರಿಸುವಂತ ಕೆಲಸ ನಿಮ್ಮಿಂದ ಆಗಲಿ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳುತ್ತಾರೆ, ಬಲಿಷ್ಠ 100 ಜನ ಯುವಕರನ್ನು ಕೊಡಿ, ಆ ಭಾರತದ ಚಿತ್ರಣವನ್ನೇ ಬದಲಾಯಿಸ್ತಾನೆ ಅಂತೇಳಿ. ಅಂತ ಯುವಕರು ಇವತ್ತು ನೀವು ಆಗಬೇಕು. ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಜಾತಿಯಲ್ಲಿಯೂ ಕೆಟ್ಟವರು ಇರುತ್ತಾರೆ, ಒಳ್ಳೆಯವರು ಇರುತ್ತಾರೆ. ನೀವು ಒಳ್ಳೆಯವರ ಸಾಹಸ ಮಾಡಿದ್ರೆ ಕೆಟ್ಟವರು ಕೂಡ ಒಳ್ಳೆಯವರಾಗುತ್ತಾರೆ. ಆದ್ರಿಂದ ನಿಮ್ಮಲ್ಲಿ ನಾನು ಎಷ್ಟು ಹೇಳುದು ಇಷ್ಟೇ, ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ನಮ್ಮ ಹಿರಿಯರು ಹಾಕಿಕೊಟ್ಟ ಸ್ವಾತಂತ್ರ್ಯವನ್ನು ಉಳಿಸಿ ಬೆಳೆಸುವಂತಹ ಕೆಲಸವನ್ನು ಮಾಡುವ. ನಿಮಗೆಲ್ಲರಿಗೂ ಇನ್ನು ಮುಂದಿನ ದಿವಸಗಳಲ್ಲಿ ನನ್ನಿಂದ ಏನು ಕೈಲಾದರೂ ನಾನು SKSF ನವರ ಹಿಂದೆ ಇದ್ದೇನೆ. ನನ್ನಿಂದ ಯಾವ ರೂಪದಲ್ಲಿಯೂ ನಿಮಗೆ ಸಹಾಯ ನೀಡುತ್ತೇನೆಂದು ಭರವಸೆ ನೀಡುತ್ತಾ, ನಿಮಗೆಲ್ಲರಿಗೂ ಆ ದೇವರು ಪರಮಾತ್ಮನು ಒಳ್ಳೆಯ ಆರೋಗ್ಯ, ಭಾಗ್ಯ, ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ದೇವರಲ್ಲಿ ನಾನು ಪ್ರಾರ್ಥಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಭಿನಂದನೆಗಳು ಶ್ರೀ ಈಶ್ವರ್ ಭಟ್ರವರೇ. ಸಮಯದ ಅಭಾವ ನಮ್ಮೊಂದಿಗಿದೆ. ಇನ್ಶಾ ಅಲ್ಲಾಹ್ ಕೊನೆಯದಾಗಿ ರಾಷ್ಟ್ರಗೀತೆಯನ್ನು ಕೂಡ ನಾವು ಆಲಾಪನೆಯಲ್ಲಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಜನಾಬ್ MS ಮೊಹಮ್ಮದ್ ರವರು ಒಂದೆರಡು ಮಾತುಗಳಿಗಾಗಿ ನಮ್ಮ ಮುಂದೆ. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಯಾಕಂತೇಳಿದ್ರೆ ರಾಜಕಾರಣಿಗಳಿಗೆ ಅರ್ಧ ಗಂಟೆ ಮೈಕ ಸಿಕ್ಕಿದ್ರು ಸಾಕಾಗುದಿಲ್ಲ. ಆದ್ರೆ ಇವತ್ತು ನನಗೂ ಮೊಹಮ್ಮದ್ ಬಡಗನ್ನವರಿಗೂ ದೊಡ್ಡ ಜವಾಬ್ದಾರಿ ಇದೆ. ಯಾಕೆಂತೇಳಿದ್ರೆ 5:30 ಗಂಟೆಗೆ ನಾವು ಮುಗಿಸಿ ಕೊಡ್ತೇವೆ ಅಂತೇಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತು ಕೊಟ್ಟವರು ನಾನು ಮತ್ತು ಬಡಗನ್ನವರು ಸಂಘಟಕ ಕೂಡ ಇದ್ರು. ಆದ್ದರಿಂದ ಅದಕ್ಕೆ ತಪ್ಪಿದ್ರೆ ಮುಂದೆ ಇಂತಾಗ ಏನಾದರೂ ಅವಶ್ಯಕತೆ ಬಂದಾಗ ಪೊಲೀಸ್ ಇಲಾಖೆಯವರು ಸ್ವಲ್ಪ ಆಲೋಚನೆ ಮಾಡಬಹುದು. ಆದ್ರೆ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗದೆ ನಾನು ಅಲ್ಲಿ ನೋಡ್ತಾ ಇದ್ದೆ. ಭಾರತೀಯ ಅಂತ ಹೇಳಿಕೆ ನನಗೆ ಹೆಮ್ಮೆ ಆಗ್ತದೆ ಅಂತ ಇಂಗ್ಲಿಷ್ ನಲ್ಲಿ ಒಂದು ಕಾಣ್ತಾ ಇದ್ದು ಒಂದು ಇದರಲ್ಲಿ ಇದು ನಾವು ಆಲೋಚನೆ ಮಾಡಬೇಕು. ಯಾಕೆಂದ್ರೆ ಒಂದೇ ಒಂದು ಮಾತು, ನಾವು ಭಾರತೀಯರೆಂಬ ಅಭಿಮಾನ ಭಾರತ ದೇಶದಲ್ಲಿ ಹುಟ್ಟಿದಂತ ಪ್ರತಿಯೊಂದು ಧರ್ಮದವರಿಗೂ ಬೇಕು ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಪಡ್ತಾ ಇದ್ದೇನೆ. ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತ ಪುಣ್ಯಭೂಮಿಯಾದಂತ ಭಾರತ ದೇಶದಲ್ಲಿ ಹುಟ್ಟಿದಂತ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಜೈನರು, ಬುದ್ಧರು ಎಲ್ಲರೂ ಕೂಡ ನಾವು ಸರ್ವಶಕ್ತನಾದ ದೇವರಿಗೆ ನಾವು ಇವತ್ತು ಯಾವತ್ತೂ ಚಿರಋಣಿಯಾಗಿರಬೇಕು. ಯಾಕೆಂದ್ರೆ ಈ ಭಾರತ ದೇಶ ಹುಟ್ಟುವಂತ ಅವಕಾಶ ಕೊಟ್ಟಂತ ದೇವರು ನಮಗೆ ಕೊಟ್ಟಿದ್ದಾರಲ್ಲ ಮರಿತ ಅಭಿಮಾನ ಖಂಡಿತವಾಗಿ ನಮಗೆ ಬೇಕಾಗಿದ್ದ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ 5:30ಗೆ ನಾವು ಮುಗಿಸಬೇಕು. ಬಹುಶಃ 5:30-6 ಗಂಟೆಗೆ ನಮ್ಮ ಸಹೋದರ ಧರ್ಮದವರ ಕಾರ್ಯಕ್ರಮ ಶ್ರೀರಾಮ ಲೀಲೋತ್ಸವ ಏನೋ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಾವು ಮತ್ತು ಅದರ ಸಂಘಟರು ಒಟ್ಟಿಗೆ ಸೇರಿ ಸಂಪೆ ಸ್ಟೇಷನ್ ಒಂದು ರೀತಿ ಒಪ್ಪಂದಕ್ಕೆ ಬಂದಿದ್ದೇವೆ. ಬಹುಶಃ ಆ ಸಂಘಟಕರು ಅವತ್ತು ಯಾರು ಬಂದಿದ್ದಾರೆ ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕೆಂತೇಳಿದ್ರೆ ನಮ್ಮ ಎಲ್ಲ ಇವತ್ತು ಅಲ್ಲಿ ವಿಚಾರಗಳಿಗೆ ಸಂಪೂರ್ಣವಾದಂತ ಸಹಕಾರ ಕೊಟ್ಟಂತವನ್ನು ನಾನು ಯಾವತ್ತೂ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಕೊನೆಯದಾಗಿ ಒಂದು ಮಾತು, ಯಾವುದೇ ಸಮಸ್ಯೆಗಳು ಬಂದಾಗ ನಾವು ಮತ್ತು ನಮ್ಮ ಸಹೋದರ ಧರ್ಮದವರು ಒಟ್ಟು ಕುಳಿತುಕೊಂಡು ಆ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡಿದಾಗ ಖಂಡಿತವಾಗಿ ಯಾವುದೂ ಕೂಡ ಪರಿಹಾರ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೆ ನಾವು ಮೊನ್ನೆ ಪೊಲೀಸ್ ಸ್ಟೇಷನ್
ಪಡೆದಂತೆ ವಿಚಾರಗಳೇ ಸಾಕ್ಷ್ಯ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಇಡೀ ಭಾರತ ದೇಶದಾದ್ಯಂತ ಒಂದೇ ಸಮಯಕ್ಕೆ ಸರಿಯಾಗಿ SKSSF ಸಂಘಟನೆಯವರು ಭಾರತ ದೇಶದ ಗಣರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಒಂದು ರಾಷ್ಟ್ರೀಯ ಹಬ್ಬವನ್ನು ಆಚರಣೆ ಮಾಡುವುದರ ಮುಖಾಂತರ ನಾವೆಲ್ಲ ಭಾರತೀಯರು ನಾವು ನಿಜವಾದ ಮುಸಲ್ಮಾನರು ಎಂಬ ಸಂದೇಶ ಕೊಟ್ಟಂತ SKSS ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ, ನಿಮ್ಮ ಶಿಸ್ತು, ನಿಮ್ಮ ಸಂಯಮ, ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಯಾವತ್ತೂ ಕೂಡ ತಲೆ ಬಾಗುತ್ತೇವೆ ಎಂಬ ಮಾತು ಈ ಸಂದರ್ಭದಲ್ಲಿ ಹೇಳುತ್ತಾ, ಇಡೀ ಮುಸಲ್ಮಾನ ಬಂಧುಗಳಿಗೆ ನೀವು ಗೌರವ ತಂದುಕೊಡುವಂತ ಕೆಲಸ ಇವತ್ತು ಮಾಡಿದ್ದೀರಿ. ಇವತ್ತು ದೇಶ ಪ್ರೇಮದ ಬಗ್ಗೆ ಸಂಶಯ ಪಡುವಂತ ಈ ಸಂದರ್ಭದಲ್ಲಿ ದೇಶ ಪ್ರೇಮ ನಮಗೆ ಯಾರು ಕಲಿಸುವುದು ಬೇಡ, ನಾವು ದೇಶ ಪ್ರೇಮಿಗಳೆಂಬ ಸಂದೇಶ ಕೊಡುವಂತ ಇವತ್ತು ಕೆಲಸ ಮಾಡಿದ್ದೀರಿ. ಬಹುಶಃ ಕೊನೆಯದಾಗಿ ಸಂವಿಧಾನದ ಬಗ್ಗೆ ನಾನು ಮಾತಾಡಿದರೆ, ಸಂವಿಧಾನದ ಬಗ್ಗೆ ಬದಲಾವಣೆ ಬಗ್ಗೆ ಮಾತಾಡುವಂತ ಜನರಿಗೆ ನಾವು ಇವತ್ತು ಗಣರಾಜ್ಯೋತ್ಸವ ಇವತ್ತು ಉತ್ತರ ಕೊಡಬೇಕಾಗಿದೆ. ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ನಾವು ಯಾವ ಹೋರಾಟವನ್ನು ಕೂಡ ಮಾಡ್ತೇವೆ, ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ ಎಂಬ ರೀತಿಯ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡುತ್ತಾ ಅವಕಾಶಕ್ಕೆ ಹೊಂದಿಸುವ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಜೈ ಕರ್ನಾಟಕ. ಬಹಳ ಚುಟುಕಾದ ಮಾತುಗಳೊಂದಿಗೆ ಶುಭ ಕೋರಿದ MS ಮೊಹಮ್ಮದ್ ರವರೇ ತಮಗೆ ಅಭಿನಂದನೆಗಳು. ನಮ್ಮೊಂದಿಗೆ ಮೊಹಮ್ಮದ್ ಬಡಗಣ್ಣೂರ್ ಅವರಿದ್ದಾರೆ, ಅವರು ಈ ಕಾರ್ಯಕ್ರಮಕ್ಕೆ ಶುಭ ಕೋರಲಿದ್ದಾರೆ. ಈಸ್ಟ್ ಜಿಲ್ಲಾ ಈ ಒಂದು ಆಶ್ರಯದಲ್ಲಿ ಈ ದಿವಸ ಇಲ್ಲಿ ನಡೆದಂತಹ ಒಂದು ಮಹೋನ್ನತ ಒಂದು ಅದ್ಭುತ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರೆ, ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ಆದರೆ ಒಂದು ಕೃತಜ್ಞತೆಯನ್ನ ಮತ್ತು ಅಭಿನಂದನೆಯನ್ನ ನಾನು ಸಲ್ಲಿಸಬೇಕಾದ್ದು ಇವತ್ತು ಈ ಕಾರ್ಯಕ್ರಮದ ಯಶಸ್ವಿಗೆ ಒಬ್ಬ ಸ್ವಾಗತ ಸಮಿತಿಯ ಅಧ್ಯಕ್ಷನಾಗಿ KH ಮೊಹಮ್ಮದ್ ಮತ್ತು ಅವರೆಲ್ಲ ತಂಡ, ನಾನು ಒಬ್ಬೊಬ್ಬರನ್ನು ಯಾರನ್ನು ಉಲ್ಲೇಖ ಮಾಡುವುದಿಲ್ಲ, ಒಬ್ಬ ಯುವಕರಿಗೆ ಒಂದು ಒಳ್ಳೆಯ ಶಕ್ತಿ ಸಿಕ್ಕಿದ್ರೆ, ಅವಕಾಶ ಸಿಕ್ಕಿದ್ರೆ ಆ ನೇತೃತ್ವ ಹೇಗೆ ಈ ಸಮಾಜಕ್ಕೆ ವಿನಿಯೋಗ ಆಗ್ತದೆ ಎನ್ನುವುದನ್ನ ಬಹುಶಃ KH ಮೊಹಮ್ಮದ್ ಮತ್ತು ಅವರ ತಂಡ ಇಲ್ಲಿ ನಿರೂಪಿಸಿದೆ. ವಿಶೇಷವಾಗಿ ಈ ಕಾರ್ಯಕ್ರಮದ ಯಶಸ್ವಿಗೆ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇನ್ನೊಂದು, ಮೊಹಮ್ಮದ್ ರವರು ಬಹಳ ಒಂದು ರೀತಿಯ ಆವೇಶದಲ್ಲಿ ಮತ್ತು ವಿಚಾರದಲ್ಲಿ ಮಾತಾಡಿದ್ರು. ಒಂದು ಹಂತದಲ್ಲಿ ಇದು ಇಲ್ಲಿಂದ ಬದಲಾವಣೆ ಆಗ್ತದೆ ಎನ್ನುವ ಮಟ್ಟಕ್ಕೂ ಕೂಡ ಬಂತು. ಆದ್ರೆ ನಮ್ಮ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರು, ನಮ್ಮ ನಾಯಕರಾದಂತಹ MS ಮೊಹಮ್ಮದ್ ರವರು ಮತ್ತು ವಿಶೇಷವಾಗಿ ನಾವು ಇವತ್ತು ಅಭಿನಂದನೆಯನ್ನು ಸಲ್ಲಿಸುವಂಥದ್ದು, ಯಾವ ಕ್ಷಣದಲ್ಲಿ ಇವತ್ತು ಈ ಒಂದು ಮೆರವಣಿಗೆ ಇಲ್ಲಿ ಹೋಗ್ಲಿಕ್ಕೆ ಇರತಕ್ಕಂಥ ಸ್ಪಂದನ ಒಂದು ಸಂಸ್ಥೆಯ ಮೂಲಕ, ಕಮಿಟಿಯ ಮೂಲಕ ಇರತಕ್ಕಂಥ ಶ್ರೀರಾಮ ಲೀಲೋತ್ಸವ ಆ ಕಾರ್ಯಕ್ರಮದ ಯಾರು ಪದಾಧಿಕಾರಿಗಳಿದ್ದಾರೆ, ರತನ್ ರೈ ಇರ್ಬೋದು, ಅವರ ಒಂದು ನೇತೃತ್ವದ ಒಂದು ತಂಡ ಇದೆ, ನಾನು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಒಂದು ಭಾರತ, ನಿಕೇತ್ ರಾಜ್ ಹೇಳಿದರು ಕೊಡು ಕೊಳ್ಳುವುದು ಅಂತ, ಆ ಕೊಡು ಕೊಳ್ಳುವ ಒಂದು ವಿಚಾರವನ್ನ ನಮ್ಮ ಸ್ಟೇಷನ್ ನಲ್ಲಿ ನಾವು ಮಾತಾಡಿದೆವು. ವಿಶೇಷವಾಗಿ ನಾನು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ರವಿ BS ಮತ್ತು ನಮ್ಮ ಇನ್ಸ್ಪೆಕ್ಟರ್ ಆದಂತಹ ಜಂಬೂರಾಜ್ ಮಹಾಜನ್ ಮತ್ತು ಅವರ ಎಲ್ಲ ತಂಡಕ್ಕೆ ನಾನು ಅತ್ಯಂತ ಆತ್ಮೀಯವಾದಂತಹ ಕೃತಜ್ಞತೆಯನ್ನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಾಖಿರ್ ದೈವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಚುಟುಕಾದ ಮಾತುಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿದ ಮೊಹಮ್ಮದ್ ಬಡಗಣ್ಣೂರ್ ಅವರೇ ತಮಗೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಕೊನೆಯದಾಗಿ ಕಾರ್ಯಕ್ರಮದ ಕೊನೆಯದಾಗಿ ರಾಷ್ಟ್ರಗೀತೆ, ಎಲ್ಲರೂ ನಿಂತುಕೊಂಡು ರಾಷ್ಟ್ರಗೀತೆಯನ್ನ ಆಲಪಿಸ್ತಾ ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನೂರುಲ್ ಹುದಾ ವಿದ್ಯಾರ್ಥಿಗಳು ಇದೀಗ ನಮ್ಮ ಮುಂದೆ, ನೂರುಲ್ ಹುದಾ ಮಾಡದವರ ವಿದ್ಯಾರ್ಥಿಗಳು ರಾಷ್ಟ್ರಗೀತೆಗಾಗಿ ನಮ್ಮ ಮುಂದೆ. ಅಟೆನ್ಷನ್. जनगण मन अधिनायक जय हे भारत भाग्य विधाता, पंजाब सिंधु गुजरात मराठा द्राविड उत्कल वंगा, विंध्य हिमाचल यमुना गंगा उच्चल जलधि तरंगा, तव शुभ नामे जागे तव शुभ आशीष मागे, गाहे तव जय गाथा, जनगण मंगलदायक जय हे भारत भाग्य विधाता, जय हे जय हे जय हे जय 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 हे. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ, ಒಂದೇ ನಿಮಿಷ. ನಮ್ಮ MLS ಅವರು ಬಂದಿದ್ದಾರೆ.
ಒಂದಿನ ಬರ್ತಾ ಇದ್ದಾರೆ ಎಲ್ಲರೂ ಅದೇ ಪ್ಲೇಸ್ ಅಲ್ಲಿ ಕೂತ್ಕೊಂಡು ದಯವಿಟ್ಟು ನಮ್ಮ ಕಾರ್ಯಕ್ರಮ 5ವರೆಗೆ ಮುಗಿದಿದೆ. ನಮ್ಮ MLA ಸರ್ ಎಮರ್ಜೆನ್ಸಿ ಬೇರೆ ಕಡೆ ಹೋಗಿ ಕಾರಣ ಅವರು ತಿಳಿಸಿದ್ದಾರೆ, ಸ್ವಲ್ಪ ಲೇಟ್ ಆಗ್ತದಂತೆ. ಅವರ ಪರವಾಗಿ ನಾವೆಲ್ಲ ಕ್ಷಮೆ ಕೇಳ್ತಾ ಇದ್ದೇವೆ. ಅವರು ನಮ್ಮ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಎಲ್ಲ 2 ನಿಮಿಷದಲ್ಲಿ ಮುಗಿಸ್ತಾರೆ. ಎಲ್ಲರೂ ಕೂತ್ಕೊಳ್ಳಿ. ನಮಗೆ ದೊಡ್ಡ ಸಹಕಾರ ನೀಡಿದ ಒಬ್ಬರು MLA ಆಗಿದ್ದಾರೆ ನಮ್ಮ ಪ್ರತಿ ಕಾರ್ಯಕ್ರಮದಲ್ಲೂ. ಇದಕ್ಕೆ ನಮ್ಮ ಎಲ್ಲ ವಿಷಯದಲ್ಲೂ ನಮಗೆ ದೊಡ್ಡ ಸಹಕಾರ ನೀಡಿದ್ದಾರೆ. ಅವರು ವೇದಿಕೆಗೆ ಸ್ವಾಗತ ಮಾಡುತ್ತಾ ನಮ್ಮ ಸುಲ್ತಾನ್ ಸರ್, ನಮ್ಮ ಸಿದ್ದಿಕ್ ಸುಲ್ತಾನ್ ಇದರ ಕಾರ್ಯಾಧ್ಯಕ್ಷರು ಅವರ ಬರುವಿಕೆಗೆ ಬೇಕಾಗಿ ದೊಡ್ಡ ಇದು ನಮಗೆ ಇದು ಮಾಡಿದ್ದಾರೆ. ಅವರಿಗೆ 2 ಮಾತು ಹೇಳ್ತಾರೆ. SKSSF ಆಯೋಜನೆ ಮಾಡಿದಂತ ಮಾನವ ಸರಪಳಿ 2015ರ ಸಭಾ ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ಇರುವಂತ ನಿಖಿತ್ ರಾಜ್ ಮೌರ್ಯ ಅವರೇ, MS ಮೊಹಮ್ಮದ್ ಅವರೇ, ಮೊಹಮ್ಮದ್ ಬಡಗನೂರ್ರೆ, ಅಮಲ ರಾಮಚಂದ್ರ, ನಮ್ಮ ಆಂಟೋನಿ ಅವರೇ, ಈಶ್ವರ್ ಭಟ್ರೆ, ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರೇ, ದಯಮಾಡಿ ತಪ್ಪು ತಿಳ್ಕೊಳ್ಬೇಡಿ. ನಾನು ಬರುವಾಗಲೂ ಸ್ವಲ್ಪ ತಡ ಆಗಿದೆ. ಯಾರ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುದಿಲ್ಲ. ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಬಹುಶಃ 5:30 ಗಂಟೆಗೆ ಈ ಕಾರ್ಯಕ್ರಮವನ್ನು ಮುಗಿಸಿ ಇನ್ನೊಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಬೇಕು ಅನ್ನುವ ವಿಚಾರ ನನಗೂ ಗೊತ್ತಿದೆ. ಯಾಕಂದ್ರೆ ಇದರ ಬಗ್ಗೆ ಚರ್ಚೆ ಮಾಡುವಾಗ ನಾನೇ ಎಲ್ಲ ಪ್ರಮುಖರನ್ನು ಕೂರಿಸಿ 2 ಕಡೆಯವರನ್ನು ಮಾತುಕತೆ ಮಾಡಿಸಿ ನಮ್ಮ ಸೌಹಾರ್ದತೆ ಮನೋಭಾವ ಬೇಕು. 5:30 ಗಂಟೆಗೆ ನಮ್ಮ ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ಆ ನಂತರ ನಮ್ಮ ಆ ಕಾರ್ಯಕ್ರಮವನ್ನು ಕೂಡ 5:30 ಗಂಟೆ ನಂತರ ಮಾಡ್ತೇವೆ ಅನ್ನೋ ವಿಚಾರವನ್ನು ಎಲ್ಲ ನಾವು ಅರಿತುಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೇವೆ. ಇವತ್ತು ನಿಖಿತ್ ರಾಜ್ ಅವರು ಬಂದಿದ್ದಾರೆ ಬ್ಯಾಂಗ್ಳೂರಿಂದ. ಅವರು ಮಾತಾಡಿದ ನಂತರ ನಾವು ಹೆಚ್ಚೇನು ಮಾತಾಡ್ಲಿಕ್ಕಿಲ್ಲ. ಎಲ್ಲವನ್ನು ಸೇರಿಸಿ ನನ್ನ ಚುನಾವಣೆ ಸಮಯದಲ್ಲೂ ಕೂಡ ಇಲ್ಲಿ ಬಂದು ನಮಗೆಲ್ಲ ವಿಚಾರಗಳನ್ನು ತಿಳಿಸಿದವರು. ಒಳ್ಳೆ ರೀತಿಯಲ್ಲಿ ಮಾತಾಡಿರ್ಬೋದು. ನನಗೆ ಸಿಕ್ಕಿದ್ರು ಬರುವಾಗ. ಆಗ ನಾನು ಹೇಳಿದೆ ಒಂದು ಅರ್ಧ ಗಂಟೆ ಬಿಟ್ಟು ಬರ್ತೀನಿ ಅಂತ ಹೇಳಿದೆ. ಬರುವಾಗ ಸ್ವಲ್ಪ ತಡ ಆಗಿದ್ದಕ್ಕೆ ಕ್ಷಮೆ ಕೊಡ್ತಾ ಇದ್ದೀನಿ. ಇವತ್ತು SKSSF ನವರು ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಅದು ಶಿಸ್ತುಬದ್ಧವಾಗಿದ್ದ ಕಾರ್ಯಕ್ರಮವು, ಅದು ಸಮಾಜಕ್ಕೆ ಬೇಕಾಗಿರುವಂತಹ ಕಾರ್ಯಕ್ರಮ. ಯಾಕಂದ್ರೆ ಅವರು ಆರ್ಗನೈಸ್ ಮಾಡಿದಂತ ಬೇಕಾದಷ್ಟು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೇನೆ. ಅದೆಲ್ಲ ಈ ಇತಿಹಾಸದ ಪುಟದಲ್ಲಿ ಬರೆದಿಡುವಂತಹ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತ ಹೇಳಿದ್ರೆ ಸಮಾಜಕ್ಕೆ ಬೇಕಾಗಿರುವಂತದ್ದು. ಈ ಹಿಂದೆ ಮಾಡಿದಂತಹ ಕಾರ್ಯಕ್ರಮ, ನಾವು ಡ್ರಗ್ಸ್ ಬಗ್ಗೆ ಅವರು ಮಾಡಿರುವಂತಹ ಕಾರ್ಯಕ್ರಮ, ಆನಂತರ ರಕ್ತದಾನ ಶಿಬಿರ ಮಾಡಿರುವಂತದ್ದು, ಆನಂತರ ಒಂದು ಕರ್ನಾಟಕದಲ್ಲಿ ಒಂದು ಆಯೋಜನೆ ಮಾಡಿದಂತಹ ಕಾರ್ಯಕ್ರಮ, ಇಡೀ ದೇಶಕ್ಕೆ ನಿದರ್ಶನ ಕೊಡುವಂತಹ ಸಮಾಜದ ಬಗ್ಗೆ, ಸಹ ಬಾಳ್ವೆಯ ಬಗ್ಗೆ ಕೊಟ್ಟಂತ ಸಂದೇಶ ಅದು ಎಲ್ಲಿಯೂ ಕೂಡ ಇಲ್ಲ. ಆ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಇವತ್ತು ಮಾನವ ಸರಪಳಿಯನ್ನು ಆಯೋಜನೆ ಮಾಡಿದ್ದಾರೆ. ಯಾಕೆಂದ್ರೆ ಸಹ ಬಾಳ್ವೆಗೆ ನಾವು ಅಣ್ಣ ತಮ್ಮಂದಿರಾಗಿ ಬಾಳ್ಬೇಕು. ಈ ವಿಶ್ವಗುರು ಆಗ್ಬೇಕಿದ್ರೆ ಸಮಾನತೆ, ಸಹ ಬಾಳ್ವೆದ ಅವಶ್ಯಕತೆ ಇದೆ ಅನ್ನುವ ಕಲ್ಪನೆಯನ್ನು ಇಡೀ ದೇಶಕ್ಕೆ, ಇಡೀ ಸಮಾಜಕ್ಕೆ ಸಾರಲಿಕ್ಕೆ ಬೇಕಾಗಿ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಆಯೋಜನೆ ಮಾಡಿದಂತಹ ಕಾರ್ಯಕ್ರಮ ಎಲ್ಲ ರೀತಿಯಲ್ಲಿ ನಡೆದಿದೆ. ಅದಕ್ಕೆಲ್ಲರಿಗೂ ನಮ್ಮ ಅಣ್ಣ ತಮ್ಮಂದಿರಿಗೆ ನಿಮ್ಗೆಲ್ರಿಗೂ ಶುಭಾಶಯವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. SKSSF ಬಗ್ಗೆ ಹೃದಯ ಸ್ಪರ್ಶಿಯಾಗಿ ಮಾತನಾಡುತ್ತಾ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರಿದ ಪುತ್ತೂರಿನ ಜನಪ್ರಿಯ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಅಶೋಕ್ ರೈ ರವರಿಗೆ ಸ್ಮರಣಿಕೆಯನ್ನು ನೀಡುವಂತಹ ಕಾರ್ಯಕ್ರಮ ಮಾನವ ಸರಪಳಿ ಸ್ವಾಗತ ಸಮಿತಿಯ ಚೇರ್ಮನ್ ಮೊಹಮ್ಮದ್ KH, ಅದೇ ರೀತಿ ವರ್ಕಿಂಗ್ ಕಾರ್ಯದರ್ಶಿ ಸಿದ್ದಿಕ್ ಸುಲ್ತಾನ್, ಜಿಲ್ಲಾ ಅಧ್ಯಕ್ಷರಾಗಿರುವ ಮೊಹಮ್ಮದ್ ನಬವಿ ಮುಂಡೋಳೆ, ಪ್ರಧಾನ ಕಾರ್ಯದರ್ಶಿ ಹಾರಿಸ್ ಕೌಸರಿ, ಅದೇ ರೀತಿ MS ಮೊಹಮ್ಮದ್, ಬಡಗನ್ನೂರು ಮೊಹಮ್ಮದ್, ಹುಸೇನ್ ದಾರಿಮಿ, TM ಶಹೀದ್, ಅನೀಸ್ ಕೌಸರಿ, ಎಲ್ಲ ಉಲಮಾ ಉಮರ, ಹಿರಿಯ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ನಿಖಿತ್ ರಾಜ್ ಮೌರ್ಯರದ ಎಲ್ಲ ನಾಯಕರ ಸಾನ್ನಿಧ್ಯದಲ್ಲಿ ಈಗ ಅಶೋಕ್ ಕುಮಾರ್ ಅವರಿಗೆ ಸ್ಮರಣಿಕೆ.
ಮುಂದೆ ಖ್ಯಾತ ಚಿಂತಕ ಪ್ರಖರ ವಾಗ್ಮಿ ಸೌಹಾರ್ದತೆಯ ಪ್ರತೀಕ ನಿಕೇತ್ ರಾಜ್ ಮೌರ್ಯರವರಿಗೆ ಸ್ಮರಣಿಕೆ ನೀಡುವ ಕಾರ್ಯಕ್ರಮ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರಿಂದ. ಮುಂದೆ ಅತ್ಯದ್ಭುತವಾಗಿ ಮನೋಜ್ಞವಾಗಿ ಮಾತನಾಡಿದ ಫಾದರ್ ಆಂಟೋನಿ ಮೊಂತೆರೋರವರಿಗೆ ಸ್ಮರಣಿಕೆ ಪುತ್ತೂರು ಶಾಸಕರವರಿಂದ. ಈಶ್ವರ್ ಭಟ್ ಪಂಜಿಗುಡ್ಡೆರವರಿಗೆ ಸ್ಮರಣಿಕೆ ನೀಡುವಂತ ಕಾರ್ಯಕ್ರಮ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರಿಂದ. ರಕ್ಷಿತ್ ರೈ ಎಂಎಸ್ ಮೊಹಮ್ಮದ್ ರವರಿಗೆ. ರಕ್ಷಿತ್ ರೈ ಅವರಿಗೆ ಮೊಹಮ್ಮದ್ ಎಂಎಸ್ ರವರು. ಅಮಲ ರಾಮಚಂದ್ರರವರಿಗೆ ಸ್ಮರಣಿಕೆ ಪುತ್ತೂರು ಶಾಸಕ ಸಹಿತ ಎಲ್ಲ ಗಣ್ಯರಿಂದ. ಇದೊಂದು SKSSF ಮಾನವ ಸರಪಳಿ ಸೌಹಾರ್ದ ಕಾರ್ಯಕ್ರಮದ ಒಂದು ಸಣ್ಣ ಸ್ಮರಣಿಕೆಯಷ್ಟೇ. ವಿನಯ್ ಶೆಟ್ಟಿ ಅವರಿಗೆ ಪುತ್ತೂರಿನ ಶಾಸಕರ ಸಹಿತ ಎಲ್ಲ ಗಣ್ಯರಿಂದ ಸ್ಮರಣಿಕೆ. ಪುತ್ತೂರು ಶಾಸಕರಾಗಿರ್ತಕ್ಕಂತಹ ಅಶೋಕ್ ಕುಮಾರ್ ರೈ, ಅದೇ ರೀತಿ ಎಲ್ಲ ಗಣ್ಯರಿಂದ ವಿನೋದ್ ಶೆಟ್ಟಿ ಅವರಿಗೆ ಸ್ಮರಣಿಕೆ. ಮೊಹಮ್ಮದ್ ಬಡಗಣ್ಣೂರ್ ಅವರಿಗೆ ಸಣ್ಣ ಕಿರುಕಾಣಿಕೆ. ಈ ಒಂದು ಕಾರ್ಯಕ್ರಮ ನಡೆಯಬೇಕಾದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿರ್ತಕ್ಕಂತಹ ಮೊಹಮ್ಮದ್ ಬಡಗಣ್ಣೂರ್ ಅವರಿಗೆ ಅಶೋಕ್ ಕುಮಾರ್ ರೈ ಅವರಿಂದ ಸಣ್ಣ ಸ್ಮರಣಿಕೆ. ಅಭಿನಂದನೆಗಳು. ಮುಂದೆ ಎಂಎಸ್ ಮೊಹಮ್ಮದ್ ರವರಿಗೆ ಪುತ್ತೂರು ಶಾಸಕರವರಿಂದ ಅಭಿನಂದನೆ ಸ್ಮರಣಿಕೆ. ಈ ಒಂದು ಕಾರ್ಯಕ್ರಮದ ಯಶಸ್ವಿ ಮತ್ತು ಕಾರ್ಯಕ್ರಮ ನಡೆಯಬೇಕಾದಲ್ಲಿ ತನ್ನದೇ ಪಾತ್ರವನ್ನ ವಹಿಸಿರ್ತಕ್ಕಂತಹ ಎಂಎಸ್ ಮೊಹಮ್ಮದ್. ಅಬ್ದುಲ್ ಖಾದರ್ ಬಯಂಬಾಡಿರವರಿಗೆ ಸ್ಮರಣಿಕೆ ಪುತ್ತೂರು ಶಾಸಕರಿಂದ. ಕೊಡುಗೈದಾನಿ ಪುತ್ತೂರು ಸುಳ್ಯ ಭಾಗದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲೂ ತೊಡಗಿಸಿಕೊಂಡಿರುವಂತಹ ಅಬ್ಬ ಹಾಜಿ ಅವರಿಗೆ. ಅಬೂಬಕರ್ ಮಂಗಳ ಇವರು ಕೂಡ ಕೊಡುಗೈದಾನಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿರುವ ಅಬೂಬಕರ್ ಹಾಜಿ ಮಂಗಳರವರಿಗೆ ಪುತ್ತೂರು ಶಾಸಕರಿಂದ ಸ್ಮರಣಿಕೆ. ಹಲವಾರು ಮಹನೀಯ ಗಣ್ಯರು ಕಾರ್ಯಕ್ರಮದ ವೇದಿಕೆಯಲ್ಲಿದ್ದೀರಿ. ತಮಗೆಲ್ಲರಿಗೂ ಕೂಡ ನಾವು ಬಹಳ ಪ್ರೀತಿಯಿಂದ ತಮ್ಮನ್ನ ಗುರುತಿಸಿಕೊಂಡು ಇಲ್ಲಿ ಸ್ಮರಣೆ ನೀಡ್ತಾ ಇದ್ದೇವೆ. ಈ ಒಂದು ಬೃಹತ್ ಕಾರ್ಯಕ್ರಮದ ಆರ್ಥಿಕ ಸಮಿತಿಯ ಚೇರ್ಮನ್ ಅಬ್ದುಲ್ ಸಲಾಂ ಇವರು ಇದೀಗ ಸರ್ವರಿಗೂ ವಂದನಾರ್ಪಣೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಸಮಸ್ತ ಕೇರಳ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಇದರ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಇಂದಿನ ಸುಂದರ ಭವ್ಯ ಭಾರತದ ಪ್ರಜಾಪ್ರಭುತ್ವದ ಈ ದಿನದಲ್ಲಿ ಹಮ್ಮಿಕೊಂಡಂತಹ ಗಣರಾಜ್ಯೋತ್ಸವದ ದಿನದ ಈ ಒಂದು ಮುಸ್ಸಂಜೆಯಲ್ಲಿ ಈ ಕುಂಬ್ರದ ಜಂಕ್ಷನ್, ಈ ಕುಂಬ್ರದ ಆಕರ್ಷಣೆ, ಈ ಗ್ರೌಂಡ್ ಅನ್ನು ಇತಿಹಾಸಗೊಳಿಸಿ ಇಲ್ಲಿ ಹಮ್ಮಿಕೊಂಡಂತಹ ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿದ್ದಂತಹ ಮುಂಡೋಳೆ ಮೊಹಮ್ಮದ್ ನಬಿ ಉಸ್ತಾದ್ ಅವರಿಗೂ, ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಸ್ವಾಗತ ಸಮಿತಿ ಚೇರ್ಮನ್ ಮೊಹಮ್ಮದ್ ಖೇಚ್ ರವರಿಗೂ, ಪ್ರಮೇಯ ಭಾಷಣ ಮಾಡಿದಂತಹ ಅನೀಸ್ ಕೌಸರಿ ಉಸ್ತಾದ್ ಅವರಿಗೂ, ಇಲ್ಲಿ ಅತಿಥಿಗಳಾಗಿ ಆಗಮಿಸಿದಂತಹ ನಿಕೇತ್ ರಾಜ್ ಮೌರ್ಯ ಬೆಂಗಳೂರು, ಅದೇ ರೀತಿ ಪಂಜಿಗುಡ್ಡೆ ಈಶ್ವರ ಭಟ್, ಡಾಕ್ಟರ್ ಆಂಟೋನಿ ಪ್ರಕಾಶ್ ಮಂತೆರೋ, ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ಅಶೋಕ್ ಕುಮಾರ್ ರೈ, ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದ ಪರ್ಮಿಷನ್ಗಾಗಿ ನಮಗೆ ಬಹಳಷ್ಟು ನಮ್ಮೊಂದಿಗೆ ಕೈ ಜೋಡಿಸಿ
ಅದನ್ನು ದೊರಕಿಸಿಕೊಟ್ಟಂತಹ MS ಮೊಹಮ್ಮದ್ ಹಾಗೂ ಹಾಜಿ ಮೊಹಮ್ಮದ್ ಬಡಗ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಇಲ್ಲಿ ಇಷ್ಟೊಂದು ಅಚ್ಚುಕಟ್ಟಾಗಿ ಸಮಯವನ್ನು ಬಹಳಷ್ಟು ಉತ್ತಮ ರೀತಿಯಲ್ಲಿ ಪಾಲನೆ ಮಾಡಿಕೊಂಡು ಸಂಘಟಿಸುವಲ್ಲಿ ನಮ್ಮ ಸ್ವಾಗತ ಸಮಿತಿ ಚೇರ್ಮನ್ ಆದಂತಹ ಮೊಹಮ್ಮದ್ ಕೇಚರ್ ಅವರು ಕಳೆದ 1 ತಿಂಗಳಿನಿಂದ ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡು ಇಡೀ ದಕ್ಷಿಣ ಕನ್ನಡ ಈಸ್ಟ್ ಜಿಲ್ಲಾ 144 ಯೂನಿಟ್ಗಳಲ್ಲಿಯೂ ಪಾದರಸದಂತೆ ಓಡಾಡಿ ಪ್ರತಿಯೊಬ್ಬರನ್ನು ಬಡಿದೆಬ್ಬಿಸಿ ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಈ ಕುಂಬ್ರದ ಮಣ್ಣು ಹಿಂದೆಂದೆಯೂ ಕಾಣದಂತಹ ರೀತಿಯಲ್ಲಿ ಜನರನ್ನು ಸೇರಿಸುವಲ್ಲಿ KH ಮೊಹಮ್ಮದ್ ರವರು ಪಟ್ಟ ಶ್ರಮ ಅಷ್ಟಿಷ್ಟಲ್ಲ. ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ವರ್ಕಿಂಗ್ ಕಮಿಟಿ ಎಲ್ಲರೂ ಪ್ರತ್ಯೇಕವಾಗಿ ಸಿದ್ದಿಕ್ ಸುಲ್ತಾನ್, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಕೃಷ್ಣ ಪ್ರಸಾದ್ ಆಳ್ವರವರು ಆಗಮಿಸಿದ್ದಾರೆ. ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ KH ಮೊಹಮ್ಮದ್ ರವರಿಗೆ ಹೆಗಲಿಗೆ ಹೆಗಲಿ ಕೊಟ್ಟು ಸ್ವಾಗತ ಸಮಿತಿಯ ಎಲ್ಲರೂ ಪ್ರತ್ಯೇಕವಾಗಿ ಕನ್ವೀನರ್ ಹಾರಿಸ್ ಕೌಸರಿ ಕೋಲ್ಪೆ, ಜಿಲ್ಲಾಧ್ಯಕ್ಷರಾದಂತಹ ಮೊಹಮ್ಮದ್ ನಬಿ ಉಸ್ತಾದ್ ಅವರು, ಅದೇ ರೀತಿ ಪ್ರಮುಖವಾಗಿ ಹಗಲಿರುವುದು ದುಡಿದಂತಹ ನಮ್ಮ ವರ್ಕಿಂಗ್ ಕನ್ವೀನರ್ ಸಿದ್ದಿಕ್ ಸುಲ್ತಾನ್ ರವರು, ನಮ್ಮ ಕುಮ್ರವಲಯ SKSSFನ ಪ್ರಧಾನ ಕಾರ್ಯದರ್ಶಿಯವರು ಕೂಡ 10 ಹಲವು ಸಂಘ ಸಂಸ್ಥೆಗಳಲ್ಲಿ ದುಡಿಯುತ್ತಿದ್ದರು. ಸುಮಾರು 10 ರಿಂದ 15 ಸಂಘ ಸಂಸ್ಥೆಗಳಲ್ಲಿ ಅವರು ಅಧ್ಯಕ್ಷರ ಅಥವಾ ಕಾರ್ಯದರ್ಶಿಯಾಗಿ ಬಹಳ ಉನ್ನತ ಸ್ಥಾನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಕೂಡ ಕಳೆದ 1 ತಿಂಗಳಿನಿಂದ ನಮ್ಮ ಚೇರ್ಮನ್ ಆದ KH ಮೊಹಮ್ಮದ್ ರವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಕಾರ್ಯಪ್ರವರ್ತರಾದಂತಹ ಸಿದ್ದಿಕ್ ಸುಲ್ತಾನ್ ಅವರಿಗೂ, ಅದೇ ರೀತಿ ಪ್ರಚಾರ ಸಮಿತಿಯ ಚೇರ್ಮನ್ ಆದಂತಹ ಯಾಸಿರ್ ಕೌಸರಿ, ಕನ್ವೀನರ್ ಆದಂತಹ ಅಶ್ರಫ್ ಮುಕ್ವೆ, ಮೀಡಿಯಾ ವಿಂಗ್ ಜಕರಿಯಾ ಮುಸ್ಲಿಯಾರ್, ಕನ್ವೀನರ್ ಆದಂತಹ ಲತೀಫ್ ಕೊರಿಂಗಿಲ, ಅದೇ ರೀತಿ ಜಿಲ್ಲಾ ವರ್ಕಿಂಗ್ ಕಾರ್ಯದರ್ಶಿ ಯಾಸಿರ್ ಚಿಬಿದ್ರೆ ಮೊದಲಾದ ಎಲ್ಲರಿಗೂ, ನಮ್ಮ ಪುತ್ತೂರು ವಲಯ ಅಧ್ಯಕ್ಷರು ಬಾತಿಸಾಜಿ ಪಾಟ್ರಕೋಡಿ, ಸುಳ್ಯ ವಲಯರು ಅಬುಬಕರ್ ಪೋಪಿ, ಅದೇ ರೀತಿ ಉಪ್ಪಿನಂಗಡಿ ವಲಯದ ಇಸ್ಮಾಯಿಲ್ ಸಂಗಲ್, ಬೆಳ್ತಂಗಡಿ ವಲಯ, ಅದೇ ರೀತಿ ಕಡಬ ವಲಯದ, ಅದೇ ರೀತಿ ಮಾಣಿ ವಲಯ ಮೊದಲಾದ ನಮ್ಮ ದಕ್ಷಿಣ ಈಸ್ಟ್ ಜಿಲ್ಲಾ ವ್ಯಾಪ್ತಿಯ 7 ವಲಯಗಳು, ಅದರ ಅಧ್ಯಕ್ಷರುಗಳು, ಕಾರ್ಯದರ್ಶಿ, ಖಜಾಂಜಿ, ಅದೇ ರೀತಿ ವರ್ಕಿಂಗ್ ಸೆಕ್ರೆಟರಿ ಮೊದಲಾದ ಎಲ್ಲರಿಗೂ, ಅದೇ ರೀತಿ ನಮ್ಮ ಜಿಲ್ಲಾ ವ್ಯಾಪ್ತಿಯ 27 ಕ್ಲಸ್ಟರ್ನ ಎಲ್ಲ ಪದಾಧಿಕಾರಿಗಳಿಗೂ, ನಮ್ಮ ಜಿಲ್ಲಾ ವ್ಯಾಪ್ತಿಯ 144 ಯೂನಿಟಿನ ಪ್ರತಿಯೊಬ್ಬರು ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿ, ವರ್ಕಿಂಗ್ ಕಾರ್ಯದರ್ಶಿ ಮೊದಲಾದ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಮೀಡಿಯಾ, ನಮ್ಮ DRSN ಮೀಡಿಯಾ, ಅದೇ ರೀತಿಯಲ್ಲಿ ಆಗಮಿಸಿದ ಪ್ರತಿ ಮೀಡಿಯಾ, ನಮ್ಮ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಜಿಲ್ಲೆಯಲ್ಲಿಯೇ ಧೂಳಬ್ಬಿಸುವ ರೀತಿಯಲ್ಲಿ ಕಾರ್ಯಕ್ರಮ ಸಂಘಟಿಸುವಲ್ಲಿ ನಮಗೆ ಸಹಕರಿಸಿದಂತಹ ಸುದ್ದಿ ಬಿಡುಗಡೆ ಪತ್ರಿಕಾದವರು, ಪುತ್ತೂರು ತಾಲೂಕಿನ ವಿವಿಧ ಮಾಧ್ಯಮಗಳು, ಅದೇ ರೀತಿ ಲೈವ್ ಪ್ರಕಾಶನವನ್ನು ಮಾಡಿದಂತಹ DRSN, ಅದೇ ರೀತಿ ಪ್ರತಿಯೊರ್ವರಿಗೂ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಪಾಳಿತಡ್ಕ SKSSFನ ಕಾರ್ಯಕರ್ತರು, ಅವರನ್ನು ಯಾವತ್ತೂ ಮರೆಯುವಾಗಿಲ್ಲ. ಇಲ್ಲಿ ಈ ಗ್ರೌಂಡ್ ನೋಡುವಾಗ ಪ್ರತಿಯೊಬ್ಬರ ಬಾಯಲ್ಲಿ ಇದ್ದದು ಪಾಳಿತಡ್ಕ SKSSFನ ಯುವಕರ ಬಗ್ಗೆ. ಅಲ್ಲಿನ ರಾಶೀದ್ ಸುಲ್ತಾನ್ ನಗರ್, ಅದೇ ರೀತಿ ರಾಶೀದ್ ಮುಂಚಿಕಾನ, ಹಫೀಜ್ ಮುಂಚಿಕಾನ, ಅದೇ ರೀತಿ ನೌಫಲ್, ನಮ್ಮ SKSSFನ ಧೀರ ಒಂದು ಯುವಕ ನೌಫಲ್ ಮತ್ತು ನವಾಜ್ ಬಿಸಿ ಅವರಿಬ್ಬರು, ಅದೇ ರೀತಿ ಇಬ್ರಾಹಿಂ ಹಾಜಿ KH ಕುಕ್ಕಾಜೆ, ಅಬ್ದುಲ್ಲಾ ನೈಮಿ ಕುಕ್ಕಾಜೆ, ರಾಜಿ ಹಾಗೂ ಅದೇ ರೀತಿ ಸಿದ್ದಿಕ್ ಬೆಂಗಳೂರು, ಅದಲ್ಲದೆ ಮತ್ತೋರ ನಮ್ಮ SKSSFನ ಪಾಳಿತಡ್ಕ ಯೂನಿಟಿನ ಕಾರ್ಯದರ್ಶಿ, ಹಲವಾರು ಹಗಲು ರಾತ್ರಿಗಳಲ್ಲಿ ಇಲ್ಲಿ ದುಡಿದ ಶರೀಫ್ BM, ಅದೇ ರೀತಿ ನಜೀರ್ ಬಿಸಿ ಮೊದಲಾದೆಲ್ಲರೂ ಈ ಒಂದು ಅಹೋರಾತ್ರಿ ಅಸ್ರಫ್ ಸಾರಪುನಿ ಅವರ ನೇತೃತ್ವದಲ್ಲಿ ಭಾಗದ ಎಲ್ಲ ಯುವಕರು, ಬಶೀರ್ ಗಟ್ಟಲ್ ಮನೆ ಇರ್ಬೋದು, ಬಶೀರ್ ಗೌಡಿಚಾರ್ ಇರ್ಬೋದು, ಎಲ್ಲ ಪ್ರತಿಯೊಬ್ಬರು, ಈ ಸಿದ್ದಿಕ್ ಬ್ಯಾಂಗ್ಳೂರವರು ಇಲ್ಲಿರುವಂತಹ ಹಸಿರು ಬೀಳು ಕೇಸರಿ ಪೇಟ, ಅದೇ ರೀತಿ ಟಿ ಶರ್ಟು, ಇಲ್ಲಿ ಅತಿಥಿಗಳು ಹಾಕಿರುವಂತಹ ಶಾಲು ಎಲ್ಲವನ್ನು ಬೆಂಗಳೂರಿನಿಂದ ವ್ಯವಸ್ಥೆ ಮಾಡಿರುವುದು ಸಿದ್ದಿಕ್ KH ರವರು. ಅದೇ ರೀತಿ ನಮಗೆ ಆರ್ಥಿಕವಾಗಿ ಸಹಾಯಧನವನ್ನು ನೀಡಿದ ಬಹಳಷ್ಟು ವ್ಯಕ್ತಿಗಳಿದ್ದಾರೆ. ನಮ್ಮ
ಇಬ್ರಾಹಿಂ ಹಾಜಿ ತಿಂಗಳಾಡಿ, ಅದೇ ರೀತಿ ಎಲ್ಲರೂ ಕುಮ್ರ ವಲಯದ SKSF ನ ಎಲ್ಲ ವರ್ಕಿಂಗ್ ಸದಸ್ಯರು, ಅದೇ ರೀತಿ ನಮ್ಮ ಸ್ಥಳೀಯ KSC ವಿದ್ಯಾಸಂಸ್ಥೆ, ಅಲ್ಲಿನ ಅಧ್ಯಾಪಕರುಗಳು, ಅಲ್ಲಿನ ಪ್ರಿನ್ಸಿಪಾಲ್ಗಳು, ಅದೇ ರೀತಿ ವಿದ್ಯಾರ್ಥಿ ವೃಂದ, ನಮ್ಮ ಎದುರುಗಡೆ ಕಾಣುವಂತಹ ಅಲ್ಲಿ ಬಹಳಷ್ಟು ಕಲಾಕೃತಿಗಳನ್ನು ಮಾಡಿದ್ದಾರೆ ನಮ್ಮ KSC ವಿದ್ಯಾರ್ಥಿಗಳು, ಮಾಡನೂರು ನೂರಲ್ಲೂದಾದ ವಿದ್ಯಾರ್ಥಿಗಳು, ಅದೇ ರೀತಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದಂತಹ ಮದ್ರಸಾ ವಿದ್ಯಾರ್ಥಿಗಳು, ಸ್ಕೌಟ್ ಮತ್ತು ಗೈಡ್ಸ್ ತಂಡದವರು, ಅದೇ ರೀತಿ ದಫ್ ತಂಡದವರು, ಫ್ಲವರ್ಸ್ ತಂಡದವರು, ಎಲ್ಲರಿಗೂ SKSSF ದಕ್ಷಿಣ ಕನ್ನಡ ಈಸ್ಟ್ ಜಿಲ್ಲಾ ಮಾನವ ಸರಪಳಿ ಸ್ವಾಗತ ಸಮಿತಿ ವತಿಯಿಂದ ನಿಮಗೆ ಸಾವಿರ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಬಹಳಷ್ಟು ವ್ಯಕ್ತಿಗಳಿದ್ದಾರೆ ಇನ್ನು ಇಲ್ಲಿ. ಅಲ್ಲಿ ನಾವು ರ್ಯಾಲಿ ಬರುವಾಗ ನಮಗೆ ಸರ್ಬತ್ತಿನ ವ್ಯವಸ್ಥೆಯನ್ನು ಮಾಡಿದ KGN ಎಂಟರ್ಪ್ರೈಸಸ್ ಎಲ್ಲರ ಗಮನಕ್ಕೆ ಸ್ವಾಗತ ಸಮಿತಿಯವರು ಅಂತಿಮವಾಗಿ ಇಲ್ಲಿ ಫೋಟೋ ಸೆಕ್ಷನ್ ನಡೆಯಲಿದೆ. ಎಲ್ಲರೂ ವೇದಿಕೆ ಹತ್ರ ಬರಬೇಕು. ಈ ವೇದಿಕೆಯಲ್ಲಿ ಸ್ವಾಗತ ಸಮಿತಿಯವರು ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಲು ಎಲ್ಲ ರೀತಿಯ ಸಹಕಾರ ನೀಡಿದ್ದಾರೆ. ಎಲ್ಲರೂ ಇಲ್ಲಿ ಫೋಟೋ ಸೆಕ್ಷನ್ ನಡೆಯಲಿದೆ. ಅದೇ ರೀತಿ ಇಂದಿನ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದ ಬಾತಿ ಸಾಜಿ ಪಾಟ್ರಕೋಡಿ, ಐಸ್ ಕ್ರೀಮಿನ ವ್ಯವಸ್ಥೆ ಮಾಡಿದ ಒಮೆಗಾ ಮೊಹಮ್ಮದ್ ಹಾಜಿ, ಅದೇ ರೀತಿ ಕುಡಿಯುವ ನೀರು, ಕುಡಿಯುವ ಸರ್ಬತ್ತು, ಜ್ಯೂಸ್ ಮೊದಲಾದ ಎಲ್ಲ ವ್ಯವಸ್ಥೆ ಮಾಡಿದ ಪ್ರತಿಯೊಬ್ಬರಿಗೂ, ಅದೇ ರೀತಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಂಬುಲೆನ್ಸ್ ಸೇವೆ ಒದಗಿಸುವಂತ ಎಲ್ಲ ಸಮಿತಿಯವರು ಇಲ್ಲಿಗೆ ಆಂಬುಲೆನ್ಸ್ ಅನ್ನು ಕಳಿಸಿದ್ದಾರೆ. ಎಲ್ಲ ವ್ಯವಸ್ಥೆಯನ್ನು ಮಾಡಿದ ಬಸ್ ವ್ಯವಸ್ಥೆ, ವಾಹನ ವ್ಯವಸ್ಥೆ ಮೂಲಕ ಪ್ರತಿಯೊಬ್ಬರಿಗೂ ಇಲ್ಲಿಗೆ ಆಗಮಿಸಿದ ಪ್ರತಿಯೊಬ್ಬರಿಗೂ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಸೌಂಡ್ಸ್ ವ್ಯವಸ್ಥೆ ಮಾಡಿದ ಅವರಿಗೂ, ವೇದಿಕೆ ಮತ್ತು ಆಸನದ ವ್ಯವಸ್ಥೆ ಮಾಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು 3 ಸಲಾತಿನೊಂದಿಗೆ ಕೊನೆಗೊಳಿಸ್ತಾ ಇದ್ದೇವೆ. ಅದಕ್ಕಾಗಿ ನಮ್ಮ ಜಿಲ್ಲಾಧ್ಯಕ್ಷರನ್ನು ಆಹ್ವಾನಿಸ್ತಾ ಇದ್ದೇನೆ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅಲ್ಲಾಹುಮ್ಮ ಸಲ್ಲಿ ಅಲಾ ಮುಹಮ್ಮದ್ ಯಾ ರಬ್ಬಿ ಸಲ್ಲಿ ಅಲೈಹಿ ವಸಲ್ಲಂ.